ನಮಸ್ಕಾರ. ನಾನು ನಾಗರತ್ನ ಜಿ. ಯಕ್ಷರಂಗ ಕಟೀಲು ಸಿತ್ಲ ಫೌಂಡೇಶನ್ ರಿಜಿಸ್ಟರ್ಡ್, ಉಡುಪಿ, ಬೆಂಗಳೂರು. ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನದಲ್ಲಿ ನಾನಿಂದು ಶ್ರೀಯುತ ನರಾಡಿ ಭೋಜರಾಜ ಶೆಟ್ಟರನ್ನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಬಡಗುತಿಟ್ಟು ಪರಂಪರೆಯ ಸಿದ್ಧಿ ಹಾಗೂ ಪ್ರಸಿದ್ಧಿಯ ನೆಲೆಯಲ್ಲಿ ಗುರುತಿಸಲ್ಪಡುವ ಕಲಾವಿದರಲ್ಲಿ ಶ್ರೀ ನರಾಡಿ ಭೋಜರಾಜ ಶೆಟ್ಟರೂ ಒಬ್ಬರು. ಬಯಲಾಟ ರಂಗಸ್ಥಳದಲ್ಲಿ ಎರಡನೇ ವೇಷಧಾರಿಗಳಾಗಿ ತಮ್ಮದೇ ಛಾಪನ್ನು ಮೂಡಿಸಿರುವ ಶ್ರೀಯುತ ಐರೋಡಿ ಗೋವಿಂದಪ್ಪ, ಶ್ರೀ ಆಜ್ರಿ ಗೋಪಾಲಗಾಣಿಗ, ಶ್ರೀ ಕೋಡಿ ವಿಶ್ವನಾಥ ಗಾಣಿಗ, ಶ್ರೀ ಐರಬೈಲು ಆನಂದ ಶೆಟ್ಟಿ, ಶ್ರೀ ಆರ್ಗೋಡು ಮೋಹನ್ದಾಸ್ ಶೆಣೈ, ಶ್ರೀ ಉಪ್ಪುಂದ ನಾಗೇಂದ್ರರವರ ಸಮಕಾಲೀನರಾದ ಇವರು ದೀರ್ಘಕಾಲದಿಂದ ಮಂದಾರ್ತಿ ಮೇಳದ ಎರಡನೇ ವೇಷಧಾರಿಯಾಗಿ ದುಡಿಯುತ್ತಿದ್ದಾರೆ. ಕುಂದಾಪುರ ತಾಲೂಕಿನ ಶಿರಿಯಾರ ಸಮೀಪ ನರಾಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಶ್ರೀ ಸುಬ್ಬಣ್ಣ ಶೆಟ್ಟಿ ಮತ್ತು ಶ್ರೀಮತಿ ನರಸಮ್ಮ ದಂಪತಿಯ ಪುತ್ರನಾಗಿ ಜನಿಸಿದ ಇವರು ಅತ್ಲಾಡಿ ಮಧುವನದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದು ಪರಿಸರದಲ್ಲಿ ನಡೆಯುತ್ತಿರುವ ಯಕ್ಷಗಾನ ಆಟದಲ್ಲಿ ಆಸಕ್ತಿ ಕುದುರಿ ತನ್ನ 16ನೇ ವಯಸ್ಸಿನಲ್ಲಿ ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದರು. ಶ್ರೀಯುತ ಶಿರಿಯಾರ ಮಂಜುನಾಯ್ಕರ ಹೂವಿನ ಕೋಲಿನಲ್ಲಿ ಬಾಲ ಕಲಾವಿದರಾಗಿ ಕಾಣಿಸಿಕೊಳ್ಳುತ್ತಿದ್ದ ಇವರು ಶ್ರೀಯುತ ಮಂಜುನಾಯ್ಕರು ಮತ್ತು ಶ್ರೀಯುತ ಕೋಟ ವೈಕುಂಠರವರಲ್ಲಿ ಮಾತುಗಾರಿಕೆ ಕಲಿತು ಸಾಲಿಗ್ರಾಮ ಮೇಳದ ಪುಂಡು ವೇಷಧಾರಿಯಾಗಿ ಕಾಣಿಸಿಕೊಂಡರು. ಬಳಿಕ ಶಿರಸಿ, ಪೆರಡೂರು, ಕಮಲಶಿಲೆ, ಸೌಕೂರು, ಮಾರಣಕಟ್ಟೆ ಮೇಳಗಳಲ್ಲಿ ಪುರುಷ ವೇಷಧಾರಿಯಾಗಿ ಸೇವೆ ಸಲ್ಲಿಸಿ ಕಳೆದ 18 ವರ್ಷದಿಂದ ಮಂದಾರ್ತಿ ಮೇಳದ ಪ್ರಧಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1994ರಲ್ಲಿ ಅಮೃತೇಶ್ವರಿ ಮೇಳದ ಸಂಚಾಲಕತ್ವವನ್ನು ವಹಿಸಿಕೊಂಡ ಇವರು ಯಜಮಾನಿಕೆಯ ಸಿಹಿ ಕೈಯನ್ನು ಉಂಡವರು. ಎರಡನೆಯ ವೇಷ ಹಾಗೂ ಪುರುಷ ವೇಷಗಳಿಗೆ ಸಮಾನ ನ್ಯಾಯವನ್ನು ಒದಗಿಸಬಲ್ಲರು. ಇವರ ಕರ್ಣಾರ್ಜುನದ ಕರ್ಣ ಹಾಗೂ ಅರ್ಜುನ, ಭೀಷ್ಮ ವಿಜಯದ ಭೀಷ್ಮ ಹಾಗೂ ಪರಶುರಾಮ, ವೀರಮಣಿ ಕಾಳಗದ ವೀರಮಣಿ ಹಾಗೂ ಪುಷ್ಕಳ, ಹೀಗೆ 2 ಪಾತ್ರಗಳನ್ನು ನಿರ್ವಹಿಸಬಲ್ಲ ಸಾಮರ್ಥ್ಯವಿದ್ದವರು. ಕರ್ಣಾರ್ಜುನದ ಅರ್ಜುನ ಮತ್ತು ನಳದಮಯಂತಿಯ ಋತುಪರ್ಣ ಇವರಿಗೆ ವಿಶೇಷ ಕೀರ್ತಿಯನ್ನು ತಂದಿದ್ದ ಪಾತ್ರಗಳು. ಸುಂದರವಾದ ಆಳಂಗ, ನೀಳಕಾಯ, ವಿಶಿಷ್ಟವಾದ ಶ್ರುತಿಬದ್ಧತೆ, ಹಿತಮಿತವಾದ ಕುಣಿತ, ಪ್ರತ್ಯುತ್ಪನ್ನ ಮತಿತ್ವ, ಸಮರ್ಥವಾದ ಪದ್ಯದ ಎತ್ತುಗಡೆಯಿಂದ ಬಡಗಿನ ಹಿರಿಯ ಕಲಾವಿದರಾದ ಶ್ರೀಯುತ ಐರೋಡಿ ಗೋವಿಂದಪ್ಪ ಮತ್ತು ಶ್ರೀ ನಗರ ಜಗನ್ನಾಥ ಶೆಟ್ಟಿಯವರ ಉತ್ತರಾಧಿಕಾರಿಯಾಗಿ ಇವರನ್ನು ಗುರುತಿಸಬಹುದಾಗಿದೆ. ಶ್ರೀ ನಾರಣಪ್ಪ ಉಪ್ಪೂರರು, ಶ್ರೀ ಮರಿಯಪ್ಪಾಚಾರ್, ಶ್ರೀ ಶಿರಿಯಾರ ಮಂಜುನಾಯ್ಕ, ಶ್ರೀ ಕೋಟ ವೈಕುಂಠ, ಶ್ರೀ ಅರಾಟೆ ಮಂಜುನಾಥ, ಶ್ರೀ ದುಗ್ಗಪ್ಪ ಗುಡಿಗಾರ್, ಶ್ರೀ ಚಿಟ್ಟಾಣಿ, ಶ್ರೀ ಜಲವಳ್ಳಿ, ಶ್ರೀ ಜಗನ್ನಾಥ ಶೆಟ್ಟಿ, ಶ್ರೀ ಹಳ್ಳಾಡಿ ಮಂಜಯ್ಯ ಶೆಟ್ಟಿ, ಶ್ರೀ ಗೋಡೆ ನಾರಾಯಣ ಹೆಗಡೆ ಮುಂತಾದ ಘಟಾನುಘಟಿಗಳೊಂದಿಗೆ ತಿರುಗಾಟ ಮಾಡಿದ ಇವರು ಅತಿ ಸಣ್ಣ ವಯಸ್ಸಿನಲ್ಲಿ 2ನೇ ವೇಷದ ಪಟ್ಟವೇರಿದರು. ಸುದೀರ್ಘ 40 ವರ್ಷಗಳ ಕಾಲ ಕಲಾ ಸೇವೆ ಮಾಡಿ ಇದೀಗ ಮಂದಾರ್ತಿ ಮೇಳದ ಕಲಾವಿದರಾಗಿರುವ ಇವರು ಪತ್ನಿ ಚಂದ್ರಾವತಿ ಮತ್ತು 3 ಮಕ್ಕಳೊಂದಿಗೆ ನರಾಡಿಯಲ್ಲಿ ವಾಸವಾಗಿದ್ದಾರೆ. ಸಾಲಿಗ್ರಾಮ ಮಕ್ಕಳ ಮೇಳದವರು ಅದರ ಸಂಸ್ಥಾಪಕರಲ್ಲಿ ಒಬ್ಬರಾದ ದಿವಂಗತ ಶ್ರೀ ಶ್ರೀನಿವಾಸ ಉಡುಪರ ಸಂಸ್ಮರಣಾರ್ಥವಾಗಿ ನೀಡಲಾಗುತ್ತಿರುವ ಪ್ರಶಸ್ತಿಯನ್ನ ನೀಡಿ ಇವರನ್ನ ಗೌರವಿಸಿದ್ದಾರೆ. ಶ್ರೀಯುತ ನರಾಡಿ ಭೋಜರಾಜ ಶೆಟ್ಟರ ಕಲಾ ಬದುಕು ಹಸನಾಗಲಿ ಎಂಬ ಆಶಯದೊಂದಿಗೆ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ತಾವು ಬಡಗುತಿಟ್ಟು ಯಕ್ಷಗಾನದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕುಂದಾಪುರದ ನಡುತಿಟ್ಟಿನಲ್ಲಿ ಹೌದು, ಕಳೆದ ಒಂದು 5 ದಶಕಗಳಿಂದ ಸರಿ ಒಂದು ಏನು ಒಳ್ಳೆಯ ಯಕ್ಷಗಾನ ವೇಷಧಾರಿ ಅನ್ನುವಂತಹ ಹೆಸರನ್ನು ಗಳಿಸಿಕೊಂಡು
ಇವತ್ತಿಗೂ ಅದೇ ಒಂದು ಖ್ಯಾತಿಯನ್ನು ಉಳಿಸಿಕೊಂಡು ಬಂದಿದೆ. ದೇವರು ಕೊಟ್ಟ ಈ ಇಷ್ಟು ವರ್ಷಗಳ ಒಂದು ಸುದೀರ್ಘವಾದಂತಹ ಯಕ್ಷಗಾನ ಪಯಣದ ನಿಮ್ಮ ವಿಶೇಷವಾದಂತಹ ಅನುಭವಗಳು, ಅಂದರೆ ನೀವು ಹಳೆಯ ತಲೆಮಾರು ಈಗಿನ ತಲೆಮಾರಿನ ಜೊತೆಯೂ ಒಂದು ಕೊಂಡಿಯ ಹಾಗೆ ನೀವು ಇರುವುದರಿಂದ ನಿಮ್ಮ ಅನುಭವಗಳು ಮುಂದಿನ ಪೀಳಿಗೆಗೆ ದಾಖಲೆಯಾಗಿ ಇರಲಿ, ತನ್ಮೂಲಕವಾಗಿ ಯಕ್ಷಗಾನವನ್ನು ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಅಭ್ಯಾಸ ಮಾಡುವವರಿಗೆ ಅದೊಂದು ಆಕರ ಗ್ರಂಥದ ರೂಪದಲ್ಲಿ ಇರಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ದಾಖಲೀಕರಿಸಿಕೊಳ್ತಾ ಇದ್ದೇವೆ. ಸರಿ ಸರ್. ನೇರ ನಾವು ಸಂದರ್ಶನಕ್ಕೆ ಬರುವುದಿದ್ರೆ ಸರ್, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ಸರ್, ನಾನು ಯಕ್ಷಗಾನ ಬಗ್ಗೆ ಬಾಲ್ಯದಲ್ಲಿಯೇ ತುಂಬ ಆಸಕ್ತನಾಗಿದ್ದೆ. ಆವಾಗೆಲ್ಲ ಹೆಚ್ಚಿನ ಬಯಲಾಟಗಳಿಗೆಲ್ಲ ಮನೆಯವರೆಲ್ಲ ಬೇಡ ಅಂತ ಹೇಳಿದರು. ನಾನು ಹೋಗಿ ರಂಗಸ್ಥಳದ ಮುಂಭಾಗದಲ್ಲಿ ಹೋಗಿ ಕೂತ್ಕೊಂಡು ಆಟವನ್ನು ನೋಡ್ತಿದ್ದೆ. ಅದರಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಮಂದಾರ್ತಿ ಮೇಳದ ಆಟ ಹೆಚ್ಚಾಗ್ತಿತ್ತು. ಹಾಗೆ ಈ ಥರ ಮಾಣಕಟ್ಟೆ, ಅಮೃತೇಶ್ವರಿ ಬಯಲಾಟಗಳಿಗೂ ಹೋಗ್ತಾಯಿದ್ದೆ ನಾನು. ಒಟ್ಟು ಯಕ್ಷಗಾನದ ಒಂದು ಗೀಳು ಎಷ್ಟಿತ್ತಂತ ಕೇಳಿದರೆ, ಮನೆಗೆ ಬಂದ ಮೇಲೂ ಸಹ ಆಟದ ಬಯಲಿನಲ್ಲಿ ಮತ್ತು ನಮ್ಮ ಸಹಪಾಠಿಗಳೊಂದಿಗೆ ನಮ್ಮ ಬಯಲು ಪ್ರದೇಶದಲ್ಲಿಯೂ ನಮ್ಮದೇ ಆದಂಥ ಒಂದು ವೇಷ ಮಾಡಿಕೊಂಡು ಕುಣಿಯೋದು, ಒಬ್ಬ ಭಾಗವತಿಗೆ ಮಾಡೋದು, ಮತ್ತೊಬ್ಬ ಚಂಡೆ ಬಾರಿಸುವುದು. ಚಂಡೆ ಅಲ್ಲದೇ ಇದ್ದರು, ತಾಳ ಅಲ್ಲದೇ ಇದ್ದರು, ಅವರದ್ದೇ ಆದ ಒಂದು ಇದನ್ನು ಮಾಡ್ತಾಯಿದ್ರು. ನಾವು ಸಹ ಕೆಲವು ಗಂಟುಗಳೆಲ್ಲ ಬೆಳದನ್ನೆಲ್ಲ ಕಟ್ಟಿಕೊಂಡು ಹನುಮಂತನ ವೇಷ, ರಾವಣನ ವೇಷ, ಹಾಗೆ ಈ ಒಂದು ಬಯಲು ಪ್ರದೇಶದಲ್ಲೆಲ್ಲ ಮಾಡ್ತಾಯಿದ್ದೆ. ಹಾಗೆ ಬೆಳೀತಾ ಬೆಳೀತಾ ಯಕ್ಷಗಾನಕ್ಕೆ ಹೋಗುವ ಅವಕಾಶ ಸಿಗುತ್ತೋ ಇಲ್ಲೋ, ಅದು ಹೇಗೆ ಅನ್ನೋ ಹೋಗ್ಬೋದಿತ್ತು ಅನ್ನೋ ಮನಸ್ಸಿತ್ತು. ಆವಾಗ ನಮ್ಮ ಹತ್ತಿರದ ವಲಯದಲ್ಲಿ ಹೂವಿನ ಕೋಲು ತಿರುಗಾಟ ಎಲ್ಲ ಉಂಟಲ್ಲ, ಆವಾಗ ಯಕ್ಷಗಾನ ಹೂವಿನ ಕೋಲು ತುಂಬ ನಡೀತಾ ಇತ್ತು. ಕಲಾವಿದರ ಜೀವನೋಪಾಯಕ್ಕಾಗಿ ನವರಾತ್ರಿಯ ಸಮಯದಲ್ಲಿ ಅದನ್ನು ಮಾಡ್ತಾಯಿದ್ರು. ನಮ್ಮ ಹಿರಿಯ ಯಕ್ಷಗಾನ ಕಲಾವಿದರು ಹತ್ತಿರದವರು, ಶ್ರೇಷ್ಠ ಕಲಾವಿದ ಶಿರಿಯಾರ ಮಂಜುನಾಯ್ಕ ಅನ್ನುವರು ನನ್ನನ್ನು ಹೂವಿನ ಕೋಲಿಗೆ ಬರುವ ಬಗ್ಗೆ ನಮ್ಮ ಹಿರಿಯವರು ಹೇಳಿ ಕರ್ಕೊಂಡು ಹೋದರು. ಯಕ್ಷಗಾನದ ಆಸಕ್ತಿ ನನ್ನಲ್ಲಿದೆ, ನಾನೊಬ್ಬ ಯಕ್ಷಗಾನ ಕಲಾವಿದನಾಗುವುದಕ್ಕೆ ಸಮರ್ಥ ಎನ್ನುವುದನ್ನು ಅಂದಿನ ದಿವಂಗತ ಶಿರಿಯಾರ ಮಂಜುನಾಯ್ಕರು ಗುರುತಿಸಿದರು. ಹಾಗೆ ಅವರ ಸಂಬಂಧಿ ಕೋಟ ವೈಕುಂಠ ನಾಯ್ಕ ಅಂತ ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿ, ಅವರೊಂದಿಗೆ ಈ ಹುಡುಗನನ್ನು ಅಮೃತೇಶ್ವರಿ ಮೇಳಕ್ಕೆ ಕರ್ಕೊಂಡು ಹೋಗು, ಮತ್ತು ಮನೆಯಲ್ಲಿ ಅವನಿಗೆ ತರಬೇತಿಯನ್ನು ಕೊಡುವಂತ ಮಂಜುನಾಯ್ಕರು ಅವರಿಗೆ ಸಲಹೆಯನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಹತ್ತಿರದಲ್ಲಿದ್ದರು ಕೋಟ ವೈಕುಂಠ ನಾಯ್ಕರು ಅಂತ ಹೆಂಡತಿ ಮಕ್ಕಳೊಂದಿಗೆ. ಅವರ ಮನೆಯಲ್ಲಿ ಪ್ರತಿ ದಿವಸ ಸಾಯಂಕಾಲ ನನ್ನನ್ನು ಬರಲಿಕ್ಕೆ ಹೇಳಿ ಯಕ್ಷಗಾನದ ತರಬೇತಿಯನ್ನು ಕೊಡ್ತಾಯಿದ್ರು. ಹಾಗೆ ವೈಕುಂಠ ನಾಯ್ಕರೊಂದಿಗೆ ನಾನು ಅಮೃತೇಶ್ವರಿ ಮೇಳಕ್ಕೆ ಹೋದೆ. ಆವಾಗ ಅಮೃತೇಶ್ವರಿ ಮೇಳ ಡೇರೆ ಮೇಳವಾಗಿತ್ತು. ಒಂದೆರಡು ವರ್ಷ ಅಮೃತೇಶ್ವರಿ ಮೇಳದಲ್ಲಿ, ಹಾಗೆ ಮತ್ತೊಂದೆರಡು ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಶಿರಿಯಾರ ಮಂಜುನಾಯ್ಕರೊಂದಿಗಿದ್ದೆ. ಸಾಲಿಗ್ರಾಮ ಮೇಳದಲ್ಲಿ ಶಿರಿಯಾರ ಮಂಜುನಾಯ್ಕರು, ಈ ಕಡೆಯಲ್ಲಿ ಕೋಟ ವೈಕುಂಠ ನಾಯಕರು ನನ್ನನ್ನು ಕರ್ಕೊಂಡು ಹೋದ ಪ್ರಸಿದ್ಧ ಮುಖ್ಯ ವೇಷಧಾರಿ. ಹಾಗೆ ಸಮರ್ಥ ಕಲಾವಿದರಾದಂಥ ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ನಗರ ಜಗನ್ನಾಥ್ ಶೆಟ್ಟಿ, ಮಲ್ಪೆ ವಾಸುದೇವ ಸಾಮುಗ, ಎಮ್ ಎ ನಾಯ್ಕ್, ಹಾಗೆ ಹೆಮ್ಮೇಳದಲ್ಲಿ ದಿವಂಗತ ನಾರಾಯಣಪ್ಪ ಉಪ್ಪವರು, ದಿವಂಗತ ತಿಮ್ಮಪ್ಪ ನಾಯ್ಕ್ ಬೇಳಂಜೆ, ಇವರೆಲ್ಲ ಹಿಮ್ಮೇಳದಲ್ಲಿದ್ದರು. ಒಟ್ಟು ಸಮರ್ಥ ಮೇಳವಾಗಿತ್ತು. ಎರಡು ಬಡಗುತಿಟ್ಟಿನಲ್ಲಿ, ಉತ್ತರ ಕನ್ನಡದಲ್ಲಿ ಇಡಗುಂಜಿ ಮೇಳವಾದರೆ ಬಡಗುತಿಟ್ಟಿನಲ್ಲಿ ಅಮೃತೇಶ್ವರಿ ಹಾಗೂ ಸಾಲಿಗ್ರಾಮ ಎರಡು ಡೇರೆ ಮೇಳ ಸಮರ್ಥ ಮೇಳವಾಗಿತ್ತು. ಆ ಮೇಳಗಳಲ್ಲಿ ತಿರುಗಾಟ ಮಾಡ್ತಾಯಿದ್ದೆ. ಹಾಗೆ ಅಮೃತೇಶ್ವರಿ ಮೇಳದಲ್ಲಿ ಸಾಮಾನ್ಯ ಉತ್ತಮ ಭವಿಷ್ಯತ್ತನ್ನು ನನ್ನಲ್ಲಿ ಬಹುಶಃ ನಾರಾಯಣಪ್ಪವರು ಹಾಗೂ ಹಿರಿಯ ಕಲಾವಿದರೆಲ್ಲ ಗುರುತಿಸಿದ್ದಾರೆ. ಒಳ್ಳೆಯ ವೇಷಗಳ ಅವಕಾಶವನ್ನು ಕೊಡ್ತಾಯಿದ್ರು. ಇತ್ಯಾದಿ ಮುಂಡಾಸಿನ ವೇಷಗಳು, ಕೊಂಡು ವೇಷದ ಎಲ್ಲ ವೇಷಗಳನ್ನು, ಹಾಗೂ ಸಮರ್ಥ ಕಲಾವಿದರು ಇಲ್ಲದೇ ಇದ್ದರೆ ಅವರ ವೇಷಗಳನ್ನು, ಅಥವಾ ಅವರಿಗೇನಾದರೂ ಅನಿವಾರ್ಯತೆ ಇದ್ದರೆ, ಉದಾಹರಣೆಗೆ ಚಿಟ್ಟಾಣಿಯವರಿಗೂ ಅನಿವಾರ್ಯತೆ ಇದ್ದವಾಗ
ಒಂದು ತಲೆ ಭಾಗದ ಕೆಲವು ವೇಷಗಳನ್ನು ನೀನು ಮಾಡು ಅಂತ ಹೇಳಿ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದರು. ಹಾಗೆ ಅಮೃತೇಶ್ವರ ಮೇಳದಲ್ಲಿ ಬೆಳೆದು ಬಂದೆ, ಹೆಚ್ಚಾಗಿ ಉತ್ತರ ಕನ್ನಡದಲ್ಲಿ ಹಾಗೂ ದಕ್ಷಿಣ ಕನ್ನಡದಲ್ಲಿ, ಹಾಗೆ ಮಧ್ಯದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಟೆಂಟ್ ಮೇಳದಲ್ಲಿ ನನ್ನ ಆರಂಭದ ಹೆಚ್ಚಿನ ತಿರುಗಾಟ. ಕೊನೆಗೆ ಸಂಬಳ ಕಡಿಮೆ ಇತ್ತು, ವೇತನ ಎಲ್ಲ ತುಂಬ ಕಡಿಮೆ ಆದಾಗ ಮೇಳಗಳಿಗೂ ಸ್ವಲ್ಪ ಕಷ್ಟ ಇತ್ತು. ಇದು ನನಗೆ ಕಷ್ಟ ಇತ್ತು ಅನ್ನೋದು ಈಗ ಅನುಭವ ಆಗ್ತಾ ಇದೆ. ಆವಾಗ ನಮಗೆ ಸಂಬಳ ಕಡಿಮೆ ಇತ್ತು ಅನ್ನೋದು ಒಂದೇ ಹೌದು, ಕರೆಕ್ಟ್. ಮೇಳದ ಯಜಮಾನರಿಗೂ ಕಷ್ಟ ಇತ್ತು, ಇದರ ವೆಹಿಕಲ್ಗಳು ಇನ್ನೊಂದು ಮತ್ತೊಂದು ಅದನ್ನು ಮೇಂಟೈನ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಇದ್ದಿರ್ಬೋದು ಅಂತ ಈಗ ಅನಿಸ್ತಾ ಇದೆ. ಹಾಗೆ ಸೋಮನಾಥ ಹೆಗಡೆಯವರು, ಶ್ರೀಧರ ಹಂದಿಯವರು ಒಟ್ಟಿಗೆ ಟೆಂಟ್ ಮೇಳದಲ್ಲಿ ಎಲ್ಲ ತಿರುಗಾಟ ಮಾಡಿದೆ. ಆವಾಗ ಕಿಶನ್ ಹೆಗಡೆಯವರು ಬೆಳೆದಿಲ್ಲ. ನಂತರ ಬಯಲಾಟಕ್ಕೆ ನಾನು ಬರಬೇಕಾಯಿತು ಅಂತ ಹೇಳಿದರೆ, ಆಗಿನ ಸಮರ್ಥ ಕಲಾವಿದರಿಗೆ ಕೊಡುವ ಸಂಬಳವನ್ನು ನಾವು ಕೊಡ್ತೇವೆ ಅಂತ ಹಾಲಾಡಿ ತಾರನಾಥ್ ಶೆಟ್ಟಿ ಅನ್ನುವರು ನನ್ನನ್ನು ಹಾಲಾಡಿ ಮೇಳಕ್ಕೆ ಕರೆದುಕೊಂಡು ಬಂದರು. ಅಲ್ಲಿ ಬೇಡ ಅಂತ ಹೇಳಿದರು. ಯಾರು ಅಮೃತೇಶ್ವರಿ ಮೇಳದಲ್ಲಿ ಶ್ರೀಧರ ಹಂದಿಯವರು, ನಾರಾಯಣಪ್ಪ ಅವರು, ಇವರಲ್ಲ, ಹೋಗಬೇಡ, ನಿನ್ನ ಭವಿಷ್ಯ ಸ್ವಲ್ಪ ಕುಂಠಿತ ಆಗ್ಬೋದು, ಪ್ರಚಾರದಲ್ಲಿದ್ದೀಯ ನೀನು, ಹಾಗೆ ಹೇಳಿದರು. ನನಗೆ ಸ್ವಲ್ಪ ಈ ಆರ್ಥಿಕ ಮುಗ್ಗಟ್ಟು ಇದೆಲ್ಲ ಇರೋದರಿಂದ ಬಂದೇ ಬಿಟ್ಟೆ. ಮತ್ತು ತಾರನಾಥ್ ಶೆಟ್ಟಿ ಅಂತ ಹೇಳಿದರೆ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು, ಆವಾಗ ಬಾಲ್ಯ ಸ್ನೇಹಿತರು, ಒಟ್ಟಿಗೆ ನಾವು ನರಾಡಿಯಲ್ಲಿ ಬೆಳೆದವರು. ಕರೆಕ್ಟ್. ಅವರು ಕಾಲೇಜಿಗೆ ಹೋಗ್ತಾಯಿದ್ರು, ನಾನು ಯಕ್ಷಗಾನಕ್ಕೆ ಹೋಗ್ತಾಯಿದ್ದೆ. ಹಾಗೆ ಅವರು ಒತ್ತಡದಿಂದ ನಾನು ಬಂದೆ. ಆಮೇಲೆ ಹೆಚ್ಚಾಗಿ ಬಯಲಾಟ, ಹಾಲಾಡಿ, ಮಾರಣಕಟ್ಟೆ, ಸೌಕೂರು, ಕಮಲಶಿಲೆ, ಹೀಗೆ ಬಯಲಾಟ ಮೇಳಗಳಲ್ಲಿ ತಿರುಗಾಟ ಮಾಡಿದೆ. ಆಮೇಲೆ ಶಿರ್ಷಿ ಮೇಳ, ಅನಿವಾರ್ಯ ಕಾರಣದಿಂದ ಶಿರ್ಷಿ ಮೇಳ ಅಂತ ಇದ್ದು, ಮಾರಿಕಾಂಬ ಯಕ್ಷಗಾನ ಮಂಡಳಿ, ಅದರಲ್ಲಿ 3 ವರ್ಷ ಇದ್ದೆ. ಡೇರೆ ಮೇಳ, ಅಲ್ಲಿಯೂ ನಮಗೆ ಆರ್ಥಿಕತೆಯ ಮುಗ್ಗಟ್ಟೆ ಬಂದೊದಗಿತ್ತು. ಯಾಕಂದರೆ ಮೇಳ ನಡೆಯೋದು ಕಷ್ಟ ಇತ್ತು, ನಡೆಸಬೇಕು. ಉತ್ತರ ಕನ್ನಡದ ಕಲಾವಿದರು, ಅವರಿಗೆ ಸಂಬಳ ಕೊಡದೆ ಇದ್ರೆ ಬರುವುದಿಲ್ಲ. ನಮ್ಮಲ್ಲಿ ಮೇಳ ಮಾಡಿದ ಯಜಮಾನರು ನನ್ನ ಹತ್ತಿರದವರಾಗಿದ್ದರು. ಬಹುಶಃ 3 ವರ್ಷ ನನಗೆ ಸಂಬಳ ಎಷ್ಟು ಅಂತ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಸಂಬಳ ಇಲ್ಲ ಅಂದರೂ ಅನ್ಬೋದು. ಕರೆಕ್ಟ್. ಆ ಸ್ಥಿತಿಯಲ್ಲಿದ್ದೆ. ಆನಂತರ ಇನ್ನೂ ಭಾಳ ಕಷ್ಟ ಅಂತ ಮತ್ತೆ ಪುನಃ 1 ವರ್ಷ ನಮ್ಮ ಸಾಲಿಗ್ರಾಮ ಮೇಳದ ಕಿಶನ್ ಹೆಗಡೆಯವರ ಮಾವ ಸದಾನಂದ ಹೆಗಡೆ ಅನ್ನುವರು ಒಂದು ಮೇಳ ಮಾಡುವ ಬೋಜು ಅಂತ ಹೇಳಿದರು ನನ್ನಲ್ಲಿ. ನೀನು ಅಮೃತೇಶ್ವರಿ ಮೇಳದ ಟೆಂಡರಿಗೆ ಹೋಗು, ಸಾಧ್ಯ ಆದರೆ ಮೇಳ ಬಿಡಬೇಡ, ವಹಿಸ್ಕೋ ಅಂತ ಹೇಳಿದರು ನನ್ನ ಹತ್ರ. ನಾನು ಟೆಂಡರಿಗೆ ಹೋದೆ. ಆವಾಗ ಆನಂದ್ ಕುಂದಾರ್ ಅಣ್ಣ, ಕೆ ಸಿ ಕುಂದಾರ್ ಅನ್ನೋರು ಆಡಳಿತ ಮುಕ್ತೇಶ್ವರರಾಗಿದ್ದರು. ನಾನು ಟೆಂಡರಲ್ಲಿ ಸದಸ್ಯನಾಗಿ ಭಾಗವಹಿಸಿದೆ. ಹಾಗೆ ಮೇಳವನ್ನು ನಾನೇ ತಗೊಂಡೆ, ನನ್ನ ಹೆಸರಿಗೆ ಮೇಳ ಬಂತು, ಅಮೃತೇಶ್ವರಿ ಮೇಳ. ಬಯಲಾಟ, ಡೇರೆ ಮೇಳ ಎಲ್ಲ ಹೋಯ್ತು ಅವಾಗ. ಯಾಕಂದರೆ ಶ್ರೀಧರ ಹಂದಿಯವರೆಲ್ಲ ಸ್ವಲ್ಪ ಆರ್ಥಿಕತೆಯಲ್ಲಿ ಸೋಲಿಗೆ ಬಂದರು, ನಾರಾಯಣಪ್ಪರು ತೀರಿ ಹೋದರು. ಬಯಲಾಟದ ಮೇಳ ಅನಿವಾರ್ಯ ಆಯಿತು. ಅಮೃತೇಶ್ವರಿ ಮೇಳವನ್ನು 1 ವರ್ಷ ತಗೊಂಡೆ, ನನ್ನ ಹೆಸರಿಗೆ ಬಂದು. ಕರೆಕ್ಟ್. ಕಡೆಗೆ ಸದಾನಂದ ಹೆಗಡೆಯವರ ಪ್ರೋತ್ಸಾಹದೊಂದಿಗೆ ಮೇಳವನ್ನು 1 ವರ್ಷ ನಡೆಸಿದೆವು. ಇಲ್ಲ, ಸ್ವಲ್ಪ ಕಷ್ಟ ಆಗಿ ಕಾಣಿತು. ಆಮೇಲೆ ಕಮಲಶಿಲೆ ಮೇಳಕ್ಕೆ ಹೋದೆ. ಕಮಲಶಿಲೆ ಮೇಳದಲ್ಲಿ 3 ವರ್ಷ ಇದ್ದೆ. ನಂತರ ಈ ಮಂದಾರ್ತಿ ಆಡಳಿತ ಮಂಡಳಿಯವರು, ಇಲ್ಲಿಯ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ನನ್ನನ್ನು ಮಂದಾರ್ತಿಗೆ ಕರ್ಕೊಂಡು ಬಂದರು. ಮಂದಾರ್ತಿಯಲ್ಲಿ ಸಾಮಾನ್ಯ 26ನೇ ವರ್ಷದ ತಿರುಗಾಟದಲ್ಲಿ ನಾನಿದ್ದೆ ಅಂದಿನಿಂದ ಇಂದಿನವರೆಗೆ. ಈಗಲೂ ಪ್ರಸ್ತುತ ಈ ಮಂದಾರ್ತಿ ಮೇಳದಲ್ಲಿ ಸಾಧ್ಯ ಆಗುವವರೆಗೆ ಹೋಗುವ ಲೆಕ್ಕದಲ್ಲಿ ಹೋಗ್ತಾ ಇದ್ದೆ. ಒಟ್ಟು ಇದೇ ರೀತಿ ಮುಂದುವರಿತಾ ಇದೆ ಯಕ್ಷಗಾನ. ಅದು ಒಟ್ಟು ಕಲಾ ಜೀವನ ಮುಂದುವರಿತಾ ಇದೆ. ಈಗ ಯಕ್ಷಗಾನದ ಗುಣಮಟ್ಟದ ಬಗ್ಗೆ ವಿಮರ್ಶೆ ಮಾಡಬೇಕಾಗಿದೆ. ಯಕ್ಷಗಾನದಲ್ಲಿ ಬದುಕುವವನಿಗೆ ಕಷ್ಟ ಇಲ್ಲ. ಅಂದರೆ ಯಕ್ಷಗಾನವನ್ನು ವೃತ್ತಿಯಾಗಿ ತೆಗೆದುಕೊಂಡು ಬದುಕುವವನಿಗೆ ಕಷ್ಟ ಇಲ್ಲ. ಅಂದರೆ ಉದ್ಯೋಗ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಯಾಕಂದರೆ ಈ ಥರ ಎಲ್ಲದಕ್ಕಿಂತಲೂ ಯಕ್ಷಗಾನ ಉದ್ಯೋಗಕ್ಕಾಗಿ ಏನು ತೊಂದರೆ ಇಲ್ಲದೆ ಬದುಕಬಹುದು. ಈಗ ಅದೇನು ಕಷ್ಟ ಇಲ್ಲ. ಮತ್ತು ಇದಕ್ಕಿಂತ ಹೆಚ್ಚಿನ ದುಡಿಮೆ ನಮ್ಗೆ ಮತ್ತೊಂದು ಕ್ಷೇತ್ರದಲ್ಲಿ ನಮಗಂತೂ ಸಾಧ್ಯ ಇಲ್ಲ. ಕೆಲವು ಹುಡುಗರೆಲ್ಲ ಉದ್ಯೋಗ ಇಲ್ಲದೆ ಅಲಿಯೋದು ನೋಡಿದರೆ ಯಕ್ಷಗಾನಕ್ಕಾದರೂ ಬರ್ಬೋದಿತ್ತಲ್ಲ ಅನ್ನಿಸ್ತಾ ಇದೆ. ಉದಾಹರಣೆಗೆ ನಮ್ಮ ಮಗನಿಗೆ ನಾನು
ಅದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗಲಿ, ಆವಾಗ ಯಕ್ಷಗಾನ ಬೇಡ ಅಂತ ನಾನು ಅವನನ್ನು ಕಾಲೇಜಿಗೆ ಕಳಿಸ್ದೆ. ಆಮೇಲೆ ಮುರುಡೇಶ್ವರದಲ್ಲಿ ಆರ್ ಎನ್ ಶೆಟ್ಟಿ ಕಾಲೇಜಲ್ಲಿ ಡಿಪ್ಲೊಮಾ ಮಾಡಿಸೋ ಬಗ್ಗೆ ಪ್ರಯತ್ನ ಮಾಡಿದೆ. ಅದೆಲ್ಲ ಮಾಡಿದ್ದಾನೆ. ಆದರೆ ದುಡಿಮೆ ಬಗ್ಗೆ ಈಗ ಅವನಷ್ಟಕ್ಕೆ ಅವನು ಬದುಕ್ತಾ ಇದ್ದ ಬಿಟ್ಟರೆ ಸಾಲದು ಅನಿಸ್ತಾ ಇದೆ. ಯಕ್ಷಗಾನಕ್ಕೆ ಬಂದಿದ್ದರೆ ಬಹುಶಃ ದೊಡ್ಡ ವೇಷಧಾರಿಯಾಗಿ ಈಗಿನ ಪುಂಡು ವೇಷಧಾರಿಗಳು, ಉದಾಹರಣೆಗೆ ನಮ್ಮ ಇಲ್ಲಿ ಈ ಪ್ರಸನ್ನ ಶೆಟ್ಟಿಗಾರ್ ಮತ್ತು ಮಂಕಿ ಈಶ್ವರ ನಾಯ್ಕ ಅವರು ಇವರೆಲ್ಲ ಹುಡುಗರೆಲ್ಲ ಇದ್ದಾರಲ್ಲ, ನಮ್ಮ ಕಿರಾಡಿ ಎಲ್ಲ ಅವನ ಪ್ರಾಯದ ಹುಡುಗರೆಲ್ಲ ಅದೇ ರೀತಿ ವೇಷಧಾರಿಯಾಗಿದ್ದರೆ ಲಕ್ಷಗಟ್ಟಲೆ ದುಡಿಬಹುದಿತ್ತು ಅಂತ ಹೇಳಿದೆ. ರಾಘವಾಚಾರ್ಯ ಇವರೆಲ್ಲ ಹಿಮ್ಮೇಳದಲ್ಲಿ ಬಂದಿದ್ದರು. ರಾಘವಾಚಾರ್ಯ ಅವರದ್ದೆಲ್ಲ ದುಡಿಮೆ ದೊಡ್ಡದು. ನಮ್ಮ ಮಗನ ದುಡಿಮೆಯೂ ಕಡಿಮೆ ಇದೆ, ಪ್ರಚಾರದಲ್ಲಿಯೂ ಇಲ್ಲ. ಆವಾಗ ನಾವು ಯಕ್ಷಗಾನ ಬೇಡ ಅಂತ ಅವನನ್ನು ದೂರ ಇಟ್ಟದ್ದು. ಇದು ಭಾರಿ ಒಳ್ಳೆ ಪಾಯಿಂಟ್. ಯಾವ್ದು ಹೇಳಿ? ದುಡಿಮೆ ಇದೆ, ಪ್ರಚಾರವೂ ಇದೆ. ಯಾರಿಗುಂಟು ಈ ಭಾಗ್ಯ? ಉಂಟು. ಆ ವಿಚಾರದಲ್ಲಿ ಎಣಿಸ್ಲಿಕ್ಕೆ ಹೋದರೆ ಬಹುಶಃ ನನ್ನ ಮಗನನ್ನು ಯಕ್ಷಗಾನಕ್ಕೆ ಕರೆತಂದಿದ್ರೆ ಒಳ್ಳೇದಿತ್ತು ಅನಿಸ್ತಾ ಇತ್ತು. ಈಗ ಬಹುಶಃ ಅದು ಪ್ರಾಯ ಮೀರಿತು ಅನಿಸ್ತಾ ಇದೆ. ಅದು ಸ್ವಲ್ಪ ತಟಸ್ಥನಾಗಿದ್ದೇನೆ ನಾನು. ಯಾಕಂದರೆ 30 ವರ್ಷ 31 ಆಯ್ತು ಅವನು. ಕರೆಕ್ಟ್. ಆ ಸ್ಥಿತಿಯಲ್ಲಿದ್ದಿಲ್ಲ. ಯಕ್ಷಗಾನ ಇವಾಗ ಚೆನ್ನಾಗಿದೆ. ಬಟ್ ನೋಡಿ ಸರ್, ಈಗ ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ನೀವು ಮುಂದುವರಿತಿದ್ರಿ? ಯಕ್ಷಗಾನವನ್ನು ವೃತ್ತಿಯಾಗಿ ನಾನು ಅವಲಂಬಿಸದೇ ಇದ್ದಿದ್ರೆ ಆ ಕಾಲದಲ್ಲಿ ಬಹುಶಃ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಹೋಗುವ ಸ್ಥಿತಿಯಲ್ಲಿ ನಾವು ಇದ್ದಿಲ್ಲ. ಕರೆಕ್ಟ್. ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಕೃಷಿ, ದೊಡ್ಡ ಭೂಮಿ ಮನೆಯವರು ನಾವಲ್ಲ, ಮಧ್ಯಮ ವರ್ಗದವರಾಗಿತ್ತು. ಕೃಷಿಯನ್ನು ಅವಲಂಬಿಸಿಕೊಂಡಿತ್ತು. ಮತ್ತು ನನ್ನ ಹಿರಿಯವರು ಕಿರಿಯವರೆಲ್ಲ ಈ ಹೋಟೆಲ್ ವೃತ್ತಿಯಲ್ಲಿ ಮುಂದುವರೆದವರು. ಅಲ್ಲಿ ಹೋಗಿ SSLC PUC ಪರೀಕ್ಷೆ ಎಲ್ಲ ಕಟ್ಟಿ ಸ್ವಲ್ಪ ಈ ಮೈಕ್ರೋ ಫ್ಯಾಕ್ಟ್ರಿಗೆ ಇದಕ್ಕೆಲ್ಲ ನನ್ನ ಚಿಕ್ಕಮ್ಮನ ಮಕ್ಕಳೆಲ್ಲ ಹೋಗಿದ್ರು. ನನ್ನ ಭವಿಷ್ಯತ್ತೆಲ್ಲ ಯಾವ ರೂಪದಲ್ಲಿ ಹೋಗ್ತಿತ್ತು. ಟೋಟಲಿ ನಾನು ಬೆಂಗಳೂರು, ಹೈದರಾಬಾದ್ ಈ ಕಡೆ ಎಲ್ಲ ಸೇರ್ಕೊಳ್ತಿದ್ನು ಏನೋ. ಯಾಕಂದರೆ ಮತ್ತು ಬೇರೆ ಏನು ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಕರೆಕ್ಟ್. ಸ್ವಂತಿಕೆಯಲ್ಲಿ. ಈಗ ನೋಡಿ ಸರ್, ನೀವು ಈಗ ಹೇಳಿದ್ರಿ ಯಕ್ಷಗಾನವನ್ನೇ ಈಗಿನ ಕಾಲದಲ್ಲಿ ವೃತ್ತಿಯಾಗಿ ತಗೊಂಡ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಯಕ್ಷಗಾನವನ್ನೇ ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಯುವಕರಿಗೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾವ ಮನೋಧರ್ಮದಿಂದ ಅವರು ಯಕ್ಷಗಾನಕ್ಕೆ ಕ್ಷೇತ್ರಕ್ಕೆ ಬಂದರೆ ಅವರಿಗೂ ಒಳ್ಳೆಯದಾಗಬೇಕು, ಅದರಿಂದ ಯಕ್ಷಗಾನ ಕಲಾಕ್ಷೇತ್ರಕ್ಕೂ ಒಳ್ಳೆಯದಾಗಬೇಕು. ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿ ಪ್ರತಿಯೊಬ್ಬರು ದುಡಿಯುವುದು ಹೊಟ್ಟೆಗಾಗಿ ಅಥವಾ ಬಟ್ಟೆಗಾಗಿ. ಕರೆಕ್ಟ್. ತಮ್ಮ ವಸತಿ, ತಮ್ಮ ಸಂಸಾರಕ್ಕಾಗಿ. ಆದರೆ ಯಕ್ಷಗಾನಕ್ಕೆ ಬರುವವ ಯಾವನೇ ಒಬ್ಬ ಹುಡುಗನಾಗಲಿ ಯುವಕನಾಗಲಿ ಬರೀ ಹೊಟ್ಟೆಪಾಡಿಗಾಗಿ ಅಂತ ಹೇಳಿದರೆ ಸಂಬಳ ಕೊಡ್ತಾರೆ, ತಿಂಗಳಿಗೆ ಇಂತಿಷ್ಟು ಸಂಬಳ ಕೊಡ್ತಾರೆ ಅಥವಾ ದಿವಸಕ್ಕೆ ಇಂತಿಷ್ಟು ಸಂಬಳ ಕೊಡ್ತಾರೆ, ಅದನ್ನು ನಾವು ಮಾಡಿದರೆ ಸಾಕು ಅಂತಿರಬಾರ್ದು. ಕರೆಕ್ಟ್. ಕಲಾ ಜೀವನದಲ್ಲಿ ಈ ಕಲೆಯನ್ನು ಬೆಳೆಸುವಲ್ಲಿ ಪ್ರಯತ್ನಿಸುವಲ್ಲಿ ಬೆಳೆಸಿದ್ದಿದ್ರೆ ಅವ ಒಬ್ಬ ಉತ್ತಮ ಮಟ್ಟದ ಕಲಾವಿದನಾಗಿ ಬರೀ ಜೀವನೋಪಾಯ ಮಾತ್ರ ಅಲ್ಲ, ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೀಬೋದು, ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಹೆಸರು ಮಾಡಬಹುದು, ದೇಶ ವಿದೇಶಗಳಲ್ಲಿಯೂ ಹೆಸರು ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ಯುವಕರು ಪ್ರಯತ್ನ ಮಾಡುವುದು ಯೋಗ್ಯ ಅಂತ ನನ್ನ ಅನಿಸಿಕೆ. ಬರೀ ಹೊಟ್ಟೆಪಾಡಿಗಾಗಿ ಅಂತ ಸಂಬಳಕ್ಕಾಗಿಯೇ ಮಾಡಬಾರ್ದು. ಆ ಕಲೆಯ ತಿರುಳೇನು ಎನ್ನುವುದನ್ನು ತಿಳ್ಕೊಂಡು ಪ್ರಯತ್ನಿಸಬೇಕು ಅಂತ ನನ್ನ ಅನಿಸಿಕೆ. ಈಗ ನೋಡಿ ಸರ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಹಾಗಂದ್ರೆ ಏನು? ಯಕ್ಷಗಾನದ ಪಾರಂಪರಿಕ, ಯಕ್ಷಗಾನದ ಸಂಪ್ರದಾಯ ಅಂತ ಹೇಳಿದರೆ ಎಲ್ಲ ಕ್ಷೇತ್ರದಲ್ಲಿಯೂ ಒಂದು ಹಿರಿಯವರು ಮಾಡಿ ಇಟ್ಟದ್ದು ಅಂತ ಇದೆ. ಒಂದು ಕೃಷಿ ವಲಯದಲ್ಲಿ ಆಗಲಿ, ಉದ್ಯಮ ವಲಯದಲ್ಲಿ ಆಗಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಇದೆ, ಚಿತ್ರರಂಗದಲ್ಲಿ ಆಗಲಿ. ಹಾಗೆ ಯಕ್ಷಗಾನದಲ್ಲಿಯೂ ಸಂಪ್ರದಾಯ ಪಾರಂಪರಿಕ ಅಂತ ಹೇಳಿದರೆ ನಾವು ಕಾಣುವ 3 ತಿಟ್ಟಿನಲ್ಲಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ, ಮಧ್ಯಮ ನಮ್ಮ ಉಡುಪಿ, ಈ 3 ತಿಟ್ಟಿನಲ್ಲಿಯೂ ಸಾಮಾನ್ಯ ಪಾರಂಪರಿಕ ಅಂತ ಹೇಳಿದರೆ ಒಂದನೇದಾಗಿ ವೇಷಭೂಷಣಗಳು, ಯಾವ ವೇಷವನ್ನು ಹೇಗೆ ಮಾಡಬೇಕು ಅಂತಿದೆ. ಅರ್ಜುನನ ವೇಷ ಹೇಗೆ ಮಾಡಬೇಕು, ಉದಾಹರಣೆಗೆ ಹೇಳೋದಿದ್ದರೆ ನಮ್ಮಲ್ಲಿ ಉಡುಪಿ ಜಿಲ್ಲೆಯ ಅರ್ಜುನನ ಪಾತ್ರ ಹೀಗೆ ಇರಬೇಕು ಅನ್ನೋದೊಂದು ಅಚ್ಚುಕಟ್ಟಾಗಿ ತೋರಿಸಿಕೊಟ್ಟಿದ್ದಾರೆ. ಉಲ್ಲನ್ ಮೀಸೆ, ಕಟ್ಟು ಮೀಸೆಯನ್ನೇ ಕಟ್ಟಬೇಕು, ಗಲ್ಲಮ್ಮ ಬರಿಬೇಕು.
ಕೆಂಪು ದಗಲೆ, ಅರ್ಧ ಕೈ ಅಂದರೆ ಹಾಫ್ ತೋಳಿನ ದಗಲೆಯನ್ನು ಹಾಕಬೇಕು. ಮತ್ತು ಹೆಗಲಲ್ಲಿ ಮತ್ತು ಈ ಒಡ್ಯಾಣದ ಸುತ್ತುವುದು ಇದೇ ರೀತಿ ಅಂತ. ಉದಾಹರಣೆಗೆ ಹರಡಿ ಕುಷ್ಟಗಾಣಿಗರ ಅರ್ಜುನ ಫೇಮಸ್, ಹರಡಿ ರಾಮಗಾಣಿಗರ ಅರ್ಜುನ ಫೇಮಸ್, ಒಂದೊಂದು ಪ್ರಸಂಗದಲ್ಲಿ ಒಬ್ಬೊಬ್ಬರದ್ದು ಒಳ್ಳೆಯದು ಅಂತ ಹಿರಿಯವರು ಹೇಳ್ತಾಯಿದ್ರು. ಅದನ್ನು ಆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಮಾತ್ರ ಅರ್ಜುನನ ವೇಷ ಆಗಿ ಕಾಣುತ್ತದೆ. ಕರೆಕ್ಟ್. ಪಾತ್ರ ಪೋಷಣೆ ಮತ್ತು ಜನರಿಗೆ ಕೊಡಬೇಕಾದ ಅಂಶಗಳು ಮುಂದೆ ತುಂಬ ಇದ್ದರೂ ರಂಗಸ್ಥಳ ಪ್ರವೇಶ ಆಗುವಾಗಲೇ ಇಂಥ ವೇಷ ಬಂದಿದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಕರೆಕ್ಟ್. ಆ ರೂಪುರೇಷೆಗಳಿಲ್ಲದೆ ಒಟ್ಟೆ ಯಕ್ಷಗಾನದ ಡ್ರೆಸ್ ಇತ್ತಂತ ಎಲ್ಲೆಲ್ಲಿದೆ ಅಂತಂದು ಕಟ್ಕೊಂಡು ಅರ್ಜುನಿಗೆ ಕಿರೀಟ ಕಟ್ಕೊಂಡು ಹೋಗುವುದು, ಕೆದಿಗೆ ಮುಂದೆ ಬಿಟ್ಟು ಕಿರೀಟ ಕಟ್ಕೊಂಡು ಹೋಗುವುದು ಸರಿಯಲ್ಲ. ಕಟ್ಟು ಮೀಸೆ ಕಟ್ಟದೆ ಅದು ಕ್ರೆಫರ್ ಮೀಸೆಯನ್ನು ಇಡುವುದು ಅಥವಾ ಈಗಿನ ರೆಡಿಮೇಡ್ ಮೀಸೆ ಕ್ರಾಸ್ ಮೀಸೆ ಕಟ್ಟುವುದು ಅರ್ಜುನ ವೇಷಕ್ಕೆ ಸರಿಯಲ್ಲ, ಕರ್ಣಂಥ ವೇಷಕ್ಕೆ ಸರಿಯಲ್ಲ. ಈ ಕೆಲವೊಂದು ಸಂಪ್ರದಾಯ ಅಂತಿದೆ, ಅದನ್ನು ಪಾಲಿಸಲೇಬೇಕು. ಪಾಲಿಸದೇ ಇದ್ದಲ್ಲಿ ಅದು ವೇಷವೇ ಆಗುವುದಿಲ್ಲ, ಅದು ಅಪಾರ್ಥವನ್ನೇ ಕಲ್ಪಿಸ್ತದೆ ಅಲ್ಲಿ ಹೋಗುವಾಗಲೇ. ಇದೇ ಹೆಚ್ಚಾಗಿ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ. ಹಾಗೆ ಬಣ್ಣದ ವೇಷದಲ್ಲಿ ಆಗಲಿ, ಸ್ತ್ರೀ ಪಾತ್ರದಲ್ಲಿ ಆಗಲಿ, ಮೀನಾಕ್ಷಿಯ ಕಶ್ಯವೇಷ, ದ್ರೌಪದಿಯ ಪ್ರತಾಪದ ಕಶ್ಯವೇಷ ಹೀಗೆ, ಅಥವಾ ಸೈರೇಂದ್ರಿಯ ವೇಷ ಹೀಗೆ. ಮತ್ತು ಬಣ್ಣದ ವೇಷಗಳು ನಮ್ಮಲ್ಲಿ ಒಂದು ಇಂತಿಷ್ಟೇ ಅಂತಿದೆ. ಬಣ್ಣ ಹೋಲಿಕೆ ತೆಂಕು ಬಡಗೆಲ್ಲ ಸಾಮಾನ್ಯ ಒಂದೇ ಹೋಲಿಕೆ, ಆದರೆ ಪ್ರಭಾವ ಬಣ್ಣದ ವೇಷದಲ್ಲಿ ತೆಂಕಿನಲ್ಲಿ ಜಾಸ್ತಿ ಇದೆ. ಅವರಿಗೆ ಆ ರೀತಿಯ ಪ್ರಭಾವವನ್ನು, ಆ ರೀತಿಯ ಅಬ್ಬರವನ್ನು ಬಡಗಿನಲ್ಲಿ ತೋರಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೂ ಒಂದು ಈ ರೀತಿ ಮಟ್ಟು ಅಂತಿದೆ ಬಣ್ಣದ ವೇಷಕ್ಕೆ, ಒಂದು ಸಾಂಪ್ರದಾಯಿಕ ಹೀಗೆಲ್ಲ ಇದೆ. ಅದನ್ನು ಪಾಲಿಸಿಕೊಂಡು ಹೋಗುವುದೇ ಸಾಂಪ್ರದಾಯಿಕ ಅಂತ ನನ್ನ ಒಂದು ಭಾವನೆ. ಕರೆಕ್ಟ್. ಆರಂಭದಲ್ಲಿ ಈಗ ವೇಷಗಾರಿಕೆಯಲ್ಲಿ. ಈಗ ನೋಡಿ, ಯಕ್ಷಗಾನದ ಸಂಪ್ರದಾಯ ಅಂತ ಉಂಟು. ಆ ಸಂಪ್ರದಾಯವನ್ನು ನಾವು ಮಾಡಿಕೊಂಡ್ರೆ ಹಾಗಾದರೆ ಈಗಿನ ಕಾಲಾನುಕೂಲವಾದಂತಹ ಹೊಸತನ ಅದಕ್ಕೆ ಅಳವಡಿಸಿಕೊಳ್ಳುವುದು ಅದು ಏನು ತೊಂದರೆ ಅಂತ ಪರಿಗಣನೆ ಆಗ್ತದೆ, ಹೇಗೆ ಅದು? ಸಾಂಪ್ರದಾಯಿಕವನ್ನು ಅಳವಡಿಸಿಕೊಂಡ್ರೆ ಹೊಸತನಕ್ಕೆ ತೊಂದರೆ ಅಂತೂ ಆಗೋದಿಲ್ಲ. ತೊಂದರೆ ಆಗುವುದಿಲ್ಲ. ಆದರೆ ಕೆಲವು ಯುವಕರಿಗೆ ಹಾಗನ್ನಿಸಿರಬಹುದು ಎನ್ನುವುದು, ನಮ್ಮ ದುಡಿಮೆಯ ಬಗ್ಗೆ ಎಲ್ಲ ತೊಂದರೆ ಆಗ್ತದೆ, ನಾವು ಸಾಂಪ್ರದಾಯಿಕವನ್ನೇ ಪಾಲಿಸಿಕೊಂಡು ಹೋದರೆ ನಮಗೆ ಬೇಡಿಕೆ ಕಡಿಮೆ ಆಗ್ತದೆ. ಕರೆಕ್ಟ್. ಎಂಬ ಉದ್ದೇಶದಿಂದ ಯುವಕರು ಇದನ್ನೆಲ್ಲ ಮರೆತು ಈ ಹೊಸ ಪ್ರಯೋಗಗಳತ್ತ, ಹೊಸ ವೇಷಭೂಷಣಗಳತ್ತ, ಹೊಸ ನಾಟ್ಯಗಳು ಮಿತಿ ಮೀರಿ ಎಲ್ಲ ಮಾಡುವುದು, ಇದಕ್ಕೆಲ್ಲ ಕಾರಣ ಅದು ಇರಬಹುದು ಅಂತ ಕಾಣ್ತದೆ. ಸಾಂಪ್ರದಾಯಿಕವನ್ನೇ ಪಾಲಿಸಿದರೆ ಸಂಪ್ರದಾಯವನ್ನು ಬಯಸುವವರು ಮಾತ್ರ ಆ ಕಲಾವಿದನನ್ನು ಕರೆದರೆ ಅವನಿಗೆ ದುಡಿಮೆಯಲ್ಲಿ ಸ್ವಲ್ಪ ಕುಂಠಿತ ಆಗಬಹುದು ಅಂತ ಕಾಣ್ತದೆ. ಯಾಕಂದರೆ ಸಾಂಪ್ರದಾಯಿಕವನ್ನೇ ಬಯಸುವವರು, ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಸುವವರು ಕಡಿಮೆ. ಕರೆಕ್ಟ್. ಹೀಗಿದೆ ಅಂತ ಕಾಣ್ತದೆ. ಈ ಒಡ್ಡೋಲಗ ಕ್ರಮಗಳು ಆಮೇಲೇನು ಈ ಪೂರ್ವರಂಗ ಇವೆಲ್ಲ ಮಾಯವಾಗುತ್ತಾ ಇದೆ ಈಗ. ಇದನ್ನೆಲ್ಲ ಉಳಿಸಿ ಬೆಳೆಸಬೇಕು ಅಂತಾದರೆ ಏನು ಮಾಡಬೇಕು? ಅಂದರೆ ಮೊಟ್ಟ ಮೊದಲದಾಗಿ ಇದನ್ನು ಉಳಿಸುವ ಅವಶ್ಯಕತೆ ಉಂಟಾ? ಅಲ್ಲಿವರೆಗೆ ಬಂದಿದ್ದೇವೆ ನಾವು. ಅದನ್ನು ಉಳಿಸಬೇಕಾ ಅಂತವೇ ಈಗ ಚರ್ಚೆ ನಡೀತಾ ಉಂಟು. ಉಳಿಸಬೇಕು ಹೌದು ಅಂತಾದರೆ ಹೇಗೆ ಉಳಿಸಬಹುದು? ಒಡ್ಡೋಲಗದ ಕ್ರಮಗಳು ಅಥವಾ ಪೂರ್ವರಂಗಗಳ ನೀವೆಂದ ರೀತಿಯಲ್ಲಿ ಮಾಯ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಸ್ವತಃ ನಾವಿರುವ ಮೇಳದಲ್ಲಿಯೂ ಅದನ್ನು ಅನುಭವಿಸ್ತಾ ಇದ್ದೇವೆ. ಕರೆಕ್ಟ್. ಮೊದಲು ಹೇಗಿದ್ದಿತ್ತು, ಪೂರ್ವ ಯಕ್ಷಗಾನ ಆರಂಭಕ್ಕೆ ಮೊದಲು ಚೌಕಿಯಲ್ಲಿ ಹೀಗೆ, ಉದಾಹರಣೆಗೆ ಅಬ್ಬರ ತಾಳದಿಂದ ಶುರುವಾಗ್ತದೆ. ಕರೆಕ್ಟ್. ಮೊದಲು ಪೂರ್ವರಂಗ ಅಂತ ಹೇಳಿದರೆ ರಂಗಸ್ಥಳ ಹಾಕಿ ಒಂದು ಯಕ್ಷಗಾನ ಆಗುವಾಗ ಪ್ಲೇಸ್ನಲ್ಲಿ ಸಾಮಾನ್ಯ 6 ರಿಂದ 7 ಗಂಟೆ ಒಳಗೆ ಒಂದು ಅಬ್ಬರ ತಾಳ ಅದು ಸಾಧಾರಣ ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೇಳಿಸ್ತಾ ಇತ್ತು. ಇಂಥಲ್ಲಿ ಆಟ ನಡೀತಾ ಇತ್ತು ಅಂತ ಇದೆ ಅನ್ನುವುದು ಆ ನಂತರ ಪ್ರಚಾರ ಆಗಿ ಜನ ಒಟ್ಟಾಗಿ ಎಲ್ಲ ಆಟಕ್ಕೆ ಸೇರ್ತಾ ಇದ್ರು. ಈಗ ಅದು ಬೇಕಾಗಿಲ್ಲ, ಯಾಕಂದರೆ ಕಾರ್ಡ್ ಹಂಚ್ತಾರೆ, ಪೇಪರ್ನಲ್ಲಿ ಬರ್ತದೆ, ಪ್ರಚಾರಕ್ಕಾಗಿ ಅದು ಬೇಕಾಗಿಲ್ಲ ಎಂಬಷ್ಟಕ್ಕೆ
ಆ ಧ್ವನಿ ಇಲ್ಲದೆ ಇದ್ದರೆ ಚೆಂದ ಆಗುವುದು. ಕರೆಕ್ಟ್. ಯಾವುದು ಆ ಧ್ವನಿ ಆಟ ನಡೆಯುವ ಪ್ಲೇಸ್ನಲ್ಲಿ 6-7 ಗಂಟೆಗೆ ಚಂಡೆಯ ಶ್ರುತಿಬದ್ಧವಾಗಿ ಇರಬೇಕು. ಅದು ಒಟ್ಟು ಕಟ್ಟ ಕಟ್ಟಕ ಬಾರಿಸಬಾರ್ದು. ಚಂಡೆಯನ್ನೊಂದು ಶ್ರುತಿಗೆ ಒಳಪಡಿಸಿಕೊಂಡು ಮೊದಲೇನು ಒಳಪಡಿಸಿಕೊಂಡು 7 ಗಂಟೆಗೆ ಹೋಗಿ ಅಬ್ರ ಹಾಕಿದರೆ ಆ ಪ್ಲೇಸಿಗೆ ಒಂದು ಏನೋ ಒಂದು ಕಳೆ ಬರ್ತದೆ. ಕಳೆ ಬರ್ತದೆ. ಅದು ಈಗ ಕಡಿಮೆ ಆಗಿದೆ. ನಮ್ಮಲ್ಲೆಲ್ಲ ಮಾಡ್ತಾ ಇದ್ರೆ, ಆದರೆ ಅದಕ್ಕೆ ಸಮಯ ಇಲ್ಲ. ಒಟ್ಟು 8:30 ಪೂಜೆ ಆದರೆ 8:15 ಬಂದು ಅಬ್ರ ಹಾಕುವವರು ಇದ್ದಾರೆ. ಯಾಕಂದರೆ ಮ್ಯಾನೇಜ್ಮೆಂಟಿಗೆ ಹೆದರ್ಕೊಂಡಲ್ದಿದ್ರು ಅವ್ರು ಹೇಳದಂತೆ ಮಾಡುವ ಅನ್ನೋ ಲೆಕ್ಕದಲ್ಲಿ 8:15 ಬಂದು ಅಬ್ರ ಹಾಕ್ತಾರೆ. ಅದಷ್ಟು ಪ್ರಯೋಜನ ಕೊಡುವುದಿಲ್ಲ. 7 ಗಂಟೆಗೆ ಒಂದು ಆಟ ಆಗುವ ಪ್ಲೇಸ್ನಲ್ಲಿ ಅಬ್ರ ಹಾಕುವುದು ಅದೊಂದು ಯಕ್ಷಗಾನದ ವಾತಾವರಣವನ್ನು ನಿರ್ಮಿಸ್ತದೆ. ಒಂದು ಭದ್ರವಾದ ಬುನಾದಿ ಅದು. ಅಲ್ಲಿಂದ ಆರಂಭಗೊಂಡು ಕಡೆಗೆ ಪೂರ್ವರಂಗ ಅಂತ ಹೇಳಿದರೆ ಗಣಪತಿ ಪೂಜೆ, ಕೋಡಂಗಿ, ಬಾಲಗೋಪಾಲ, ಪೇಟಿಕಾಸ್ತ್ರೀ ವೇಷ, ಒಡ್ಡೋಲಗ, ಇದೆಲ್ಲ ಕಥೆಯ ಪ್ರಸಂಗ ಆರಂಭದ ಮೊದಲಿನ ಪೂರ್ವರಂಗ. ಕರೆಕ್ಟ್. ಇದೆಲ್ಲ ಕೆಲವು ಕಡೆ ನಡೀತದೆ, ಕೆಲವು ಕಡೆ ನಡೆಯುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅಲ್ಲಿ ಅವರ ತೊಂದರೆಗಳನ್ನ ಪ್ರಶ್ನಿಸುವ ಹಾಗಿಲ್ಲ. ತೊಂದರೆ ಇರ್ತದೆ ಕೆಲವು ಕಡೆ. ಇದೆಲ್ಲವೂ ಇದ್ದರೆ ಚಂದ. ಇದೆಲ್ಲವೂ ಇದ್ದರೆ ಯಕ್ಷಗಾನಕ್ಕೆ ಒಂದು ಭದ್ರವಾದ ತಳಹದಿ ಅದು ಬೇಕು ಪೂರ್ವರಂಗ. ಆದರೆ ಮಾಡಲೇಬೇಕು, ಮಾಡಲಿಲ್ಲ ಯಾಕೆ ಅಂತ ಕೇಳುವವರು ಯಾರೂ ಇಲ್ಲ. ಕರೆಕ್ಟ್. ಬಹುಶಃ ಎಲ್ಲ ಮೇಳಗಳಲ್ಲಿ ಅದನ್ನು ಮಾಡುವುದು ಕಷ್ಟ ಆದರೂ ಸಹ ಅದನ್ನು ಮರೆಯಬಾರದು ಅನ್ನೋದು ನನ್ನ ಅನಿಸಿಕೆ. ಯಾವುದು ಪೂರ್ವರಂಗಗಳನ್ನ ಮರೆಯಬಾರ್ದು. ಹಿಂದೆ ಹೇಗಿತ್ತು ಅನ್ನುವುದಕ್ಕೆ ಬಹುಶಃ ನಿಮ್ಮಂಥವರೆಲ್ಲ ಒಂದು 10 ಜನರು ಸೇರಿ ಅದರದ್ದೇ ಆದ ಒಂದು ಮರೆಯಲಾಗದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕೇಳಿಕೆ. ಯಾಕಂದರೆ ಮೇಳಗಳಲ್ಲಿ ಅದು ಪೂರ್ಣ ಪಾಲಿಸಿಕೊಂಡು ಹೋಗ್ಲಿಕ್ಕಾಗ್ತದೆ ಅಂತ ನನಗೇನು ಭರವಸೆ ಇಲ್ಲ. ಮೇಳ ನಡೆಸುವವರಿಗೂ ಕಷ್ಟ ಆಗ್ತದೆ. ಅದು ಅರಕೆ ಮೇಳಗಳಲ್ಲಿಯೂ ಕಷ್ಟ ಆಗ್ತದೆ, ಡೇರೆ ಮೇಳಗಳಲ್ಲಿಯೂ ಕಷ್ಟ ಆಗ್ತದೆ. ಪೂರ್ಣ ಒಡ್ಡೋಲಗ, 2 ಬಾಲಗೋಪಾಲ ವೇಷ, 2 ಪೇಟಿಕಾಸ್ತ್ರೀ ವೇಷ ಕುಣಿಸುವುದು, ಇದೆಲ್ಲ ಕಷ್ಟ ಆಗ್ತದೆ. ಒಟ್ಟಾರೆ ನಮ್ಮಲ್ಲಿ ಏನು ಮಾಡ್ತಾರೆ ಹೇಳಿದರೆ ಎಲ್ಲ ಒಂದಕ್ಕೆ ಬಂದಿದೆ. ಪೇಟಿಕಾಸ್ತ್ರೀ ವೇಷ ಒಂದಕ್ಕೆ ಬಂದಿದೆ. ಒಟ್ಟು ಗಣಪತಿಯನ್ನು ರಂಗಸ್ಥಳ ತಗೊಂಡು ಹೋಗುವ ಕ್ರಮವನ್ನು ಪಾಲಿಸುವುದಕ್ಕಾಗಿ ಸಂಕ್ಷಿಪ್ತವಾಗಿ ಮಾಡ್ತಾರೆ. ಪೂರ್ಣ ಅಲ್ಲ, ಪೂರ್ವರಂಗ ಪೂರ್ಣ ಅಲ್ಲ. ಆ ಪೂರ್ಣ ಬೇಕು. ಪೂರ್ಣ ಹೀಗಿದೆ ಅನ್ನುವುದಕ್ಕೆ ಒಂದು ಬಹುಶಃ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಬೇಕು, ಒಂದು ಸಂಘಟನೆ ಇರಬೇಕು ಅಂತ, ಯಕ್ಷಗಾನ ಹೀಗಿದೆ ಅನ್ನೋದನ್ನು ದೃಢೀಕರಿಸಬೇಕು ಅಂತ ನನ್ನ ಅನಿಸಿಕೆ ಅಷ್ಟೆ. ಈಗ ನೋಡಿ ಸರ್, ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದಗಳು, ಆಮೇಲೆ 3 ಸತಿ 4 ಸತಿ ಸೊಲ್ಲನ್ನು ಹೇಳುವಂಥದ್ದು, ಇದೆಲ್ಲ ಯಕ್ಷಗಾನದ ನಾಟ್ಯಕ್ಕೆ ಮತ್ತು ಯಕ್ಷಗಾನ ಪಾತ್ರದ ಭಾವಾಭಿವ್ಯಕ್ತಿಗೆ ಇದು ಎಷ್ಟು ಹಿತ? ಅದರ ಬಗ್ಗೆ ಹಿತವೇ ಅಲ್ಲ ಅಂತ ನನ್ನ ಭಾವನೆ. ಅದು ಯಕ್ಷಗಾನಕ್ಕೆ ಅದು ಸರಿಯಲ್ಲ. ಮತ್ತು ಅದೇ ನೀವೇ ಪ್ರಶ್ನೆ ಮಾಡಿದ್ರಿ. ಈಗ ನಿಮಗೂ ಅದರ ಬಗ್ಗೆ ಅನುಭವ ಇದ್ದೇ ಪ್ರಶ್ನೆ ಮಾಡಿದ್ರಿ. ಮತ್ತು ನಾವು ವಿವರಣೆ ಕೊಡುವುದಕ್ಕೆ ಅದು ಸರಿ ಅಲ್ಲದದ್ದನ್ನು ಸರಿ ಅಂತ ಹೀಗೆ ಮಾಡ್ಬೋದು, ಅದರಲ್ಲಿ ಕಡಿಮೆ ಮಾಡ್ಬೋದು, ಪ್ರಮಾಣ ಕಡಿಮೆ ಮಾಡ್ಬೋದು ಅಂತ ಸ್ವಲ್ಪ ಹೇಳ್ಬೋದು ಅಷ್ಟೇ. ಉದಾಹರಣೆಗೆ ಒಂದು ಪದ್ಯ ಅಭಿನಯ ಮಾಡುವ ಕಲಾವಿದನಿಗೂ ಅಥವಾ ಅವನ ಪ್ರತಿಸ್ಪರ್ಧಿಯಾಗಿ ನಿಂತಿರುವಂಥ ಕಲಾವಿದನಿಗೂ ಒಂದು ಸ್ಪಂದನ ಎನ್ನುವುದು ಬೇಕು. ಅದು ಭಾವಪೂರ್ಣವಾಗಿರಬೇಕು ಆ ಸ್ಪಂದನ. ಈ ಅಭಿನಯಿಸುವ ಒಬ್ಬ, ಉದಾಹರಣೆಗೆ ನಾನಿಲ್ಲಿ ಸುಧನ್ವ ಮತ್ತು ಅರ್ಜುನ್ 2 ಪಾತ್ರಗಳನ್ನು ತಗೊಳ್ತೇನೆ. ಸೃಷ್ಟಿಗೆ ಅರ್ಜುನನೆಂಬವನೇ ನೀನು ಎನ್ನುವ ಪದ್ಯದಿಂದ ಸುಧನ್ವನ ಪಾತ್ರಧಾರಿ ಆರಂಭ ಮಾಡ್ತಾನೆ. ಅವ ಸುಧನ್ವನಾಗಿಯೇ ಇರಬೇಕು. ಪಾತ್ರಧಾರಿ ಉದಾಹರಣೆಗೆ ಪಾತ್ರಧಾರಿ ಅಲ್ಲ, ಸುಧನ್ವನಾಗಿ, ಯಾವುದೋ ಒಬ್ಬ ವ್ಯಕ್ತಿ ಆಗಬಾರ್ದು. ಮತ್ತು 50 ಮತ್ತು ಕಲಾವಿದನಲ್ಲಿ 50% ಆಮ ಸುಧನ್ವ ಆಗ್ತಾನೆ ಕಲಾವಿದ, ಪರಿಪೂರ್ಣ ಯಕ್ಷಗಾನದ ಗಂಧ ಇರುವವ. ಇನ್ನು 50% ಹಿಮ್ಮೇಳದವರು ಅದನ್ನು ತುಂಬಬೇಕು. ಒಬ್ಬ ಭಾಗವತನಾಗಿದ್ದವ ಅಥವಾ ಮೊದಲಿಗಾರ ಚಂಡೆ, ಅದು ಶ್ರುತಿಬದ್ಧವಾಗಿ ಆ ಪದ್ಯ ಹೀಗೇ ಹೋದರೆ ಅವನಿಗೆ ಸುಧನ್ವ ಮಾಡಿದವನಿಗೆ ಉತ್ತೇಜನ ಸಿಗ್ತದೆ, ಹಾಗೆ ಅರ್ಜುನ ಮಾಡಿದವನಿಗೆ ಉತ್ತೇಜನ ಸಿಗ್ತದೆ.
ಈ ಅವ ಕುಣಿತಾ ಇದ್ದಾನೆ ಅನ್ನೋದಕ್ಕಿಂತಲೂ ಈ ಕುಣಿಸುವವರು ಅದನ್ನು ಜಾಗ್ರತೆ ಮಾಡಬೇಕು. ಸೂತ್ರಧಾರ ಜಾಗ್ರತೆ ಮಾಡಬೇಕು. ಸೂತ್ರಧಾರ ಅವಕಾಶ ಕೊಡದೇ ಇದ್ರೆ ಕೆಲವು ಕಲಾವಿದರಿಗೆ ಸಿಟ್ಟು ಬರ್ಬೋದು. ಅದು ಹಾಗಲ್ಲ, ಹೀಗೆ ಅನ್ನುವ ಪ್ರಭುತ್ವವನ್ನು ಭಾಗವತನಾಗಿದ್ದವನು ಹೊಂದಿರಬೇಕು. ಅಂದರೆ 1ನೇ ವೇಷಧಾರಿ 2ನೇ ವೇಷಧಾರಿ ಆ ಪ್ರಭುತ್ವವನ್ನು ಭಾಗವತನಾಗಿದ್ದವ ಹೊಂದಬೇಕು. ಆವಾಗ ಅವ ಅಷ್ಟು ಕುಣಿಯುವುದಿಲ್ಲ. ಇವರು ಬಂದಾಗ ಇವರು ಹೆಂಡತಿ ನಿಯಂತ್ರಣದಲ್ಲಿ ಸೆಕೆ ಬಿಡ್ತಾನೆ. ಕರೆಕ್ಟ್. ಆವಾಗ ಪಾತ್ರದ ಔಚಿತ್ಯ ಕೆಡುವುದಿಲ್ಲ. ಎದುರು ವೇಷಧಾರಿಗೂ ಇವನ ಕುಣಿತ ಮುಗಿದು ಸೃಷ್ಟಿಗರ್ಜುನನೆಂಬವನೇ ನೀನು ಮಾತುಕೊಳ್ಳಿ, ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು ಎನ್ನುವ ಪದ್ಯಕ್ಕೆ ಬರುವುದಕ್ಕೂ ಆ ಹಂಸಧ್ವಜ ಸುಕುಮಾರ ಹರಿಭಕ್ತನಾದಂಥ ಸುಧನ್ವ, ಈತ ಹರಿಯ ಭಾವ ಹರಿಯ ಭಕ್ತನೂ ಆದ ಅರ್ಜುನ. ಇದರಾಗುವುದಕ್ಕೆ ಆ ಭಾವಾಭಿನಯಗಳು, ಭಾವಾವೇಶಗಳು ಮತ್ತು ಅಲ್ಲಿಯ ಒಂದು ಅಶ್ವಮೇಧ ಯಾಗದ ಸಂದಿಗ್ಧತೆ, ಕೃಷ್ಣ ದರ್ಶನಕ್ಕೆ ಆಕಾಂಕ್ಷೆಯಲ್ಲಿರುವ ಚಂಪಕಾನಾಡಿನ ಒಂದು ಮೈ ನವಿರುವಿಕೆ, ಇದೆಲ್ಲ ಸೃಷ್ಟಿಯಾಗ್ತದೆ. ಅದನ್ನು ಬಿಟ್ಕೊಂಡು ಇವರು ಅರ್ಧ ಗಂಟೆ ಕುಣಿತಾ ಹೋದರೆ, ಇವರು ಅರ್ಧ ಗಂಟೆ ಅವ್ನು ಕುಣಿತಾನಂತ ಇವರು ಪದ್ಯವನ್ನು ಎಳಿತಾ ಹೋದರೆ, ಮತ್ತು ಅಲ್ಲಿ ಬಹುಶಃ ಆ ಕಡೆಯಲ್ಲಿ ಯಾರೋ ಚಪ್ಪಾಳೆ ತಟ್ಟುವವರಿದ್ದಾರೆ, ಅವರು ತಟ್ಟಲಿಲ್ಲ ಅಂತ ಇವರು ಮತ್ತೂ ಕುಣಿತಾ ಹೋದರೆ, ಇವರು ಪದ್ಯ ಹೇಳುವವರು ಚಪ್ಪಾಳೆ ಈ ಕಡೆಯಿಂದ ಬೀಳಬೇಕು ಅಂತ ಇವರು ಮತ್ತು ಹೇಳಿದ್ದೇ ಇದ್ದರೆ ಅಲ್ಲಿಗೆ ಗಂಧ ಹಾಳಾಗ್ತದೆ ಯಕ್ಷಗಾನದ. ಹೌದು, ಅಂದರೆ ರಸ ಸೃಷ್ಟಿ ಆಗುವುದಿಲ್ಲ. ರಸ ಸೃಷ್ಟಿ ಆಗುವುದಿಲ್ಲ. ಆ ರಸ ಸೃಷ್ಟಿಯನ್ನು ಉಳಿಸಿಕೊಳ್ಳಬೇಕಾದ್ರೆ ಅದನ್ನು ಪ್ರಮಾಣ ಕಡಿಮೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಈಗ ನೋಡಿ ಸರ್, ಯಾವುದೇ ಒಂದು ಪ್ರದರ್ಶನ, ಅದು ಯಕ್ಷಗಾನ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ತಾಳಮದ್ದಲೆ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಯಾವುದೇ ಇರ್ಬೋದು, ಆ ಕಲಾ ಪ್ರಕಾರಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕಾ ಅಥವಾ ಬೇಡವಾ? ಕಲಾ ಪ್ರಕಾರಗಳಿಗೆ ವಿಮರ್ಶೆ ಅನ್ನೋದು ಬೇಕೇ. ಕಲಾ ಪ್ರಕಾರಗಳಿಗೆ ವಿಮರ್ಶೆ ಇಲ್ಲದೇ ಇದ್ದರೆ ಅದು ಯಾವುದೇ ಒಂದು ಇದಿಲ್ಲ, ನೆಲೆ ಇಲ್ಲಲ್ಲ, ಅದಕ್ಕೆ ನಿರ್ದಿಷ್ಟವಾದ ನೆಲೆ ಇಲ್ಲದ ಕಲೆ ಆಗುವುದಿಲ್ವ. ಅದು ನಾವು ಆಡಿದ್ದೆ ಮಾತು, ಮಾಡಿದ್ದೆ ಕಾರ್ಯ, ಹೋದದ್ದೇ ಮಾರ್ಗ, ಅದೇನು ಪ್ರಯೋಜನ ಇದೆ? ವಿಮರ್ಶೆ ಬೇಕು. ಆ ವಿಮರ್ಶೆ ಅರ್ಥಪೂರ್ಣವಾಗಿರಬೇಕು. ಒಟ್ಟು ವಿಮರ್ಶೆ ಅಂದ ಕೂಡಲೇ ಮಾಡಬಾರ್ದು. ಅದು ಅರ್ಥಪೂರ್ಣವಾಗಿರಬೇಕು ಅಂತಾದರೆ ಅದು ಹಿಂದೆ ಹೀಗಿದ್ದಿತ್ತು ಅನ್ನೋದನ್ನು ವಿಮರ್ಶೆ ಮಾಡುವವರು ಸಂಪೂರ್ಣವಾಗಿ ತಿಳಿದಿರಬೇಕು. ಯಾಕಂದರೆ ಅಲ್ಲಿ ಒಂದು ಕ್ವಶನ್ ಮಾಡುವ ಯೋಗ್ಯತೆ, ನೈತಿಕ ಮೌಲ್ಯ ಅವರಿಗೆ ಕರೆಕ್ಟ್ ಬೇಕು. ಇವ ಏನಾದರೂ ಉತ್ತರ ಕೊಟ್ಟರೆ ಅದು ಹಾಗಲ್ಲ ಹೀಗೆ ಅಂತ ಹೇಳುವ ನೈತಿಕ ಮೌಲ್ಯ ಇದ್ದವ ವಿಮರ್ಶೆ ಮಾಡಿದರೆ ಖಂಡಿತ ಕಲೆಗೆ ಅದು ಪೂರಕ, ಯೋಗ್ಯ. ಈಗ ನೋಡಿ ಸರ್, ಈ ಕಡೆ ನನಗೆ ಗೊತ್ತಿಲ್ಲ, ಈಗ ನಮ್ಮ ಕಡೆ ಎಲ್ಲ ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಆಮೇಲೆ ರಂಗಸ್ಥಳಕ್ಕೆ ಅತಿಯಾದ ಅಲಂಕಾರ, ಇಂಥ ಆಡಂಬರಗಳೆಲ್ಲ ಉಂಟು. ಈ ಆಡಂಬರಗಳು ಈ ಕಡೆ ಉಂಟ ಎಲ್ಲೋ ಗೊತ್ತಿಲ್ಲ, ಅದು ನೀವು ಹೇಳಬೇಕು. ಅಂತೂ ಇದ್ದರೂ ಅಥವಾ ಇಲ್ಲದಿದ್ದರೂ ಈ ಆಡಂಬರಗಳು ಯಕ್ಷಗಾನ ಕಲೆಗೆ ಅನಿವಾರ್ಯವೇ ಅಥವಾ ಇದು ಬೇಕಾ? ಬ್ಯಾಂಡ್ ಸೆಟ್ಟು, ಸಿಡಿಮದ್ದುಗಳು ಮತ್ತು ವಿಶೇಷವಾದಂಥ ವಿದ್ಯುತ್ ದೀಪಗಳ ಅಲಂಕಾರಗಳು ಹೆಚ್ಚಾಗಿ ಈ ಹರಕೆ ಮೇಳಗಳಲ್ಲಿ ಬರುವಂಥದ್ದು. ಕರೆಕ್ಟ್. ಅದು ಹರಕೆದಾರರು ವಿನಿಯೋಗ ಮಾಡುವಂಥದ್ದು. ಸಂಪೂರ್ಣ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸಿ ಹೀಗೆ ಅವ್ರ ಮನೆಯಲ್ಲ ಆಡುವ ಯಕ್ಷಗಾನ ಆಗಿದೆ, ಅವ್ರಿಗಿಂತ ನಾವು ಸ್ವಲ್ಪ ದೊಡ್ಡದಾಗಬೇಕು ಅನ್ನುವ ಈ ಒಂದು ಇದರಲ್ಲಿ ಬೆಳೆದು ಬಂದಿದೆ. ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಿಕ್ಕಾಗುವುದಿಲ್ಲ, ನಿಯಂತ್ರಣಕ್ಕೆ ತರಲಿಕ್ಕಾಗುವುದಿಲ್ಲ. ಯಾಕಂದರೆ ಹರಕೆದಾರರ ಒಂದು ಮನಸ್ಪ್ರೀತಿಗಾಗಿ. ಆದರೂ ನಮ್ಮಲ್ಲಿ ಉದಾಹರಣೆ ಮಂದಾರ್ತಿ ಮೇಳದಲ್ಲಿ ಈ ಸಿಡಿಮದ್ದುಗಳ ಬಗ್ಗೆ ಸ್ವಲ್ಪ ಆಕ್ಷೇಪ ತಂದಿದ್ದಾರೆ. ಏನಿದ್ರೂ ನೀವು ಪೂಜೆ ಆರಂಭ ಆಗುವುದರೊಳಗೆ ಅಥವಾ ಪೂಜೆಯ ಸಮಯದಲ್ಲಿ ಸಾಧಾರಣ ಜನರಿಗೆ ಅಪಾಯ ಆಗದಿದ್ದ ರೀತಿಯಲ್ಲಿ ದೂರದಲ್ಲಿ ಅದನ್ನು ಹೊಡೆಸಿಬಿಡಿ, ಮತ್ತು ಬೆಳಗುರಿಗೆ ಹೊಡೆಸುವ ಹಾಗಿಲ್ಲ ಅಂತ. ಬೆಳಗುರಿಗೆ ಕಥೆಯ ಮಧ್ಯದಲ್ಲಿ ಸಿಡಿಮದ್ದುಗಳ ಪ್ರಯೋಗ ಯೋಗ್ಯ ಅಲ್ಲ. ಕರೆಕ್ಟ್. ಮತ್ತು ವಿಶೇಷವಾದಂಥ ಲೈಟಿಂಗ್ ಅದು ರಂಗಸ್ಥಳಕ್ಕೆ ಯೋಗ್ಯ ಅಲ್ಲ. ಕರೆಕ್ಟ್. ಹೊರಗಡೆ ಲೈಟಿಂಗ್ ಮಾಡಿದರೂ ಸಾಧಾರಣ ಒಂದು ಆಟದ ಪರಿಧಿಯ ಒಂದು ವ್ಯಾಪ್ತಿ ಅಂತ ಇರ್ತದೆ. ಆದರೆ ಆವರಣದೊಳಗೆ ವಿಶೇಷವಾದಂಥ ಲೈಟಿಂಗ್ ಮಾಡಬಾರ್ದು. ರಂಗಸ್ಥಳಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಮೈಕ್ ರಂಗಸ್ಥಳಗಳಲ್ಲಿ ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಿದ್ದರೆ ಅದು ಯಕ್ಷಗಾನಕ್ಕೆ ಸರಿಯಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತು ಸಿಡಿಮದ್ದುಗಳಿಂದ ಸಿಕ್ಕಾಪಟ್ಟೆ ಅಪಾಯಗಳಾಗುತ್ತೆ, ಕತೆಗೆ ತೊಂದರೆ ಆಗ್ತದೆ ಅನ್ನೋದಕ್ಕೆ ನಾನು ಒಂದು ಸಾಕ್ಷಿಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ.
ಉದಾಹರಣೆಗೆ ನಮ್ಮಲ್ಲಿ ಈ ವರ್ಷ ಹುಬ್ಬಳ್ಳಿಯಲ್ಲಿ ಒಬ್ಬರು ಸಹಕಾರ ಅಯೋಧ್ಯೆ ನಾಗೇಶ್ ಶೆಟ್ಟಿ ಅಂತ ಅವರ ಮನೆಯಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಯಕ್ಷಗಾನ ಕಾರ್ಯಕ್ರಮ ಅವ್ರಿಗೆ ಮೊದಲು ಈ ನಮ್ಮ ಮೇಳದ ಮ್ಯಾನೇಜ್ಮೆಂಟ್ನವರು ಹೇಳ್ತಾಯಿದ್ರು, ಅಲ್ಲಿ ಹಿರಿಯವರೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ತಾಯಿದ್ರು ಆ ಸಿಡಿಮದ್ದುಗಳನ್ನು ಸುಡುವ ಬಗ್ಗೆ. ಇನ್ನೇನು ದೇವಿಯ ಪ್ರವೇಶ, ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ದೇವಿಯ ಪ್ರವೇಶ ಆಗುವಾಗ ಅಷ್ಟು ದೂರಕ್ಕೆ ಯಾವುದು ಆ ದೊಡ್ಡ ಈ ಎಲ್ಲ ಬರ್ತದಲ್ಲ, ಅದಕ್ಕೇನೋ ಹೇಳ್ತಾರೆ ನನಗೆ ಆ ಡಮ್ 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 ಇರ್ತದಲ್ಲ, ಅದನ್ನು ತೆಗೆದು ಹಚ್ಚಿಬಿಟ್ರು ಒಂದು 2-3 ಕಡೆ ಹುಡುಗರೆಲ್ಲ ಸೇರಿ ಬೆಳಗಿನ ಜಾವದಲ್ಲಿ 3 ಗಂಟೆ ಟೈಮಲ್ಲ ದೇವಿ ಪ್ರವೇಶ ಆಯಿತು. ಈ ಶಬ್ದಗಳಲ್ಲಿ ಭಾಗವತ ಪದ್ಯ ಹೇಳುವುದೇ ನಿಲ್ಲಿಸಿಬಿಟ್ಟ. ದೇವಿ ಮಾಡಿಕೊಂಡು ಅವರು ರಂಗಸ್ಥಳದಲ್ಲಿ ನಿಂತಿದ್ದಾನೆ. ನಾವು ಇಲ್ಲಿ ಶುಂಭನ ವೇಷ ಮಾಡ್ತಾಯಿದ್ದೆ. ನನಗೊಂಥರ ಮನಸ್ಸಿಗೆ ತುಂಬ ಶಾಕ್. ಇಂಥ ದೇವಿ ಮಹಾತ್ಮೆ ಆಟ ಆಡಿಸಿ ದೇವಿಯ ಪ್ರವೇಶದಲ್ಲಿ ಆಟ ನಿಲ್ಲಿಸಿದ್ರಲ್ಲ, ಮತ್ತೆ ಯಾವ ಧ್ವನಿಯೂ ಇಲ್ಲ, ಹಾರ್ಮೋನಿಯೂ ಇಲ್ಲ, ಚಂಡೆ ಇಲ್ಲ, ಆಟ ಸ್ತಬ್ಧ, ನಿಶ್ಶಬ್ದ ವಾತಾವರಣ, ಪಟಾಕಿ ಮಾತ್ರ ಹೊಡ್ತಾ ಇದೆ. ಎಂತ ಭಕ್ತಿಯ ಒಂದು ಎಂತ ವಿಪರ್ಯಾಸ ನೋಡಿ. ಇದನ್ನು ಭಕ್ತಿ ಅಂತ ಹೇಳುದ ಅಥವಾ ಏನು ಹೇಳಬೇಕು? ತುಂಬ ಮನಸ್ಸಿಗೆ ನೋವಾಯಿತು ನನಗೆ. ಆದರೆ ನಾನು ಏನೂ ಹೇಳಲಿಲ್ಲ, ಯಾಕಂದರೆ ಹೇಳುವುದಕ್ಕೆ ಈ ಕಡೆಯಿಂದ ನಮ್ಮ ಮೇಳದ ಮ್ಯಾನೇಜ್ಮೆಂಟ್ನವರು ಅಥವಾ ಲೈಟಿಂಗ್ನವರು ಆ ಒಂದು ತೀರ್ಮಾನವನ್ನು ಮೊದಲೇ ಮಾಡಿಕೊಂಡಿದ್ದಾರೆ ಅಂತ ಅನಿಸ್ತು. ಆದರೆ ನಾನು ಮ್ಯಾನೇಜರಿಗೆ ಹೇಳಿದೆ, ಏನು ಗೊತ್ತುಂಟ, ಒಂದು ವೇಳೆ ನಿಮಗೆಲ್ಲ ಮಾತಾಡಲಿಕ್ಕೆ ಆಗದೇ ಇದ್ರು, ಪದ್ಯ ಹೇಳಲಿಕ್ಕೆ ಆಗದೇ ಇದ್ರು, ಹಾರ್ಮೋನಿ ಮತ್ತು ಚಂಡೆಯ ಶಬ್ದವನ್ನು ನಿಲ್ಲಿಸೋಕ್ಕಾಗ, ಚಂಡೆ ಮೊದಲೇ ಶಬ್ದವನ್ನು ಹೇಳಿದ್ದ ಇದ್ದರೆ ಯಕ್ಷಗಾನ ಧ್ವನಿ ಯಾರು ಮಾಡುತ್ತಲ್ಲ, ಅಲ್ಲಿ ಆ ಸದ್ದು ನಿಂತ ಮೇಲೆ ನೀವು ಬೇಕಿದ್ರೆ ಆರಂಭ ಮಾಡಿ. ಒಂದು ವೇಳೆ ಆಗದೇ ಇದ್ದರೂ ನಿಲ್ಲಿಸುವುದೇ ಯೋಗ್ಯ ಅಲ್ಲ ನನ್ನ ಲೆಕ್ಕದಲ್ಲಿ. ಕರೆಕ್ಟ್. ಭಾಗವತ ಆ ಪದ್ಯವನ್ನು ಅದೇ ರೀತಿಯಲ್ಲಿ ಹೇಳಲಿಕ್ಕೆ ಅವನಿಗೆ ತೊಂದರೆ ಆಗಿರ್ಬೋದು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಅವರು ಕಡಿಮೆ ಪ್ರಮಾಣದಲ್ಲಿ ಪದ್ಯವನ್ನು ಹೇಳಬೇಕು. ದೇವಿ ಮಾಡಿದವ ಸುಮ್ಮನೆ ನಿಂತ್ಕೊಂಡು ಇದು ಮಾಡೋದಲ್ಲ, ಅವನ ಕರ್ತವ್ಯದತ್ತ ಹೋಗಬೇಕು. ಆವಾಗ ಆಟ ನಿಲ್ಲುವುದಿಲ್ಲಲ್ಲ. ಅಡಿ ಪಟಾಕಿ ನಿಂತ ಮೇಲೆ ನಾವು ಸರಿದಾರಿ ಬರುವ ಅನ್ನುವ ಸಲಹೆಯನ್ನು ಕೊಟ್ಟೆ ನಾನು. ಅದು ಸರಿ, ಆದರೆ ಹೀಗೆ ಹೇಗೆ ಅನ್ನೋದು ಪ್ರಶ್ನೆ ಮಾಡಿದರು ಇವತ್ತಿನ ಯುವ ಕಲಾವಿದರು. ಆಟ ನಿಲ್ಲಿಸೋದು ಸರಿಯಲ್ಲ ಅಂತ ಹೇಳಿದೆ ನಾನು. ಅದು ಪರಿಣಾಮ ಏನಾಯ್ತು ಕೇಳಿದರೆ, ಪರಿಣಾಮವೇ ಕಾಕತಾಳಿಯೋ ಎಂಬಂತೆ ಮಾರನೇ ದಿವಸ ಅದೇ ಹರಕೆ ಆಟ ಆಡಿಸಿದ ಹುಡುಗರು ಹುಬ್ಬಳ್ಳಿಗೆ ಹೋಗುವಾಗ ಸಣ್ಣ ಬ್ರಹ್ಮಾವರದಲ್ಲಿ ಒಂದು ಆಕ್ಸಿಡೆಂಟ್ ಸ್ವರೂಪ ಆಯಿತು. ಅವರೆಲ್ಲ ಹುಬ್ಬಳ್ಳಿಗೆ ನೇರ ಹೋಗಬೇಕಾದವರು ಮಹೇಶ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡು ಹೋದರು, ದೊಡ್ಡದೇನಾಗಲಿಲ್ಲ. ಅದು ಈ ಸಾಧಾರಣ ಇವತ್ತಿನ ಸಾಮಾನ್ಯ ಜನರ ಅನಿಸಿಕೆ, ನಿನ್ನಿನ ಆಟದಲ್ಲೇ ಹೀಗಾಯಿತು, ದಿವ್ಯ ಪ್ರವೇಶಕ್ಕೆ ತೊಂದರೆ ಆಯಿತು, ಅದರಿಂದ ಹೀಗಾಗಿರಬಹುದು ಅನ್ನುವ ಈ ಒಂದು ಮುಜುಗರ ಇರುತ್ತಲ್ಲ ಮನುಷ್ಯರಿಗೆ. ಅದನ್ನು ಮೂಢನಂಬಿಕೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹೌದೌದು, ಅದು ಅವರವರ ನಂಬಿಕೆ ಅಲ್ವಾ. ಲಕ್ಷಗಟ್ಟಲೆ ಖರ್ಚು ಮಾಡಿ ದೇವಿ ಮಹಾತ್ಮೆ ಆಟ ಆಡಿಸಿ ಈ ಒಂದು ಕಷ್ಟವನ್ನು ಅನುಭವಿಸಿದಾಗ ಏನೇನೋ ಮನೆ ಹೆಂಗಸರ ಮಕ್ಕಳೆಲ್ಲ ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಹಾಗಾಗಬಾರ್ದು. ಸಿಡಿಮದ್ದುಗಳು ಬೇಕು, ಆದರೆ ದೇವಿಯ ಪ್ರವೇಶಕ್ಕೆ ಅಥವಾ ಕಥೆಯ ಮಧ್ಯದಲ್ಲಿ ಈ ವಿಶೇಷವಾದಂಥ ಸಿಡಿಮದ್ದುಗಳನ್ನ ಉಪಯೋಗಿಸಿ ಆಟವನ್ನು ನಿಲ್ಲಿಸುವುದು, ರಂಗಸ್ಥಳದ ಸದ್ದನ್ನು ನಿಲ್ಲಿಸುವುದು, ರಂಗದ ವಾತಾವರಣವನ್ನು ಹಾಳು ಮಾಡೋದು ಸರಿಯಲ್ಲ. ಸಿಡಿಮದ್ದುಗಳಿಗೆ ಒಂದು ಸಮಯದ ಪರಿಧಿ ಅಂತ ಇಟ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈಗ ನೋಡಿ ಸರ್, ನೀವು ಈಗ ಹೇಳಿದ್ರಿ ರಂಗಸ್ಥಳಕ್ಕೆ ವಿಶೇಷ ಲೈಟಿಂಗಿನದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ, ಸರಿ. ಅದು ಆದರೆ ಈಗಿನ ಅನೇಕ ಪ್ರಯೋಗಗಳಲ್ಲಿ ಯಕ್ಷಗಾನವನ್ನ ಒಂದು ರಂಗರೂಪಕ, ರಂಗನಾಟಕ ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಈ ರಂಗಭೂಮಿ ಕಲಾವಿದರನ್ನು ತೆಗೆದುಕೊಂಡು ಬಂದು ಅವರ ಹತ್ರ ಲೈಟಿಂಗ್ ಎಲ್ಲ ಇದು ಮಾಡಿ ಆಯಾಯ ಸನ್ನಿವೇಶ ಸಂದರ್ಭಕ್ಕೆ ಆಯಾಯ ಪಾತ್ರಕ್ಕೆ ಲೈಟ್ ಬೀಳುವ ಹಾಗೆ ಏನೇನೆಲ್ಲ ಮಾಡ್ತಾರೆ. ಇಂಥದ್ದು ಅದು ಯಕ್ಷಗಾನ ಎನ್ನುವಂಥ ಕಲೆಗೆ ಎಷ್ಟು ಪೂರಕ. ಈ ಪ್ರಯೋಗಗಳು ಕೂಡ, ನೀವು ಪ್ರಯೋಗಗಳನ್ನು ಮಾಡಬಾರ್ದು ಅಂತ ನಾನು ಹೇಳುವುದಿಲ್ಲ, ಅದು ಯಕ್ಷಗಾನವಾಗಿ ತೋರಬೇಕಲ್ಲ. ಇದು ಯಕ್ಷಗಾನ ಅಲ್ಲ, ಇದು ಯಾವುದೋ ರೂಪಕ, ಇದು ಯಾವುದೋ ನಾಟ್ಯ, ಇದು ಯಾವುದೋ ನಾಟಕ ಅಂತ ಕಂಡ್ರೆ ಅಲ್ಲಿ ಕೇವಲ ವೇಷಭೂಷಣದಿಂದ ನಾವು ಯಕ್ಷಗಾನ ಅಂತ ಹೇಳಬೇಕು ಹೊರತು ಬೇರೆ ಹೇಗೆ ಹೇಳೋಣ? ಅದು ಈ ಲೈಟಿಂಗ್ ಅನ್ನೋದು ಸಾಮಾನ್ಯ ಹಿಂದಿನಿಂದಲೂ ಬಂದಿದೆ. ಅದು ಸಾಮಾನ್ಯ ಡೇರೆ ಮೇಳಗಳಲ್ಲಿ ಆರಂಭ ಆಯಿತು, ಅಲ್ಲಿಂದ ಲೈಟಿಂಗ್ ಬಂದಿದೆ. ಯಾವುದು ಮೊದಲೆಲ್ಲ ಬಯಲಾಟಗಳ ಗ್ಯಾಸ್ ಲೈಟ್ನಲ್ಲಿದ್ದು ಡೇರೆ ಮೇಳಗಳಿಗೆಲ್ಲ ಜನರೇಟ್ ಇಟ್ಕೊಂಡು ಲೈಟಿಂಗ್ ವ್ಯವಸ್ಥೆಗಳಿಂದ ಹೊರಟರು. ಲೈಟಿಂಗ್ ಇಷ್ಟೆಲ್ಲ ವಿಶೇಷವಾಗಿ ಇರಲಿಲ್ಲ.
ವಿಜೃಂಭಣೆ ಅಂತ ಹೇಳಿದರೆ ಉದಾಹರಣೆಗೆ ಒಂದು ಕೀಚಕನ ಪ್ರವೇಶಕ್ಕೆ ಮತ್ತು ಭಸ್ಮಾಸುರನ ಪ್ರವೇಶಕ್ಕೆ ಅಂಥ ದೃಶ್ಯಗಳಿಗೆ, ಉದಾಹರಣೆಗೆ ಸತ್ಯ ಹರಿಶ್ಚಂದ್ರದಲ್ಲಿ ಸ್ಮಶಾನ ದೃಶ್ಯಕ್ಕೆ ಅಲ್ಲಿ ಆ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಲೈಟನ್ನು ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಅದೊಂದು ಚೆಂದ ಕೊಡ್ತಿತ್ತು. ಇದೆಲ್ಲ ಸಾಮಾನ್ಯ ಪೌರಾಣಿಕ ಪ್ರಸಂಗಗಳೆಲ್ಲ ಅದು ಚೆಂದ ಕೊಡ್ತಿತ್ತು. ಅದರ ಮೇಲೆ ಪ್ರೇಕ್ಷಕರು ಆಕರ್ಷಿತರಾಗ್ತಿದ್ರು. ಉದಾಹರಣೆ ನಾವೆಲ್ಲ ಹುಡುಗರಾವಾಗ ನಮಗೂ ಸಹ ಅದೇನೋ ಒಂಥರ ವಿಶೇಷ. ಚಿಟ್ಟಾಣಿಯವರು ಭಸ್ಮಾಸುರ ಹೋಗುವಾಗ ಏನೋ ಒಂಥರ ಅಬ್ಬರ, ಮತ್ತು ಅವಾಗ ಈ ಹೊಗೆ ಹಾಕುವುದಂತ ಇರಲಿಲ್ಲ, ಬರೀ ಫೋಟೋ ಚೆಲ್ಕೊಂಡು ಭಸ್ಮಾಸುರ ಪ್ರವೇಶ ಮಾಡ್ತಿದ್ರು. ಅದೊಂದು ಚೆಂದ ಕಾಣ್ತಿತ್ತು. ಅದು ಬೆಳೀತಾ ಹೋಗಿ ನೀವು ಹೇಳಿದ ಹಾಗೆ ಅದರ ರೂಪಗಳೇ ಬದಲಾಯಿತು. ಈ ವಿಶೇಷವಾದ ಲೈಟಿಂಗ್ ಅದು ಎಲ್ಲಿ ಬಂತು ಅಂತ ನನ್ನ ಅಭಿಪ್ರಾಯದಲ್ಲಿ ಹೊಸ ಪ್ರಸಂಗದಲ್ಲಿ ಬಂತು. ಅದು ಹೊಸ ಪ್ರಸಂಗದಲ್ಲಿ ಹೊಸ ಪ್ರಸಂಗಗಳು ಬೇರೆ ಬೇರೆ ಜನರನ್ನು ಆಕರ್ಷಿಸುವುದಕ್ಕಾಗಿ ಹೊಸ ಪ್ರಸಂಗಗಳು, ಈ ಕಾಂಪಿಟೇಷನ್, ನಾನು ಮೇಲೂ ತಾನು ಮೇಲೂ ಅನ್ನುವ ಮೇಳಗಳು, ಆ ಮೇಳಗಳಲ್ಲಿ ಆ ರೀತಿ ಲೈಟಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಮೇಳಕ್ಕೂ ಅದು ಬೇಕು ಅನ್ನುವ ಸಲಹೆಯನ್ನು ಕೊಟ್ಟು ಮತ್ತೊಂದು ಮೇಳ ಯಜಮಾನನಿಂದ ಅದನ್ನು ಬರೆಸಿಕೊಳ್ಳುವಂಥ, ಇದು ಡೇರೆ ಮೇಳಗಳಿಂದ ಬಂದದ್ದು ಹೆಚ್ಚಾಗಿ ಒಳ್ಳೊಳ್ಳೆ ಲೈಟಿಂಗ್ಗಳು. ಅದು ಸಾಮಾನ್ಯ ಬಯಲಾಟದಲ್ಲಿ ಈ ಕಲೆಕ್ಷನ್ ಮೇಳಗಳಲ್ಲೆಲ್ಲ ಶುರುವಾಯಿತು. ಯಾಕಂದ್ರೆ ಸ್ವಲ್ಪ ಹೊಸ್ತನ್ನು ಕೊಡುವ ಅಂತ. ಅದು ಹರಕೆ ಮೇಳಗಳಿಗೂ ಬಂತು. ಅದಾಗಲಿ ಬೆಳೀತಾ ಬಂದದ್ದಂತೂ ಹೌದು. ಆದರೆ ಆ ವಿಶೇಷವಾದ ಲೈಟಿಂಗ್ಗಳು ಒಳ್ಳೆಯದಲ್ಲ. ಯಾಕಂದರೆ ಕೆಲವೊಂದು ಪಾತ್ರಗಳಿಗೆ, ಉದಾಹರಣೆ ಪೌರಾಣಿಕ ಪ್ರಸಂಗದಲ್ಲಿ ಈ ಕೆಲವೇ ದೃಶ್ಯಕ್ಕೆ ಮಾತ್ರ ಕೊಡಬೇಕು ಲೈಟಿಂಗ್. ತಪ್ಪೇನು ಮಾಡ್ತಾರೆ ಕೇಳಿದರೆ, ಮೊನ್ನೆ ಈ ನಮ್ಮ ಉಡುಪಿಯಲ್ಲಿ ಇದರ ಬಗ್ಗೆ ಲೈಟಿಂಗ್ ಮತ್ತು ಮೈಕಿನ ಬಗ್ಗೆ ಒಂದು ವಿಮರ್ಶೆ ನಡೆದಿತ್ತು ಕಲಾರಂಗದವರು. ಹೌದು. ಆವಾಗ ಕೆಲವು ಅಲ್ಲಿ ಸುಬ್ರಹ್ಮಣ್ಯ ಧಾರೇಶ್ವರ ಹೇಳಿದರು ಅದು ಸರಿಯಾದ ವಿಷಯ. ಹಾಗೆ ನಮ್ಮ ಲಾಸ್ಟಿಗೆ ನಮ್ಮ ವಾಸುದೇವ ಸ್ವಾಮಿಯವರು ಒಂದು ಮಾತಾಡಿದರು, ಲೈಟಿಂಗು ಮೈಕು ಇದ್ರ ಬಗ್ಗೆ ಹೀಗಿರಬೇಕು ಅನ್ನೋ ವ್ಯಾಖ್ಯಾನಗಳೆಲ್ಲ ಮುಗಿದ ಮೇಲೆ ವಾಸುದೇವ ಸ್ವಾಮಿಯವರು ಹೇಳಿದಂಥ ಮಾತು ಅಂತ ಹೇಳಿದರೆ, ಅವ ಲೈಟಿಂಗ್ ನಮ್ಮಲ್ಲ, ಅವ ವೈರ್ ಮ್ಯಾನು, ಅವನಿಗೆ ಒಂದು ಇಂತಿಷ್ಟು ಸಂಬಳ ಕೊಡ್ತಾರೆ, ಅವ ಬಂದ್ಕೊಂಡು ಮಾಡ್ತಾ ಇದ್ದಾನೆ. ಕರೆಕ್ಟ್. ಅವನಿಗೆ ಲೈಟಿಂಗ್ ಅಂದರೆ ಏನು, ಆ ದೃಶ್ಯಕ್ಕೆ ಏನು ಕೊಡಬೇಕು ಅಂತ ಗೊತ್ತಿರುವುದಿಲ್ಲ, ಅದರಿಂದ ಹಾಕಿಕೊಡ್ತಾರೆ ಅಂತ. ಅದು ಸತ್ಯ ವಿಚಾರ. ಕರೆಕ್ಟ್. ಯಾಕಂದರೆ ನ್ಯಾಯವಾದ ಲೈಟಿಂಗ್ನವನ್ನು ಅದರ ಅನುಭವ ಇದ್ದವನು ತರಲಿಕ್ಕೆ ಈಗ ಬಹುಶಃ 2,000-3,000 ಸಂಬಳ ಕೊಡಬೇಕಾಗ್ತದೆ. ಇದೀಗ 600 ರೂಪಾಯಿ, 500ಕ್ಕೆ 600ಕ್ಕೆ ಬರ್ತಾನೆ, ಅಥವಾ 700 ರೂಪಾಯಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ ಕೂತ್ಕೊಳ್ತಾರೆ. ನಿದ್ರೆ ಬರುವವರಿಗೆ ಕೂತ್ಕೊಂಡು ತಕ್ಕ ಪಕ್ಕ ಓದ್ತಾರೆ. ಯಾವ ವೇಷಕ್ಕೆ ಏನಂತೇನಿಲ್ಲ, ಆಯಿತಾ. ಲೈಟಿಂಗ್ ಅಂತ ಲೈಟಿಂಗ್ ವೇಷಗಳೇ ತೋರೋದಿಲ್ಲ. ಕರೆಕ್ಟ್. ಎದುರುಗಡೆ ಉದಾಹರಣೆಗೆ ಒಂದು ಸಮರ್ಥ ವೇಷ ಹೋಗುವಾಗ, ಉದಾಹರಣೆ ನನಗೂ ಆಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು. ಋತುಪರ್ಣನ ವೇಷ ಮಾಡ್ತೇನೆ. ಬಾಹುಕನ ಪ್ರವೇಶ ಆಯಿತು, ಕಾರ್ಕೋಟಕ್ಕೆ ಕಚ್ಚಿದ ದಸೆ ಹೇಳಿ ಅಯೋಧ್ಯ ನಗರಕ್ಕೆ ಬಂದ ಬರುವವರೆಗೆ ಅವನಿಗೆ ಬಾಹುಕನಿಗೆ ಬೇಕಾಗುವಷ್ಟು ಲೈಟಿಂಗ್ ಕೊಡಲಿಬೇಕಿಲ್ಲ. ಅದು ವಿಶೇಷ ಅಲ್ಲ, ಒಂದು ಕತ್ತಲೆಯ ವಾತಾವರಣ. ಯಾಕಂದರೆ ಕಾರ್ಕೋಟಕನಾಗ ಕಡಿದ ಒಬ್ಬ ಚಕ್ರವರ್ತಿ ಬರುವಾಗ ಹೇಗಿರಬೇಕು ಅಂತ. ಹಾಗೆ ಈ ಕಡೆಯಿಂದ ಅಯೋಧ್ಯೆಯಲ್ಲಿ ಋತುಪರ್ಣನ ಪ್ರವೇಶ. ಋತುಪರ್ಣನ ಪ್ರವೇಶಕ್ಕೆ ಲೈಟಿಂಗ್ ಬೇಕಾ? ಅವ ಒಬ್ಬ ಸಜ್ಜನ ರಾಜಕಾರಣಿ, ಸೂರ್ಯವಂಶದ ಓಲಗು ಕೊಡುವತ್ತಿಗೆ ಲೈಟಿಂಗ್ ಬೇಕಾಗುವುದಿಲ್ಲ. ಇವ್ರಿಗೆ ಕೂತವ್ರು ಏನು ಮಾಡ್ತಾರೆ, ತಕ್ಕ ಪಕ್ಕ ಒತ್ತಿ ಬಿಡ್ತಾರೆ. ಈ ಕಡೆ ನಾವು ನಮ್ಮ ಪ್ರವೇಶ ಆಗಬೇಕು, ಏನು ಮಾಡಬೇಕಂದು ಗೊತ್ತಾಗೋದಿಲ್ಲ. ಆದರೂ ನಾನು ಕೆಲವೊಮ್ಮೆ ಹೀಗೆ ಮಾಡಿಬಿಡ್ತೇನೆ. ನಾನು ಅಂದರೆ ಜನರಿಗೆ ತೋರುವ ರೀತಿಯಲ್ಲಿ ಮತ್ತೊಬ್ಬರನ್ನ ಇದು ಮಾಡಬಾರ್ದಲ್ಲ ಅಂಥೇಳಿ ಹೀಗಂತೆ ಕೆಲವು ಸಲ ಅವ್ರಿಗೆ ಎಚ್ಚರ ಇದ್ರೆ ಮಾತ್ರ ಅಂತೂ ಟೋಟಲ್ನ ಹೀಗೆ ಲೈಟಿಂಗ್ ಅಂತ ಹೇಳಿದರೆ ಈ ಕಡೆ ಬಾಹುಕರಿಗೆ ಸ್ವಲ್ಪ ಬೇಕು. ಹೊರಕಾರ್ಕೋಟಕ ಕಚ್ಚಿದ ದಸೆಯನ್ನು ಪದ್ಯಕ್ಕೆ ಇತ್ತ ಅಯೋಧ್ಯೆಯಲ್ಲಿ ಒಲಗು ಕೊಡುವ ಋತುಪರ್ಣನಿಗೆ ಬೇಡ. ಹೀಗೆ ದೃಶ್ಯಗಳನ್ನು ನೋಡಿಕೊಂಡು ಯಾರಿಗೆ ಎಷ್ಟು ಕೊಡಬೇಕು, ಯಾವ ದೃಶ್ಯ ಕೊಡಬೇಕು ಅನ್ನೋದನ್ನು ಅರಿತಿರಬೇಕು ಅನ್ನೋದು ನನ್ನ ಬಗ್ಗೆ ಭಾವನೆ ಲೈಟಿಂಗ್ ಬಗ್ಗೆ. ನೋಡಿ ಸರ್, ಈ ಹರಕೆ ಯಕ್ಷಗಾನ ಬಯಲಾಟಗಳು ಇದು ಯಕ್ಷಗಾನ ಕಲೆಯ ಅಭಿವೃದ್ಧಿಗೆ ಪೂರಕವೇ? ಅಂದರೆ ನಾನು ಕೇವಲ ಒಂದು ಪಾಯಿಂಟ್ಗೆ ಹೇಳ್ತಾ ಇಲ್ಲ, ಅಂದರೆ ಆ ಆಟ ನಡೀತಾ ಉಂಟು ಅದರಿಂದಾಗಿ ಅಭಿವೃದ್ಧಿ ಅಂತಲ್ಲ, ಒಟ್ಟು ಸಮಗ್ರವಾದಂಥ ಯಕ್ಷಗಾನ ಕಲೆಯ ಅಭಿವೃದ್ಧಿ ಇದರಿಂದ ಸಾಧ್ಯ ಉಂಟಾ? ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಸರ್. ಯಕ್ಷಗಾನ ಕಲೆಯ ಅಭಿವೃದ್ಧಿಗೆ
ಹರಕೆ ಆಟಗಳು ಪೂರಕವೇ, ಆದರೆ ಪಾಲಿಸುವವರು ಯಾರು ಎನ್ನುವ ಪ್ರಶ್ನೆ ಮೂಡುತ್ತದೆ. ಯಕ್ಷಗಾನದ ಅಭಿವೃದ್ಧಿಯನ್ನೇ ಈ ಪಾಲಿಸುವವರು ಯಾರು ಹರಕೆ ಮೇಳಗಳಲ್ಲಿ ಅನ್ನೋದೊಂದು ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತದೆ. ಅದು ಇತ್ತೀಚೆಗಂತೂ ಖಂಡಿತ ಹಾಗೆ ನನಗನ್ನಿಸ್ತಾ ಇದೆ. ಯಾಕಂದರೆ ಹರಕೆ ಆಟದವರಿಗೆ ಪೌರಾಣಿಕ ಪ್ರಸಂಗಗಳನ್ನು ಆಡಿ ಅಂತ ಹೇಳ್ತಾರೆ. ಪೌರಾಣಿಕ ಹೊಸ ಪ್ರಸಂಗಗಳಿಗೆ ಅವಕಾಶ ಕೊಡುವುದಿಲ್ಲ. ಕರೆಕ್ಟ್. ಅದೆಲ್ಲ ಸಂತೋಷದ ಸಂಗತಿ. ಆದರೆ ಯಕ್ಷಗಾನದ ಅಭಿವೃದ್ಧಿ ಅದರಲ್ಲಿ ಪೂರ್ಣ ಆಗುವುದಿಲ್ಲ. ಒಂದು 30% ಆಗ್ಬೋದು ನನ್ನ ಲೆಕ್ಕದಲ್ಲಿ. ಒಂದು 70ಕ್ಕಾದರೂ ಬರಬೇಕು. ಇದಷ್ಟು ಆಗುವುದಿಲ್ಲ. ಯಾಕೆ ಪೂರ್ಣ ಆಗುವುದಿಲ್ಲ? ಯಾಕೆ ಅಂತ ಕೇಳಿದರೆ, ಒಂದು ಹರಕೆದಾರರಿಗೆ ಇಂಥದ್ದೇ ಪೌರಾಣಿಕ ಪ್ರಸಂಗ ಆಗಬೇಕು ಅನ್ನೋದು ಅವರು ನಿಘಂಟಿನಲ್ಲಿ ಇರುವುದಿಲ್ಲ. ಯಾಕಂದರೆ ಅದನ್ನು ಆ ಒತ್ತಡವನ್ನು ಹರಕೆ ಮೇಳಗಳಿಗೆ ಅವರು ಹೇರುವುದಿಲ್ಲ. ಯಾಕಂದರೆ ಅವರಿಗೆ ಹರಕೆ ಆಟ ಬೇಕಾಗಿರುವುದು, ಪ್ರಸಂಗ ಇಂಥದ್ದೇ ಬೇಕಾಗಿರುವುದಲ್ಲ. ಆಯಿತಾ? ಮತ್ತು ದೇವಸ್ಥಾನಗಳಿಗೆ ಹರಕೆ ಮೇಳಗಳು ನಮ್ಮಲ್ಲಿ ಸಾಧಾರಣ ಎಲ್ಲ ಮೇಳಗಳಲ್ಲಿಯೂ ಸಾಧಾರಣ ಬುಕ್ಕಿಂಗ್ ಆಗಿದೆ, ನೋಂದಾವಣೆ ಆದ ಮೇಳಗಳೇ. ಉದಾಹರಣೆ ಮಂದಾರ್ತಿ ಮಾರಣಕಟ್ಟೆ, ತೆಂಕಿನಲ್ಲಿ ಕಟೀಲು ಧರ್ಮಸ್ಥಳ ತುಂಬ ಇದೆ. ನಮ್ಮಲ್ಲಿಯೂ ಮಂದಾರ್ತಿ ಮಾರಣಕಟ್ಟೆ 1, 2 ಹಾಗೆ ಕಮಲಶಿಲೆ 3 ಈ ನಂಬರ್ ಪ್ರಕಾರ ಮುಂದುವರಿತಾ ಇದೆ. ಹರಕೆ ಬಯಲಾಟಗಳೇ ಬೆಳೀತಾ ಇದೆ. ಈ ಮಂದಾರ್ತಿ ಮಾರಣಕಟ್ಟೆ ಅಂತ ಮೇಳಗಳಲ್ಲಿ ಈ ಹರಕೆ ಕಲೆಯ ಅಭಿವೃದ್ಧಿಗಾಗಿ ಹೀಗೆ ಸೆಟ್ ಮಾಡಬೇಕು, ಮೇಳ ಮಾಡಬೇಕು, ಪ್ರಸಂಗವನ್ನು ಅದನ್ನೇ ಕೊಡಬೇಕು. ಯಾವುದಪ್ಪ ಉದಾಹರಣೆಗೆ ಉತ್ತಮವಾದಂಥ ಭಗವದ್ಗೀತೆಯಲ್ಲಿ ಬರುವ ಪ್ರಸಂಗ, ರಾಮಾಯಣದಲ್ಲಿ ಬರುವಂಥದ್ದು, ಅಥವಾ ಶಿವಪುರಾಣದಲ್ಲಿ ಬರುವಂಥದ್ದು, ಮಹಾಭಾರತದಲ್ಲಿ ಬರುವ ಉತ್ತಮ ಪ್ರಸಂಗಗಳನ್ನ ಕೊಡಬೇಕು ಅಂತ ಮೇಳದ ಯಜಮಾನರು ಅದು ಮ್ಯಾನೇಜರ್ಗಳು ಹೇಳುವುದಿಲ್ಲ. ಅವರದ್ದು ಅದು ಒಂದು ಲೀಸ್ಟ್ ಇರ್ತದೆ, ನಮ್ಮ ಮೇಳದಿಂದ ಇಂತಿಷ್ಟ ಪ್ರಸಂಗಗಳು ನೀವು ಆಯ್ಕೆ ಮಾಡ್ಕೊಳ್ಬೋದು ಅಂತ. ಅವರು ಏನು ಮಾಡ್ತಾರೆ, ಆ ಲೀಸ್ಟನ್ನು ಹರಕೆದಾರರಿಗೆ ಕೊಡ್ತಾರೆ. ಅವರು ಆಯ್ಕೆ ದಿವಸ ಬರ್ತಾರೆ, ಯಾವುದು ಆಟದ ದಿವಸ. ಕರೆಕ್ಟ್. ಬಂದವಾಗ ಮ್ಯಾನೇಜ್ಮೆಂಟ್ನವರು ಆ ಲಿಸ್ಟನ್ನು ತಗೊಂಡು ಇವತ್ತು ಯಾವ ಪ್ರಸಂಗ ಆಗ್ಬೋದು ಅಂತ ಇದು ಮಾಡ್ತಾರೆ. ಆವಾಗ ಮೊದಲೆಲ್ಲ ಏನಿತ್ತು ಕೇಳಿದರೆ, 1 ಅಥವಾ 2ನೇ ವೇಷಧಾರಿಯೋ, ಅಥವಾ ಒಬ್ಬ ಪುರುಷ ವೇಷಧಾರಿಯೋ, ಒಬ್ಬ ಮುಖ್ಯ ವೇಷಧಾರಿಯೋ, ಅದು ಭಾಗವತರು ಮೊದಲಿಗಾರ ಇಂಥರ ಸಲಹೆ ತಗೊಂಡು ಪ್ರಸಂಗ ಇಡುವುದಿಲ್ಲ. ಈಗ ಅದು ಕಡಿಮೆ ಆಗಿದೆ. ಒಬ್ಬ ಭಾಗವತನನ್ನು ಕೂರಿಸ್ಕೊಳ್ತಾರೆ. ಭಾಗವತ ಅಂತ ಹೇಳಿದರೆ, ಭಾಗವತ ಬಾರದೇ ಇದ್ದರೆ ಸಂಗೀತಗಾರ, ಗೊತ್ತಲ್ಲ ನಿಮಗೆ. ಹೌದೌದು. ಅವನಿಗೆ ಎಷ್ಟು ಅನುಭವ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವುದು ಮೇಳದ ಮ್ಯಾನೇಜರ್ಗಳಿಗೆ. ಅವ್ರನ್ನ ಕೂರಿಸ್ಕೊಂಡು ಪ್ರಸಂಗ ನಿಶ್ಚಯ ಮಾಡ್ತಾರೆ. ಆಟ ಆಡಿಸೋ ನೀವು ಯಕ್ಷಗಾನದ ವಿಮರ್ಶಕರಾಗಿ ನಿಮ್ಮ ಹರಕೆ ಆಟ ಆದರೆ ನೀವು ಕೇಳಿದ ಪ್ರಸಂಗಗಳನ್ನ ಆಡುವುದಕ್ಕೆ ಕೆಲವು ದಿವಸ ಅನುಕೂಲ ಇರ್ತದೆ, ಕೆಲವು ದಿವಸ ಅನಾನುಕೂಲ ಇರ್ತದೆ. ಯಾಕಂದರೆ ಒಬ್ಬ ಇರುವುದಿಲ್ಲ, ಅಥವಾ ಮತ್ತೊಬ್ಬನಿಗೆ ರಜೆ ಕೊಟ್ಟಿರ್ತಾರೆ. ಅವರು ಆ ರಜೆ ಕೊಡುವಲ್ಲಿ ನಿಯಂತ್ರಣವನ್ನು ಹೇರುವುದಿಲ್ಲ. ಯಾಕಂದರೆ ರಜೆ ಮಾಡ್ಕೊಳ್ಳಿ, ಇಲ್ಲಿ ಹಾಗೂ ನಮ್ದು ಆಟ ಅಂತನ್ನೋ ಭಾವನೆ ಮೂಡಿದೆ, ಗೊತ್ತಿಲ್ಲ. ಕರೆಕ್ಟ್. ಇದು ಎಲ್ಲ ಕಡೆ ಇರುವ ಸತ್ಯ, ಇದು ಎಲ್ಲ ಕಡೆ ಇರೋದು ಸತ್ಯ ವಿಚಾರ. ಇದು ಈ ಕೆಲವರಿಗೆ ನಿಷ್ಠೂರ ಆಗ್ಬೋದು. ಇದು ಅಲ್ಲಲ್ಲ, ಇದು ನಮಗೆಲ್ಲ ಅನುಭವ ಉಂಟಪ್ಪ, ಗೊತ್ತಾಯಿಲ್ಲ. ಕರೆಕ್ಟ್. ಅದು ಕಡೆಗೆ ಪ್ರಸಂಗ ಇಡ್ತಾರೆ. ಪ್ರಸಂಗ ಇಟ್ಟು ಅಲ್ಲಮರ ಆ ಪ್ರಸಂಗ ಆಗ್ತದೆ, ಅದು ಆವೇಶ ಮಾಡೋದು, ಮಾಡ್ಕೊಬತ್ನೇನು ಸುಮ್ಮನೆ ಕಣೆ ಅಂತಾರ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಉದಾಹರಣೆಗೆ ಹರಕೆ ಮೇಳಗಳಲ್ಲಿ ಮಧ್ಯದಲ್ಲಿ ಮೊದಲು ಒಂದು 10 ವರ್ಷದ ಹಿಂದೆಲ್ಲ ಮಧ್ಯದಲ್ಲಿ ಆವೇಶ ಸರಿಯಾಗಲಿಲ್ಲ ಅಂತ ಕೇಳುವವರು ಚೌಕಿಗೆ ಬಂದು ಕಲಾವಿದರ ಹತ್ರ, ಮ್ಯಾನೇಜ್ಮೆಂಟ್ನವ್ರ ಹತ್ರ ಕೇಳುವ ಒಂದು ಪರಿಪಾಠ ಇದ್ದಿತ್ತು. ಈಗ ಕೇಳುವುದೂ ಇಲ್ಲ. ಯಾರು ಎದುರುಗಡೆ ಹರಕೆ ಆಟ ಆಡಿಸೋರು ಕೂತ್ಕೊಂಡು ನೋಡ್ತಾರೆ, ಸಾಧ್ಯ ಆದ್ರೆ ನೋಡ್ತಾರೆ, ಸಾಧ್ಯ ಆಗದಿದ್ರು ಕೂತಲ್ಲೇ ನಿದ್ರೆ ಮಾಡ್ತಾರೆ. ಅಂದರೆ ಮನೆಗೆ ಹೋಗಿ ಮಲಗಿ ಆಮೇಲೆ ಸ್ನಾನ ಮಾಡಿಕೊಂಡು ಬೀಳ್ಳೆ ಕೊಡಲಿಕ್ಕೆ ಬರ್ತಾರೆ. ಇದು ಹೀಗಿರುವಾಗ ಈ ಹರಕೆ ಮೇಳಗಳು ಕಲೆಯನ್ನು ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಉಳಿಸ್ಕೊಳ್ಬೋದು, ಕರೆಕ್ಟ್ ಅನ್ನುವ ಭಾವನೆ ಸ್ವಾಭಾವಿಕವಾಗಿ ಮೂಡುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಈ ಹರಕೆ ಮೇಳಗಳಿಂದ ಪೌರಾಣಿಕ ಪ್ರಸಂಗಗಳು, ಯಕ್ಷಗಾನದ ಸುಭದ್ರವಾದಂಥ ಕಲೆ ಒಂದು 50ರಿಂದ 60% ಆದರೂ ಉಳಿಬೇಕು. ಅದು ಅಷ್ಟರ ಮಟ್ಟಿಗೆ ಉಳಿಯುವುದಿಲ್ಲ ಈಗ. ಕರೆಕ್ಟ್. 40ಕ್ಕಿಂತ ಕಡಿಮೆ ಇದೆ ಅನ್ನೋದು ನನ್ನ ಭಾವನೆ. ಈಗ ನೋಡಿ ಸರ್, ಭರವಸೆ ಕಲಾವಿದರು ಅಂದರೆ
ಈಗ ನೀವು ನಿಮ್ಮ ಹಿಂದಿನ ಒಂದು ತಲೆಮಾರು, ನಿಮ್ಮ ತಲೆಮಾರು, ಇನ್ನು ಮುಂದಿನ ತಲೆಮಾರಿಗೆ ಭರವಸೆ ಒಳ್ಳೆಯ ಇಂಥವರಿಂದ ಯಕ್ಷಗಾನ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂತಹ ಅಷ್ಟು ಭರವಸೆಯನ್ನು ಮೂಡಿಸಿದ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ. ಅಂದರೆ ಯಾವುದೇ ಕಲಾವಿದರ ಹೆಸರು ಬೇಕಾಗಿಲ್ಲ, ಅಂದರೆ ಆ ಭರವಸೆಯ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಯಕ್ಷಗಾನ ವಲಯದಲ್ಲಿ. ಇದು ಮುಖ್ಯ. ಇದ್ದಾರೆಯೇ ಇಲ್ವೇ ಅನ್ನುವ ರೀತಿಯಲ್ಲಿ. ಯಕ್ಷಗಾನವನ್ನು ಈ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಕೆಲವರು. ಕರೆಕ್ಟ್. ಪೂರ್ಣ ಸಾಂಪ್ರದಾಯಿಕತೆಯನ್ನೇ ಉಳಿಸ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಬೆಳೆದು ಬಂದ ಕಲಾವಿದರು ಬೆರಳೆಣಿಕೆಯಲ್ಲಿದ್ದಾರೆ ನಮ್ಮ ಬಡಗುತಿಟ್ಟಿನಲ್ಲಿ. ಯಾಕಂದರೆ ಉತ್ತರ ಕನ್ನಡದಲ್ಲಿ ಅಷ್ಟೊಂದು ಮೊದಲಿದ್ದಷ್ಟು ಸಂಖ್ಯೆ ಕಾಣುವುದಿಲ್ಲ. ಕರೆಕ್ಟ್. ಹಾಗೆ ಉಡುಪಿ ಜಿಲ್ಲೆಯಲ್ಲಿಯೂ ಮೊದಲಿದ್ದಷ್ಟು ಸಂಖ್ಯೆ ಕಾಣುವುದಿಲ್ಲ. ಮೊದಲು ಪ್ರಸಿದ್ಧಿಯನ್ನು ಪಡೆದಂಥ ಕಲಾವಿದರ ಅಷ್ಟು ಸಂಖ್ಯೆ ಇಲ್ಲ. ಆದರೂ ಉಳಿಸಿಕೊಳ್ಳುವ ಪ್ರಭುತ್ವವನ್ನು ಹೊಂದಿದ ಯುವಕರು ಕೆಲವಷ್ಟು ಮಂದಿ ಇದ್ದಾರೆ. ಬೆರಳೆಣಿಕೆಯಲ್ಲಿ ಸಾಧಾರಣ ಒಂದು 20% ಇದ್ದಾರೆ. ಅಷ್ಟೇ, 20% ಅಷ್ಟೇ. ಯಾವುದು ರಂಗಸ್ಥಳದಲ್ಲಿ ಯಾವುದೇ ವೇಷವನ್ನು ಸಮರ್ಥವಾಗಿ ಮಾಡಿಕೊಂಡು ಹೋಗುವವರು. ಮತ್ತೆಲ್ಲ ಅವರೆಲ್ಲ ಯಕ್ಷಗಾನವನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟ. ಯಕ್ಷಗಾನದ ವೇಷವನ್ನು ಮಾಡ್ತಾರೆ ಅಷ್ಟೇ. ಯಕ್ಷಗಾನವನ್ನು ಅವ್ರ ಹತ್ರ ಉಳಿಸ್ಕೊಳ್ಳೋದು ಕಷ್ಟ. ಯಾಕಂದರೆ ಅದರ ಅನುಭವಗಳ ಕೊರತೆ ತುಂಬ ಇದೆ. ಯಕ್ಷಗಾನ ಅಂತ ಹೇಳಿದರೆ ಏನು ಒಂದು ಗೊತ್ತಿಲ್ಲದವರು ವೇಷ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಮಗಿಲ್ಲಿ ಲೇಬರ್ಸ್ ಥರ ಆಗಿಬಿಟ್ಟಿದೆ ಈಗ, ಪ್ರಾಬ್ಲಮ್ ಇರ್ತದೆ. ಆ ರೀತಿಯಾಗಿದೆ. ಒಂದು 20% ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಭುತ್ವ ಹೊಂದಿದ ಯುವಕರಿದ್ದಾರೆ. ಅವರು ಉಳಿಸಬೇಕು ಇದನ್ನು. ಅವರು ಉಳಿಸ್ಕೊಂಡು ಹೋಗ್ತಾರೆ ಅನ್ನುವ ವಿಶ್ವಾಸ ನಮಗಿದೆ. ಬದಲಾವಣೆ ಏನೇ ಆಗಲಿ ಯಕ್ಷಗಾನ ಅನ್ನೋ ಒಂದು ಬೋರ್ಡ್ ಹಾಳಾಗದಿದ್ದ ರೀತಿಯಲ್ಲಾದರೂ ಉಳಿಸ್ಕೊಂಡು ಹೋಗಲಿ ಅಂತ. ಇದು ಭಾರಿ ಒಳ್ಳೆಯ ಮಾತು ಸರ್. ಯಕ್ಷಗಾನ ಎನ್ನುವ ಬೋರ್ಡ್ ಹಾಳಾಗದಿದ್ರೆ ಸಾಕು, ನಾವು ಎಲ್ಲಿಯವರೆಗೆ ಬಂದು ತಲುಪಿದೆವು ನೋಡಿ. ಇದರಷ್ಟು ದುರಂತ ಬೇರೆ ಇಲ್ಲ. ಈಗ ನಾವು ಬೋರ್ಡ್ ಉಳಿದ್ರೆ ಸಾಕು ಅಂತ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅವರಿಗೆ ಆ ಶಕ್ತಿಯನ್ನು ಕಲಾಮಾತೆ ಕೊಡಲಿ ಅಂತ ನಾವು ಕೇಳ್ತೇವೆ. ಈಗ ನೋಡಿ ಸರ್, ಕಾಲಮಿತಿ ಯಕ್ಷಗಾನದ ಬಗ್ಗೆ ಈಗ ನಿಮ್ಮ ಮಂದರ್ತಿ ಮೇಳದಲ್ಲಿ ಈಗ ನೀವೇ ಆಗಲೇ ಹೇಳಿದಾಗ ಇವತ್ತು ಕೂಡ ಉಂಟು ಕಾಲಮಿತಿಯ ಪ್ರದರ್ಶನ. ಇದರ ಬಗ್ಗೆ ನಿಮ್ಮ ಖಚಿತವಾದ ಅಭಿಪ್ರಾಯ ಏನು? ಮತ್ತೆ ಕಾಲಮಿತಿ ಯಕ್ಷಗಾನದ ಒಂದು ಕಾರಣದಿಂದಾಗಿ ಯಕ್ಷಗಾನ ಕಲೆಗೆ, ಕಲಾವಿದರಿಗೆ, ಪ್ರೇಕ್ಷಕರಿಗೆ, ಅದನ್ನು ಏನು ಯಕ್ಷಗಾನ ಕಲೆಯಲ್ಲಿ ತೊಡಗಿಕೊಂಡ ಎಲ್ಲರಿಗೂ ಏನೆಲ್ಲ ಅನುಕೂಲತೆಗಳುಂಟು ಅಥವಾ ಬಾಧಕಗಳೇನಾದರೂ ಉಂಟಾ ನೀವು ಕಂಡುಕೊಂಡ ಹಾಗೆ? ಈಗ ಹಲವಾರು ವರ್ಷಗಳ ಅನುಭವ ಉಂಟು ನಿಮಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕಾಲಮಿತಿಯ ಯಕ್ಷಗಾನ ಯೋಗ್ಯ, ಅದನ್ನು ಒಪ್ಪುವಂಥ ವಿಚಾರ. ಆದರೆ ಮಂದಾರ್ತಿ ಮೇಳದಲ್ಲಿ ನಾವು ಕಾಲಮಿತಿಯನ್ನು ಈ ನವಂಬರ್ನಿಂದ ಮೇವರೆಗೆ ನಡೆಯುವ ಸೀಸನ್ನಲ್ಲಿ ತಗೊಳ್ಳಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಒಂದು ಈ ಹಳ್ಳಿಗಳಲ್ಲಿ ದೂರದಿಂದ ಬರುವ ಕರೆಕ್ಟ್ ಸಾಮಾನ್ಯ ಪ್ರೇಕ್ಷಕರು, ಅಂದರೆ ವೆಹಿಕಲ್ಗಳಿಲ್ಲದೆ ನಡೆದು ಬರುವ ಪ್ರೇಕ್ಷಕರುಗಳ ಸಂಖ್ಯೆ ತುಂಬ. ನಾನೊಂದು 26 ವರ್ಷದಿಂದ ಅದನ್ನು ನೋಡ್ತಾ ಇದ್ದೇನೆ. ತುಂಬ ಜನ ಇದ್ದಾರೆ. ಮುದುಕಿಯರು ಬರ್ತಾರೆ, ಜಲ್ಲು ಹುರ್ಕೊಂಡು ಬರ್ತಾರೆ. ಬೆಳಕಿದ್ದಲ್ಲೇ ಅವರು ಆಟದ ಮನೆಗೆ ಬಂದು ಮುಟ್ಕೊಳ್ತಾರೆ. ಬೆಳಗಾದ ಮೇಲೆ ಹೋಗ್ತಾರೆ. ಅವ್ರು ನಿಜವಾಗಿ ಬರುವುದು ಈ ಬಹುಶಃ ಯಕ್ಷಗಾನವನ್ನು ನೋಡುವ ಆಸಕ್ತಿ ಇದೆ, ಆಸಕ್ತಿ ಇಲ್ಲದೆ ಇಲ್ಲ. ಯಾಕಂದರೆ ಬೆಳಗೊರೆ ನಿದ್ರೆ ಬಿಟ್ಟು ಆಟ ನೋಡುವುದನ್ನು ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಒಬ್ಬ ಶ್ರೀಮಂತ ದೊಡ್ಡ ಮನುಷ್ಯ ಬಂದು ಕೂತವನು ಮಾತ್ರ ಯಕ್ಷಗಾನ ನೋಡುವವಲ್ಲ, ಸಾಮಾನ್ಯನೂ ಒಬ್ಬ ಪ್ರೇಕ್ಷಕನೇ. ಕರೆಕ್ಟ್. ಅವನು ಹಿಂದೆ ಅವನು ಅಥವಾ ಮುದುಕಿಯೋ ತುಂಬ ಈಗ ಮಂದರ್ತಿ ಮೇಳದಲ್ಲಿಯೋ ಅಥವಾ ಬಯಲಾಟಗಳಲ್ಲಿಯೋ ಟೆಂಟ್ ಮೇಳದಲ್ಲಿಯೋ ಆಟಗಳನ್ನು ನೋಡಿರ್ತಾರೆ. ಅದನ್ನು ಆಸ್ವಾದಿಸುವ ಉದ್ದೇಶದಿಂದಲೇ ಬಂದಿರ್ತಾರೆ. ಅವರು ಬೆಳಗೊರಿಗೆ ಕೂತ್ಕೊಂಡಿರ್ತಾರೆ. ಈ ಕಾಲಮಿತಿ ಅಂತ ಹೇಳಿದರೆ ಸಾಮಾನ್ಯ ಈಗ ನಮ್ಮಲ್ಲಿ ಆರಂಭದಲ್ಲಿ ಧರ್ಮಸ್ಥಳ ಮೇಳದಿಂದ ಬಂತು 7ರಿಂದ 12ರವರೆಗೆ. 12 ಗಂಟೆಗೆ ಆಟಕ್ಕೆ ಇದು ಮಾಡಿದರೆ ಅವರಿಗೆ ಮನೆಯನ್ನು ತಲುಪಿಕೊಳ್ಳುವುದು ಕಷ್ಟ ಆಗ್ಬೋದು. ಒಂದು ಇನ್ನು ನಾನು ಅದನ್ನು ಪ್ರತ್ಯಕ್ಷ ನನಗೆ ಸ್ವಲ್ಪ ಕತ್ಲೆ ಇದ್ದಲ್ಲ, 5 ಗಂಟೆಗೆ ಆಟ ಮುಗಿದವಾಗ ಎಷ್ಟೋ ಜನ ಮನೆಗೆ ಹೋಗುವ ಬಗ್ಗೆ ಬೆಳಕು ಬೀಳಲಿಲ್ಲ, ಇಷ್ಟು ಬೇಗ ಆಟಕ್ಕೆ ಇದು ಮಾಡಿದರೆ ಎಲ್ಲಿಗೆ ಹೋಗೋದು ನಾವು ಅನ್ನುವ ಈ ಒಂದು ಧ್ವನಿ ಶಬ್ದಗಳನ್ನು ನಾನು ಮುಖವರಿಸಿಕೊಂಡು ಬ್ಯಾಗ್ ಹಿಡ್ಕೊಂಡು ಬಸ್ಸಿನ ಹತ್ರ ಹೋಗುವಾಗ
ಅಕ್ಕಪಕ್ಕದಲ್ಲಿ ಹೇಳುವುದನ್ನು ನಾನು ಕೇಳಿದ್ದೆ. ಅಂಥವರಿಗೆಲ್ಲ ಹರಕೆ ಬಯಲಾಟಗಳಿರುವಲ್ಲಿ ಕಾಲಮಿತಿ ಯೋಗ್ಯವಾಗಿ ಕಾಣೋದಿಲ್ಲ. ಮತ್ತು ಹರಕೆದಾರರಿಗೆ ಉದಾಹರಣೆ ನಮ್ಮ 5 ಮೇಳಗಳಲ್ಲಿ ಇರುವಾಗ ನಿಮಗೆ ಕಾಲಮಿತಿ ಆಗಬಹುದಕ್ಕೆ ಅವರನ್ನೇ ಕೇಳಿ ಆ ರೀತಿಯ ಒಂದು ಅನುಕೂಲಗಳನ್ನ ಮಾಡಿಕೊಳ್ಳುವುದು ಯೋಗ್ಯವಾಗಿ ಕಾಣುತ್ತದೆ. ಮತ್ತು ಒಂದು ವಿಚಾರ, ಈ ಕಲಾಭಿಮಾನಿಗಳ ಅಥವಾ ಭಕ್ತಾದಿ ದೃಷ್ಟಿಗಳಲ್ಲಿ ಈ ರೀತಿಯಲ್ಲಿ ಯೋಚಿಸಿ ಆ ಯೋಜನೆಯನ್ನು ರೂಪುಗೊಳಿಸುವುದು ಕಲಾವಿದರಿಗೆ ಸಂಬಂಧಪಟ್ಟದ್ದಲ್ಲ. ಇದು ಮೇಳದ ಯಜಮಾನರುಗಳಿಗೂ ಆಡಳಿತ ಮಂಡಳಿ ಅಥವಾ ಕಲಾ ವಿಮರ್ಶಕರಿಗೂ ಸಂಬಂಧಪಟ್ಟಂಥ ವಿಚಾರ, ಹರಕೆದಾರರಿಗೂ ಸಂಬಂಧಪಟ್ಟಂಥ ವಿಚಾರ. ಹಾಗೆ ಕಾಲಮಿತಿಯ ಯಕ್ಷಗಾನವನ್ನು ಮಾಡುವ ಬಗ್ಗೆ ಮತ್ತೊಂದು ಇದೆ ಅಭಿಪ್ರಾಯ ಏನಂತ ಕೇಳಿದರೆ, ನಾವು ಇದರ ಬಗ್ಗೆ ಮಂದಾರ್ತಿಯಲ್ಲಿ ಕಾಲಮಿತಿ ಮಾಡುವ ಬಗ್ಗೆ ಸಮಾಲೋಚನೆಯ ಸದಸ್ಯ ನಾನು ಆಗಿದ್ದೆ ಒಬ್ಬ. ಮಳೆಗಾಲದ ಆಟ ಆರಂಭ ಮಾಡುವಾಗ ಆವಾಗ ಹೋಗ್ತಾ ಸರಿ, ಕಾಲಮಿತಿ ಸರಿ ಇದೆ, 7 ಗಂಟೆಗೆ ಒಳ್ಳೆ ರೀತಿಯಲ್ಲಿ ಪೂಜೆ ಆಗ್ತದೆ, ಆಟ ಆಗ್ತದೆ. ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ್ದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಒಂದು ಪ್ರಸಂಗವನ್ನು, ಕಾಲಮಿತಿಗೆ ಒಳಪಡಿಸಬೇಕಾದ ಪ್ರಸಂಗವನ್ನು ಯಾವ ಆವರಣದಲ್ಲಿ ನಾವು ತಗೊಳ್ಬೇಕು ಅಂತ. ಭಾಗವತನಾದವನು, ಕಲಾವಿದರಾದವರು ಅಥವಾ ಮ್ಯಾನೇಜರ್ ಆದವರು ಇದಕ್ಕೆ ಹರಕೆದಾರರು ಬೇಕಾಗುವುದಿಲ್ಲ. ಯಾಕಂದರೆ ನಾವೊಂದು ಉದಾಹರಣೆಗೆ ಒಂದು ಪ್ರಸಂಗ ಕೊಡ್ತೇವೆ, ತುಳಸಿ ಜಲಂಧರ ಒಂದು ಪ್ರಸಂಗ ಕೊಡ್ತೇವೆ, ಶ್ವೇತಕುಮಾರ ಚರಿತ್ರೆ ಒಂದು ಪ್ರಸಂಗ ಕೊಡ್ತೇವೆ. ಆ ಕಥೆಯ ತಿರುಳು ಎನ್ನುವುದು ಹರಕೆದಾರರಿಗೆ ಗೊತ್ತಾಗಬೇಕು, ಅವ್ರು ಒಟ್ಟಿಗೆ ಕೂತವ್ರಿಗೆ ಗೊತ್ತಾಗಬೇಕಲ್ಲ. ನಾವು ಒಟ್ಟು ಬಡ ಟೈಮ್ ಆಯ್ತು ಅಂತ ಬಡ ಓಡಿಸ್ಕೊಂತ ಹೋದರೆ ಅದು ಗೊತ್ತಾಗುತ್ತೆ. ಅದು ಗೊತ್ತಾಗದೆ ಹರಕೆ ಆಟ ಮಾಡಿಸಿದವರಿಗೆ ಸಮಾಧಾನ ಏನು ಸಿಗ್ತದೆ ಅನ್ನೋದು ಒಂದು ಅಭಿಪ್ರಾಯ. ಆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಕಾಲಮಿತಿಗೆ ಬೇಕಾದಲ್ಲಿ ಕೊಡ್ಬೋದು, ಏನು ತೊಂದರೆ ಇಲ್ಲ, ಅದು ಯೋಗ್ಯವೇ. ಯಾಕಂದರೆ ಕೆಲವು ಒಂದು 100ಕ್ಕೆ 60% ಜನರಿಗೆ ಇದು ಅನುಕೂಲ ಆಗುತ್ತೆ. ಯಾವುದು 40% ನಾನು ಹೇಳಿದ ಮುದುಕಿಯವರು ಅದು ದೂರದಿಂದ ಬಂದವರಿಗೂ ಎಲ್ಲ ಕಷ್ಟ ಆದರೂ ಅವರು ವ್ಯಾಪ್ತಿಯನ್ನು ಮತ್ತೊಂದು ಕಡೆಯಲ್ಲಿಟ್ಟು ಈ ಕಾಲಮಿತಿಯನ್ನೇ ಬಯಸುವ ಕಡೆಯಲ್ಲಿ ಕೊಡ್ಬೋದು. ಹೀಗೆ ಆದರೆ ಈ ಆವರಣವನ್ನು ಸರಿದೂಗಿಸ್ಕೊಳ್ಬೇಕು. ಕರೆಕ್ಟ್. ಇದರಿಂದ ಕಲಾವಿದರಿಗೆ ಇಡೀ ರಾತ್ರಿಯದ್ದು ಒಳ್ಳೆಯದಾ ಅಥವಾ ಕಾಲಮಿತಿಯದ್ದು ಒಳ್ಳೆಯದಾ? ಕಲಾವಿದರಿಗೆ ಅವರ ಆರೋಗ್ಯ, ಅವರ ಪ್ರದರ್ಶನ ಈ ಎಲ್ಲವನ್ನು ಗಮನಿಸಿದಾಗ ಕಲಾವಿದರಿಗೆ ಯಾವುದು ಒಳ್ಳೆಯದು? ಕಲಾವಿದರಿಗೆ ಕಾಲಮಿತಿ ನಮ್ಮ ಬೇಗ ಮುಗೀತದೆ ಅನ್ನೋ ಲೆಕ್ಕದಲ್ಲಿ ಒಪ್ಕೊಳ್ಬೇಕೇ ವಿರ. ಕರೆಕ್ಟ್. ಇಡೀ ರಾತ್ರಿಯ ಯಕ್ಷಗಾನವೇ ಪ್ರಯೋಗ ನಾವು ಕಂಡದ್ದೇ ಯೋಗ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಅದರಲ್ಲಿ ಒಂದು ಇದಿದೆ, ಒಂದು ಕಥೆಯ ಆರಂಭದ ಶ್ರುತಿ, ಆಮೇಲೆ 12 ಗಂಟೆಯಲ್ಲಿ ಶ್ರುತಿ ಬದಲಾವಣೆ, ನಂತರ 2 ಗಂಟೆಯ ಶ್ರುತಿ ಬದಲಾವಣೆ, 3 ಗಂಟೆಯ ನಂತರದ ಶ್ರುತಿ ಬೆಳಗಾಗುವವರೆಗೆ ನಾಟದಲ್ಲಿ. ಸಾಧಾರಣ ಈ 2 ಗಂಟೆಯ ಮೇಲಿನ ವಾತಾವರಣವೇ ಬದಲಾಗಿ ಹೌದು ರಂಗಸ್ಥಳದಲ್ಲಿ, ಆಯಿತಾ. ಆ ನೀರವ ಮೌನ ಸುತ್ತ ಯಾವ ಶಬ್ದಗಳಿಲ್ಲ, ಗೌಜು ಗದ್ದಲಗಳಿಲ್ಲ. ಇಲ್ಲಿ ನೇರವಾದ ಒಳ್ಳೆಯ ಕಥೆಯನ್ನು ಕೊಡುವಾಗ ಆಗುವ ಸಂತೋಷ ಕಲಾವಿದನಿಗೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲವೇ ಇಲ್ಲ. ಆ ವಾತಾವರಣವನ್ನು ಬುಡದಲ್ಲಿಯೇ ಸೃಷ್ಟಿ ಮಾಡುವುದಕ್ಕೆ ಸಮರ್ಥ ಭಾಗವತ ಇದ್ದರೆ, ಯಾಕಂದರೆ ಶ್ರುತಿಯ ಬದಲಾವಣೆ ಮಾಡ್ಬೋದು. ಈ ಗೌಜು ಗದ್ದಲಗಳನ್ನ ಸ್ವಲ್ಪ ನಿಯಂತ್ರಿಸಿ ಶ್ರುತಿಯ ಬದಲಾವಣೆಯನ್ನು ಮಾಡಿ ಆ ಬೆಳಗಿನ ಜಾಮದ ವಾತಾವರಣವನ್ನು ಸೃಷ್ಟಿ ಮಾಡುವ ಒಂದು ಪ್ರಭುತ್ವ ನಮ್ಮ ಹಿಮ್ಮೇಳಕ್ಕೋ ಮುಮ್ಮೇಳಕ್ಕೋ ಇದ್ದರೆ ಕಾಲಮಿತಿಯಲ್ಲಿಯೂ ಅದನ್ನು ತಗೊಳ್ಬೋದು. ಕರೆಕ್ಟ್. ಮತ್ತೆ ಕಲಾವಿದರ ನೀರವ ವಾತಾವರಣ ಎಲ್ಲ ಸಿಗುವುದಿಲ್ಲ. ಈ ಬೆಳಗಿನ ಬಯಲಿನಲ್ಲಿ ಆಟ ಆಡುವಾಗ ಹೌದೌದು ಗೊತ್ತು, ಯಾವುದೇ ಈ 12 ಗಂಟೆವರೆಗೆ ಇರುವ ಗಿಜಿ ಶಬ್ದಗಳಿಲ್ಲದೆ ಆ ಒಂದು ವಾತಾವರಣ ಅನ್ನೋದು ಇವತ್ತು ನೆನಪು ಮಾಡಿಕೊಳ್ಳುವಂಥ ಒಂದು ವಿಚಾರ. ಅದು ಮುಂಚೆ ಎಷ್ಟು ಸಿಗ್ತದೋ ದೇವರೇ ಬಲ್ಲ. ಈ ಕಲಾವಿದರ ಆರೋಗ್ಯದ ವಿಚಾರ, ಅವರ ನಿದ್ದೆ, ಅವರ ಬೇರೆ ಕೆಲಸ ಕಾರ್ಯಗಳು, ಇದಕ್ಕೆ ಕಾಲಮಿತಿ ಪೂರಕ ಆಗ್ತದ ಅಥವಾ ಇದರಿಂದ ಏನಾದರೂ ತೊಡಕುಂಟ? ಆದ್ದರಿಂದ ಕಾಲಮಿತಿ ಪೂರಕ ಆಗ್ತದೆ ಅನ್ನೋದರ ಬಗ್ಗೆ ನಾನು ಖಂಡಿತ ಹೇಳೋದಿಲ್ಲ. ಕಾಲಮಿತಿಯಲ್ಲಿ ಕಲಾವಿದನ ಆರೋಗ್ಯಕ್ಕೆ ಅನುಕೂಲ ಅನ್ನೋದನ್ನು ನಾನು ಹೇಳೋದಿಲ್ಲ. ಯಾಕೆಂದರೆ ಬೆಳಗೋರಿಗಿನ ಯಕ್ಷಗಾನವನ್ನು ಪೂರೈಸಿ ಅವ ಯಕ್ಷಗಾನ ಮೇಳದ ಬಿಡಾರದಲ್ಲಿಯೋ ಅಥವಾ ಮನೆಗೆ ಬಂದು ಅವನ ಸ್ನಾನವನ್ನು ಮುಗಿಸಿ ಅವನು ತಿಂಡಿ ತಿಂದು ರೆಸ್ಟ್ ಮಾಡುವ, 5 ಗಂಟೆವರೆಗೆ ರೆಸ್ಟ್ ಮಾಡಿ ಮತ್ತೆ ಯಕ್ಷಗಾನಕ್ಕೆ ಹೋಗುವ, ಫ್ರೆಶ್ ಆಗಿ ಹೋಗುವ ಇದೇ ಬೇರೆ. ಈ ಕಾಲಮಿತಿ 12 ಗಂಟೆಗೆ ಆಟ ಮುಗಿಸ್ಕೊಂಡು ಈ ಸಾಧ್ಯ ಆದ ವೆಹಿಕಲ್ ತಗೊಂಡು ಮನೆಗೆ ಹೋಗ್ತಾ ಅಂತ ಮನೆಗೆ ಹೋಗುವಾಗಲೇ ಒಂದು ವಾತಾವರಣ ಇದಿರುತ್ತೆ. ಅಲ್ಲಿ ಮನೆಗೆ ಇದ್ದರೆ ನಿದ್ರೆ ಕೆಡಿಸೋದು, ಬೆಳಗೋರಿ ನಿದ್ರೆ ಮಾಡೋರದ್ದು
ವಿಷಯ. ಅವರು ಈ ಮನೆಗಿದ್ದವರಿಗೆ ಮಧ್ಯದಲ್ಲಿ ನಿದ್ರೆಗೆ ಇರ್ತದೆ, ಮತ್ತೆ ಎರಡನೇ ನಿದ್ರೆ ಬರೋದಿಲ್ಲ. ಕರೆಕ್ಟ್, ಕೆಲವರಿಗೆ ಹೌದು. ಮತ್ತು ಈ ಚೌಕಿಯಲ್ಲಿ ಉಳಿಯುವವರು ಸಂಖ್ಯೆ ಕಮ್ಮಿ, ಉಳಿಯುವವರು ಇದ್ದರೂ ಬೆಳಗರೆ ನಿದ್ದೆ ಬರುವುದಿಲ್ಲ, ಏನೋ ಮಾತುಕತೆ ಆಡ್ತಾರೆ. ಒಂದು ಎರಡನೇದಾಗಿ ಈ ಹ್ಯಾಬಿಟ್ಗಳೆಲ್ಲ ಸ್ವಲ್ಪ ಹೇಳುವುದಲ್ಲ, ಅದೆಲ್ಲ ಹೌದೌದು, ಗೊತ್ತಾಯ್ತು. ಹೌದು, ಜಾಸ್ತಿ ಆದರೂ ಆಗ್ಬೋದು. ಸಮಯ ಇದೆಯಲ್ಲ, ಕೇಳುವವರು ಹಾಗೂ ಅಷ್ಟೊತ್ತಿಗೆ ಯಾರು ಎಲ್ಲ ಮನೆ ಉದಾಹರಣೆ ಮ್ಯಾನೇಜ್ಮೆಂಟಿಗೆ ಮಾತನ್ನು ಯಾರು ಕೇಳುವುದಿಲ್ಲ, ಕೇಳುವವರಿದ್ರು ಮ್ಯಾನೇಜರು ಅದರಲ್ಲಿ ಭಾಗವಹಿಸ್ಬೋದು, ಏನು ತೊಂದರೆ ಇಲ್ಲ. ಅಂಥದ್ದೆಲ್ಲಕ್ಕಿಂತ ಅದಕ್ಕೆಲ್ಲ ಕಾಲಮಿತಿ ಅಷ್ಟು ಯೋಗ್ಯ ಅಲ್ಲ. ಈ ಪ್ರೇಕ್ಷಕರಿಗೆ ಸಾಧಾರಣ ಆಟ ನೋಡುವವರಿಗೆ ಕಾಲಮಿತಿ ಒಂದು 60% ಜನರಿಗೆ ಒಳ್ಳೆಯದು. ಯಾಕಂದರೆ ಅವರಿಗೆ ನಾಳೆ ಈ ಕೆಲಸಕ್ಕೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಅಪರೂಪಕ್ಕೆ ಪ್ರತಿ ದಿವಸ ಏನು ಕಾಲಮಿತಿ ಆಟಕ್ಕೆ ಹೋಗುದಿಲ್ಲಲ್ಲ. ಹೌದು ಹೌದು ಹೌದು, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಪ್ರೇಕ್ಷಕರು ಹೋಗುವವರು, ಅದು ಅವ್ರ ಬಂಧುಗಳ ಮನೆಯಲ್ಲಿ ಆದವಾಗ ಒಂದು ಆಟ ನೋಡ್ಕೊಂಡೇ ಹೋಗುವಂತ. ಕರೆಕ್ಟ್. ಈ ಕಾಲಮಿತಿ ಆಟ ಆದ್ರೆ ನಿಲ್ತಾರೆ ಜನರು, ಅಲ್ಲದಿದ್ರೆ ಪೂಜೆ ಮುಗಿಸಿ ಹೋಗ್ತಾರೆ. ಈ ಹರಕೆ ಮೇಳಗಳಲ್ಲಿ ಸಹ ಪೂಜೆ ಮುಗಿಸಿ ಅವರು ಊಟ ಉಪಚಾರ ಏನಿದ್ರು ಮುಗಿಸ್ಕೊಂಡು ಮನೆಯವ್ರನ್ನ ಮಾತಾಡ್ಸಿಕ್ಕಿ ಹೊರಟು ಬಿಡ್ತಾರೆ ದೇವರಿಗೆ ನಮಸ್ಕಾರ ಮಾಡಿ. ಈ ಕಾಲಮಿತಿ 12 ಗಂಟೆವರೆಗೆಲ್ಲ ನೋಡುವ ಅಂತ ಈ ಒಂದು ಅಭಿಪ್ರಾಯದಲ್ಲಿ ಜನ ಉಳಿದಿದೆ. ಕರೆಕ್ಟ್. ಉದಾಹರಣೆ ನಾವು ಮಂದರ್ತಿಯಲ್ಲಿ ಮಳೆಗಾಲದ ಆಟ ಮಾಡಿದ್ರಲ್ಲಿ ಆ ಕತೆ ಹೋಗಗಳೆಲ್ಲ ವ್ಯತ್ಯಾಸ ಆಗ್ತದೆ ಅನ್ನೋ ಒಂದು ಭಯ ಮುಜುಗರ ನನಗೆ ಅಥವಾ ಕೆಲವರಿಗೆ ಬಿಟ್ಟರೆ ಪ್ರೇಕ್ಷಕರು ನಿಲ್ತಾರೆ 12 ಗಂಟೆವರೆಗೆ. ಕಾರ್ಯಕ್ರಮ ಚಂದ. ಈಗ ಯಕ್ಷಗಾನಕ್ಕೆ ನೀವು ಬಯಲಾಟ ಮಾಡ್ತೀರಿ ಬೇರೆ, ನವೆಂಬರಿಂದ ಏನು ಮೇ, ನೀವು ಆಗ ಹೇಳಿದ್ರಿ ಈಗಲೂ ಯಕ್ಷಗಾನವನ್ನು ಅಂತ ನೋಡಿ ದೂರದಿಂದ ಬರುವವರಿದ್ದಾರೆ. ಆ ಒಂದು ಪ್ರೇಕ್ಷಕರ ಸಂಖ್ಯೆ ಹಿಂದಿಗೂ ಮತ್ತು ಈಗಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಕಡಿಮೆ ಆಗಿದೆಯಾ, ಹೆಚ್ಚಾಗಿದೆಯಾ? ಅದು ಹೇಗೆ ಇದು ಮಾಡ್ತೀರಿ? ಯಾವ ಒಂದು ಮಾನದಂಡ? ಪ್ರೇಕ್ಷಕರ ಸಂಖ್ಯೆ ಹಿಂದಿಗಿಂತ ಕಡಿಮೆ ಆಗಿದೆ ಅಂತ ಹೇಳಿದರೆ ನಾನು ಒಪ್ಪೋದಿಲ್ಲ. ಹಿಂದಿಗಿಂತ ಕಡಿಮೆ ಆಗಲಿಲ್ಲ. ಕರೆಕ್ಟ್. ಹಿಂದೆ ನಾವು ನೋಡ್ತಾ ಇದ್ದ ಸಂಖ್ಯೆ ಈಗ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಖಂಡಿತ ಹಾಗಲ್ಲ. ಅದು ಹಿಂದಿಗಿಂತಲೂ ಪ್ರೇಕ್ಷಕರು ಇಂದು ಜಾಸ್ತಿ ಇದ್ದಾರೆ. ಅವರನ್ನು ನಿಲ್ಲಿಸಿಕೊಳ್ಳುವುದು ಅಥವಾ ಹಿಡಿದಿಟ್ಟುಕೊಳ್ಳುವುದು ನಮ್ಮ ಮೇಳಕ್ಕೂ ಮೇಳದ ಕಲಾವಿದರಿಗೂ ಭಾಗವತರುಗಳಿಗೂ ಸಂಬಂಧಪಟ್ಟಿರ್ತದೆ, ಅಥವಾ ಹರಕೆದಾರರಿಗೂ ಅಂತ. ಆಟಕ್ಕೆ ತುಂಬ ಜನ ಸೇರ್ತಾರೆ, 12 ಗಂಟೆವರೆಗೆ ಇರ್ತಾರೆ, ಹೋಗ್ತಾರೆ. ಅದಕ್ಕೆ ಕಾರಣ ಒಂದು ಯಕ್ಷಗಾನ ಕಳಪೆ ಅನ್ನುವುದೇ ಅದಕ್ಕೆ ಕಾರಣ ಅಲ್ಲ. ಕರೆಕ್ಟ್. ಯಕ್ಷಗಾನ ಕಳಪೆ ಅನ್ನುವುದೇ ಅದಕ್ಕೆ ಕಾರಣ ಅಲ್ಲ. ಯಕ್ಷಗಾನ ಕಳಪೆ ಆಗಲಿಲ್ಲ, ಸ್ವಲ್ಪ ಈ ಓವರ್ ಎಲ್ಲ ಅದು ಬಿಟ್ಟರೆ ಕಳಪೆ ಆಗಲಿಲ್ಲ. ಪರಿವರ್ತನೆ ಆಗಿದೆ, ತುಂಬ ಭಾಷಾ ಪ್ರಭುತ್ವಗಳು ಬೆಳೆದಿದೆ, ಹಿಂದಿಗಿಂತ ಇಂದು ತುಂಬ ಸುಧಾರಣೆ ಆಗಿದೆ. ಯಾರಿಗೂ ಪುರ್ಸೋತಿಲ್ಲ ಬೆಳಗೋರಿಗೆ ಆಟ ನೋಡಲಿಕ್ಕೆ. ಯಾಕಂದರೆ ಪ್ರತಿಯೊಬ್ಬನೂ ನಾಳೆ ಕೆಲಸಗಾರ. ಯಾವುದು ಮೊದಲು ಒಂದು ಆಟಕ್ಕೆ ಹೋದರೆ ಮಾರನೇ ದಿವಸ ನಿದ್ದೆ ಮಾಡುವುದಕ್ಕೆ ಅವಕಾಶ ಇದೆ. ಮತ್ತು ಅವಿಭಕ್ತ ಕುಟುಂಬ ಆಗಿತ್ತು ಅವಾಗ. ಒಂದು ಮನೆಯಲ್ಲಿ ಬರೀ ಗಂಡ ಹೆಂಡತಿ ಮಕ್ಕಳಲ್ಲ, ಒಂದು ಮನೆ ಯಜಮಾನ, ಅಲ್ಲಿ ಒಂದು ಒಡ ಹುಟ್ಟಿದವರು, ಅವರು ಇವರೊಂದು ದೊಡ್ಡ ಸಂಸಾರ ಇತ್ತು. ಆವಾಗ ಒಂದು ಲೀಸ್ಟ್ ಇದ್ದು, ಸಾಧಾರಣ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರು ಬರೆದಿಡುವುದಿಲ್ಲ. ಹೌದೌದು, ಬರೆದಿಡದೇ ಒಂದು ಲಿಸ್ಟ್ ಇತ್ತು, ಇಡದೇ ಇರುವ ಒಂದು ಲೀಸ್ಟ್ ಇದ್ದಿದ್ದು. ಅವರಿಗೆ ಮಾರನೇ ದಿವಸ ನಿದ್ದೆ ಮಾಡಲಿಕ್ಕೂ ರೆಸ್ಟ್ ಕೊಡುವುದಕ್ಕೂ ಮನೆ ಯಜಮಾನ ಒಪ್ಪಿಗೆ ಇದ್ದಿತ್ತು. ಹೀಗೆಲ್ಲ ಇದ್ದಿದ್ದು. ಆ ಕಾರಣದಿಂದ ಆಟಕ್ಕೆ ಜನ ಸೇರ್ತಿದ್ರು, ನೋಡ್ತಿದ್ರು. ಬೆಳಗೂರಿಗೆ ಹೇಗೂ ಮಾರನೇ ದಿವಸ ರೆಸ್ಟ್ ಮಾಡ್ತಾರಲ್ಲ, ಈ ಒಂದು ಕಾರಣದಿಂದ. ಮತ್ತು ಮೊದಲಿಗಿಂತ ಜನ ಅಂತೂ ಕಡಿಮೆ ಅಲ್ಲ ಈಗ. ಮತ್ತು ಲೈಟಿಂಗ್ ವಾತಾವರಣ ಉಂಟಲ್ಲ, ಈ ಗ್ಯಾಸ್ ಲೈಟ್ನಲ್ಲಿ ಯಾವಾಗ ಸಾಮಾನ್ಯ ಎಷ್ಟು ದೂರ ಹೋಗ್ತದೆ ಅದ್ರೊಳಗಡೆ ಇರ್ತಿದ್ರು ಜನ. ಹೌದು, ಆಯಿತಾ. ಅದ್ರೊಳಗೆ 10 ಜನ ಇದ್ದರೂ ಬಹುಶಃ ತುಂಬ ಜನ ಇತ್ತು ಅನಿಸ್ತಿತ್ತು ನಮಗೆ. ಯಾಕಂದರೆ ಎಲ್ಲರೂ ರಂಗಸ್ಥಳದ ಕೆಳಗಡೆ ಸ್ಟೇಜ್ ಇರಲಿಲ್ಲಲ್ಲ, ಸ್ಟೇಜ್ ಡೇರೆ ಮೇಳದಲ್ಲಿ ಮಾತ್ರ. ಆವಾಗ ತುಂಬ ಜನ ಆಗಿ ಕಾಣ್ತಿತ್ತು. ಮತ್ತು ಬೆಂಚ್ ಕುರ್ಚಿ ಇಲ್ಲ, ಆವಾಗ ಬೆಂಚ್ ಹಾಕ್ತಿದ್ರು, ಅದೆಲ್ಲ ಹತ್ತಿರ ಆಗ್ತಿದ್ರು. ಈಗ ಹಾಗಲ್ಲ, ತುಂಬ ವಿಶಾಲವಾಗಿರ್ತದೆ ಪರಿಸರ, ತುಂಬ ಜನ ಇರ್ತಾರೆ. ಆವಾಗಿರುವುದಕ್ಕೂ ಈಗಿರುವುದಕ್ಕೂ ಆವಾಗ 10% ಆದರೆ ಈಗ 100 ಇರ್ತಾರೆ. ಜನಸಂಖ್ಯೆ ಜಾಸ್ತಿ ಇದೆ, ಬರ್ತಾರೆ. ಈಗ ನೋಡಿ ಸರ್, ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಅದು ಯಾರದ್ದು? ಅಂದರೆ ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಮೇಳದ ಮ್ಯಾನೇಜರ್ಗಳದ್ದ, ಅಥವಾ ಏನು ಹರಕೆ ಮೇಳಗಳನ್ನು ಮಾಡುವಂತಹ ದೇವಸ್ಥಾನಗಳದ್ದ, ವಿಮರ್ಶಕರದ್ದ, ಪ್ರೇಕ್ಷಕರದ್ದ, ಯಾರದ್ದು? ಯಾವುದು ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದವರು ಹೊಣೆ? ಹೌದು, ಇದರ ಮುಖ್ಯ ಹೊಣೆ ಯಾರ್ದು?
ಹೊಣೆ ಎಲ್ಲರ ಮೇಲೂ ಇದೆ. ಅದು ಹ್ಮ್ ಎಲ್ಲರ ಮೇಲೂ ಈ ಯಕ್ಷಗಾನ ಕಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಹೊಣೆಗಾರಿಕೆಯನ್ನು ತಗೊಳ್ಬೇಕು. ಎಲ್ಲರ ಮೇಲೂ ಇದೆ ಅಂತ ಹೇಳಿದರೆ ಎಲ್ಲರೂ ತಗೊಳ್ಬೇಕು. ಆದರೆ ಅದನ್ನು ಹೆಚ್ಚಾಗಿ ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಒಂದು ಕಲಾವಿದರಿಗೂ, ಅಂದರೆ ಟೋಟಲ್ ಹಿಮ್ಮೇಳ ಮುಮ್ಮೇಳ ಸೇರಿ ಕಲಾವಿದರಿಗೂ ಇರಬೇಕದು. ಯಾಕಂದರೆ ನಾವು ಈ ರಂಗಕ್ಕೆ ಇಳಿದಿದ್ದೇವೆ, ನಾವು ಇದರಲ್ಲಿ ಪರಿಪೂರ್ಣರಾಗಿರಬೇಕು, ಈ ಕಲೆ ಉಳಿಯಬೇಕು ಅನ್ನುವ ಮನಸ್ಸು, ಒಂದು ಧೀರೋದಾತ್ತ ನಿಲುವು ಅವರಿಗೆ ಬೇಕು. ಆಮೇಲೆ ಅದನ್ನು ಪ್ರೋತ್ಸಾಹಿಸುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಸಂಖ್ಯೆ ಇದೆ ಈಗ, ಇಲ್ಲ ಅಂತಲ್ಲ. ಯಾಕಂದರೆ ನಾವು ಹೇಳ್ಬೋದು ಕಲೆಗೆ ಏನು ಪ್ರೋತ್ಸಾಹ ಇದೆ, ದೇಶ ವಿದೇಶಗಳಲ್ಲೆಲ್ಲ ಬೆಳೀತಾ ಇದೆ. ಈ ಬೇರೆ ನಮ್ಮ ಇತರ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದಲ್ಲಿರುವ ಎಲ್ಲ ಕಲೆಗಳಿಗಿಂತಲೂ ಯಕ್ಷಗಾನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇದೆ. ಹೌದು ಅನ್ನೋದು ನನ್ನ ಅಭಿಪ್ರಾಯ. ನಾವು ಯಕ್ಷಗಾನದಲ್ಲಿ ಇದ್ದದ್ದು ಕೇಳುವುದಲ್ಲ, ಈ ಮಾಧ್ಯಮಗಳಲ್ಲಿ ನಾವು ನೋಡ್ತೇವಲ್ಲ, ಟಿ ವಿ ಮಾಧ್ಯಮದಲ್ಲಾಗಲಿ, ಪತ್ರಿಕಾ ಮಾಧ್ಯಮದಲ್ಲೇ ಆಗಲಿ, ಯಕ್ಷಗಾನದಷ್ಟು ಪ್ರಚಾರ ಬೇರೆ ಕಲೆಗಳಿಗೆ ಬರುವುದಿಲ್ಲ. ಉತ್ತರ ಕರ್ನಾಟಕ ಹೋಗಿ ನಾವು ಬೇರೆ ಒಂದು ಪೇಪರ್ ತಗೊಂಡ್ರು, ಅಲ್ಲಿ ಈ ಬೇರೆ ಕಾರ್ಯಕ್ರಮ ಇದ್ದರೂ ಅದು ಪೇಪರ್ನಲ್ಲಿ ಇರುವುದಿಲ್ಲ. ಯಾಕಂದರೆ ಯಕ್ಷಗಾನ ಆದರೆ ಪೇಪರ್ನಲ್ಲಿ ಇರ್ತದೆ. ಹಾಗಿದ್ರೆ ಯಕ್ಷಗಾನಕ್ಕೆ ಅಲ್ಲಿ ಬೆಲೆ ಸಿಕ್ಕಿದೆ ಅಂತ ಆಯ್ತಲ್ಲ ಮಾಧ್ಯಮಗಳಲ್ಲಿ. ಹಾಗೆ ಹರಕೆದಾರರು, ಹರಕೆ ಮೇಳದ ಯಜಮಾನರು, ಅಂದರೆ ಉದಾಹರಣೆಗೆ ಆಡಳಿತ ಮಂಡಳಿ, ಈಗ ಧಾರ್ಮಿಕ ದತ್ತಿ ಇಲಾಖೆ ಮೇಳಗಳೆಲ್ಲ, ಈ ಹರಕೆದಾರರು ಮತ್ತು ಈ ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತ ಮಂಡಳಿಯವರು ಯಕ್ಷಗಾನವನ್ನು ಉಳಿಸುವಲ್ಲಿ ಮುಂದಾಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಭರವಸೆ ಇಲ್ಲ. ಯಾಕೆಂದರೆ ಹರಕೆದಾರರಿಗೂ ಅವರಿಗೂ ಈ ಧಾರ್ಮಿಕ ದತ್ತಿ ಇಲಾಖೆಯ ಮೇಳದ ಯಜಮಾನರಿಗೂ ಯಕ್ಷಗಾನಕ್ಕಾಗಿ ಅವರು ಆ ಹುದ್ದೆಯಲ್ಲಿದ್ದದ್ದಲ್ಲ. ಈ ಹರಕೆ ಹೇಳಿಕೊಳ್ಳುವವರು ದೇವರಿಗಾಗಿ ಹೇಳ್ಕೊಂಡದ್ದು. ಇವರು ಆಡಳಿತ ಮಂಡಳಿ ಅನ್ನೋದು ಸರ್ಕಾರದ ಒಂದು ಉದ್ಯೋಗ ನಿರೂಪಣೆಯ ಮೇರೆಗೆ ಬಂದ ಆಡಳಿತ ಮಂಡಳಿ. ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸುವುದಕ್ಕೋ ಅಥವಾ ಹುದ್ದೆಯನ್ನು ಭದ್ರವಾಗಿರಿಸಿಕೊಳ್ಳುವುದಕ್ಕೋ ಅದಕ್ಕೆ ಪ್ರೋತ್ಸಾಹ ಕೊಡಬಹುದೇ ವಿನ ಅದನ್ನು ಉಳಿಸಲೇಬೇಕು ಅನ್ನುವ ಒಂದು ಮನಸ್ಸು ಹೊಂತಾರೆ ಅನ್ನೋದಕ್ಕೆ ಭರವಸೆ ನನಗಿಲ್ಲ. ಕಲಾ ವಿಮರ್ಶಕರಿಗೆ ಬೇಕು. ಅದು ವಿಮರ್ಶಕರು ಅಂತ ಹೇಳಿದ್ರಲ್ಲ ನೀವು, ಅವರಿಗೆ ಬೇಕು. ಉದಾಹರಣೆ ನಮ್ಮ ಕೆಲವು ಯಕ್ಷಗಾನ ಕಲಾ ಕೇಂದ್ರ, ಯಕ್ಷಗಾನ ಕಲಾರಂಗ, ನಮ್ಮ ಇವ್ರದ್ದು ಪಟ್ಲ ಸತೀಶ್ ಶೆಟ್ಟರದ್ದು ಸಂಘಟನೆ, ಆಮೇಲೆ ನಮ್ಮ ಮುರಳಿ ಕಡೆಕರ್ ಉಡುಪಿಯಲ್ಲಿರುವ ಸಂಘಟನೆಗಳು, ಇನ್ನಿತರ ತುಂಬ ಇದೆಯಲ್ಲ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ, ಅವರೆಲ್ಲ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕು ಯಕ್ಷಗಾನವನ್ನು ಉಳಿಸುವಲ್ಲಿ. ಮತ್ತು ಸರ್ಕಾರ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಯಕ್ಷಗಾನ ಕನ್ನಡ ಸಂಸ್ಕೃತಿ ಇಲಾಖೆ ಅವರು ಈ ನಿಟ್ಟಿನಲ್ಲಿ ತುಂಬ ಕ್ರಮ ತಗೊಳ್ಬೇಕು. ಕರೆಕ್ಟ್. ಯಾವುದು, ಒಂದನೇದಾಗಿ ಕನ್ನಡ ಸಂಸ್ಕೃತಿ ಇಲಾಖೆ, ಎರಡನೇದಾಗಿ ನಮ್ಮ ಯಕ್ಷಗಾನ ಕಲಾರಂಗ, ಯಕ್ಷಧ್ರುವ, ಪಟ್ಲ ಫೌಂಡೇಶನ್, ಈ ಯಾವುದು ದೇಶ ವಿದೇಶಗಳಲ್ಲಿ ಸರ್ಟಿಫಿಕೇಟ್ ಪಡೆದಂಥ ಆ ಸಂಸ್ಥೆಗಳು, ಆ ಸಂಸ್ಥೆಗಳ ಅಧ್ಯಕ್ಷರು, ಸದಸ್ಯರುಗಳು, ಕಾರ್ಯದರ್ಶಿಗಳು ಯಕ್ಷಗಾನವನ್ನು ಉಳಿಸುವಲ್ಲಿ 100ಕ್ಕೆ 100 ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಕೇಳಿಕೆ, ಅವರಿಗೆ ನಮ್ಮ ವಿನಂತಿ. ಮತ್ತು ಈ ಮೇಳಗಳ ಯಜಮಾನರುಗಳು ಮತ್ತು ಉಳಿದ ಹರಕೆದಾರರು ಅಥವಾ ಆಟ ಕಾಂಟ್ರಾಕ್ಟ್ ಮಾಡುವ ಇವರೆಲ್ಲ, ಅಂದರೆ ಡೇರೆ ಮೇಳದ ಆಟ ಕಾಂಟ್ರಾಕ್ಟ್ ಮಾಡುವ ಇವರೆಲ್ಲ ಯಕ್ಷಗಾನವನ್ನು ಉಳಿಸುವುದಕ್ಕೆ ಬರುವುದಿಲ್ಲ. ಆಗ್ತದ? ಸಾಧ್ಯ ಆಗ್ತದ? ಅಂದರೆ ಸಂಸ್ಕೃತಿ ಇಲಾಖೆ, ಈ ಯಕ್ಷಗಾನ ಸಂಘಟನೆಗಳು, ಇನ್ನು ಅದೇ ಯಕ್ಷಗಾನ ಅಕಾಡೆಮಿ ಮತ್ತು ಕಲಾವಿದರುಗಳು ಅವ್ರನ್ನ ಹೊಂದ್ಕೊಳ್ಬೇಕು. ಕಲಾವಿದರಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟು ಅಥವಾ ಅವರ ಮನಸ್ಸನ್ನು ಸೆಳೆಯುವಲ್ಲಿ ಒಂದು ವರ್ಷಕ್ಕೆ 1-2 ಮೀಟಿಂಗ್ ಎಲ್ಲ ಕರೆದು ಉಳಿಸುವಲ್ಲಿ ಪ್ರಯತ್ನಿಸಬೇಕು ಯಾವ ವಿಚಾರದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಕರೆಕ್ಟ್ ಸರ್. ಈಗ ನಿಮ್ಮ ಅನಿಸಿಕೆಯಲ್ಲಿ ಇವತ್ತಿನಿಂದ ಒಟ್ಟು ನಿಮ್ಮ ಏನು 50 ವರ್ಷಗಳ ಒಂದು ಸುದೀರ್ಘ ಕಲಾಪಯಣದಲ್ಲಿ ಇವತ್ತಿಗೆ ಮತ್ತೆ ಆಗಿನದ್ದಕ್ಕೆ ಹೋಲಿಕೆ ಮಾಡಿದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವೆಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ಅಂದರೆ ಅದು ನಾಟ್ಯದಲ್ಲಿರ್ಬೋದು, ಬಣ್ಣಗಾರಿಕೆಯಲ್ಲಿರ್ಬೋದು, ವೇಷಭೂಷಣದಲ್ಲಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಯಾವ ರೀತಿ ಒಳ್ಳೆಯ ಮಾರ್ಪಾಟುಗಳು ಅಥವಾ ಯಕ್ಷಗಾನಕ್ಕೆ ಪೂರಕ ಅಲ್ಲದ ಮಾರ್ಪಾಟುಗಳು ಆಗಿದೆಯೋ ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್?
ಮಾರ್ಪಾಡುಗಳು ಆಗಿದೆ. ಯಕ್ಷಗಾನಕ್ಕೆ ಪೂರಕವಲ್ಲದ ಮಾರ್ಪಾಡುಗಳೇನು ಆಗಲಿಲ್ಲ. ಎಲ್ಲ ಸೊಗಸನ್ನೇ ಕೊಡುವಂಥದ್ದೇ ವೇಷಭೂಷಣಗಳು, ಮೇಕಪ್ ಇದೆಲ್ಲ ಬಂದಿದೆ. ಅದರ ಬಗ್ಗೆ ಆಕ್ಷೇಪ ಮಾಡುವ ಹಾಗಿಲ್ಲ. ಆದರೆ ಕೆಲವೊಂದು ಅತಿರೇಕ ಆಗ್ತದೆ. ಉದಾಹರಣೆ, ಕೆಲವೊಂದು ಸ್ತ್ರೀ ಪಾತ್ರಗಳಲ್ಲಿ ವಿನ್ಯಾಸಗಳೆಲ್ಲ ಸರಿಯಾಗುವುದಿಲ್ಲ. ಕೆಲವೆಲ್ಲ ಅದು ಯಕ್ಷಗಾನಕ್ಕೆ ಅಲ್ಲದೇ ಇರುವುದನ್ನು ರಂಗಸ್ಥಳದಲ್ಲಿ ತರುತ್ತೆ. ಸೆರಗು ಹಾಕುವುದು, ಇದೆಲ್ಲ ಕಚ್ಚೆ ಹಾಕುವುದು, ಇದರಲ್ಲಿ ವ್ಯತ್ಯಾಸ ಕಾಣ್ತದೆ. ಅದೆಲ್ಲ ಸರಿಯಲ್ಲ. ಮತ್ತು ಆಮೇಲೆ ಕೆಲವರು ಮುಖವರ್ಣಿಕೆಯಲ್ಲೂ ಈಗಿನ ಹುಡುಗಿಯರು ಮಾಡುವ ಲಿಪ್ಸ್ಟಿಕ್ ಅದೆಲ್ಲ ಬಳಕೆ ಮಾಡೋದನ್ನು ನಾನು ಕಂಡಿದ್ದೇನೆ. ಮುಖವರ್ಣಿಕೆಯಲ್ಲಿ ಅಂಥ ವೇಷಕ್ಕೆ ಹಾಗೆ ಮಾಡ್ತಾರೆ. ಯಾವುದು ಉದಾಹರಣೆಗೆ ಲಿಪ್ಸ್ಟಿಕ್ಗೆ ದೊಡ್ಡ ದೊಡ್ಡ ಕಲಾವಿದರು ಮೇನಕೆ ಅಂತ ವೇಷ ಮಾಡೋದಿಗೆ ಲಿಪ್ಸ್ಟಿಕ್ಕನ್ನೇ ಬಳಸ್ತಾರೆ ಉತ್ತಮ ಕಲಾವಿದರು. ಅದು ಸರಿಯಲ್ಲ. ಯಾಕಂದರೆ ಆದರೆ ಉಡುಗೆ ತೊಡುಗೆಗಳು ಕರೆಕ್ಟ್ ಇರುವಾಗ ಲಿಪ್ಸ್ಟಿಕ್ಕೇ ಎದ್ದು ಕಾಣೋದಿಲ್ಲ. ಅದೇ ನಾವು ಹಾಕುವ ಇಂಗ್ಲಿಕ್ ಹಾಗೆ ಕಾಣ್ತದೆ. ಅದನ್ನು ಅದೇ ಒಂದು ಗುರುತಿಸಿದವರಿಗೆ ಮಾತ್ರ ಗೊತ್ತಾಗ್ತದೆ, ಹತ್ರ ಹೋಗಿ ನೋಡಿದವರಿಗೆ ಮಾತ್ರ ಗೊತ್ತಾಗ್ತದೆ. ಕರೆಕ್ಟ್. ಅದರಿಂದ ಉಡುಗೆ ತೊಡುಗೆಗಳೇ ಪ್ರಾಮುಖ್ಯ ಮೇಕಪ್ನೊಂದಿಗೆ. ಉಡುಗೆ ತೊಡುಗೆಗಳು ಸರಿಯಾಗಿದ್ದರೆ ಅವ ಉಳಿದದ್ದೇನು ತಪ್ಪು ಮಾಡಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೋಗುವುದಿಲ್ಲ, ಮುಚ್ಚಿ ಹೋಗ್ತದೆ. ಒಳ್ಳೆಯದಲ್ಲ, ಇಂಗ್ಲಿಕ್ಕೆ ಒಳ್ಳೆಯದು, ತುಟಿಗೆ ಇಂಗ್ಲಿಕ್ನ ಹಚ್ಚೋದು. ಲಿಪ್ಸ್ಟಿಕ್ಕೆಲ್ಲ ಅದು ಈಗಿನ ಒಂದು ನಾಟಕೀಯಗಳು. ಪುಂಡು ವೇಷದಲ್ಲಿಯೂ ಅಷ್ಟೇ. ಅದು ಆ ಸುಧಾರಣೆಯನ್ನು ಮಾಡ್ಕೊಳ್ಬೇಕು ಬಿಟ್ಟರೆ ಮತ್ತೆ ಯಕ್ಷಗಾನದ ಡ್ರೆಸ್ಸಿನಲ್ಲಿ ಮಾಡಬಾರದ್ದನ್ನು ಯಾರೂ ಮಾಡಲಿಲ್ಲ. ಪುರುಷ ವೇಷದಲ್ಲಾಗಲಿ, ಸ್ತ್ರೀ ಪಾತ್ರದಲ್ಲಿ ಆಗಲಿ, ಹಾಸ್ಯ ಬಣ್ಣದ ವೇಷದಲ್ಲಿ ಆಗಲಿ ಮರೆತದ್ದನ್ನು ನಾವು ತಂದುಕೊಳ್ಳಬೇಕು ಬಿಟ್ಟರೆ, ಕರೆಕ್ಟ್, ಯಾವುದು ಹಾಕಬೇಕಿತ್ತು ಅದನ್ನು ನಾವು ಹಾಕಲಿಲ್ಲ, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಬಿಟ್ಟರೆ ಈಗ ನಾವು ಮಾಡ್ತಾ ಇರುವುದೇ ಸರಿ ಅಂತ ವಾದಿಸುವುದಲ್ಲ. ಮತ್ತು ಬೇಡದಿದ್ದೇನು ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಈಗ ನೋಡಿ ಸರ್, ಭರತನಾಟ್ಯ ಅಥವಾ ತೆಂಕುತಿಟ್ಟಿನ ಕುಣಿತಗಳು ಅಥವಾ ಬೇರೆ ಯಾವುದಾದ್ರೂ ಒಂದು ಕಲೆಯ ಕುಣಿತ, ಈ ಶೈಲಿಗಳು ಬಡಗುತಿಟ್ಟು ಯಕ್ಷಗಾನ ನಾಟ್ಯಕ್ಕೆ ಪೂರಕವೇ? ಭರತನಾಟ್ಯ ಅದು ಬಡಗುತಿಟ್ಟು ಯಕ್ಷಗಾನಕ್ಕೆ ಅದು ಎರಡೂ ಪೂರಕ ಅಲ್ಲ. ಕರೆಕ್ಟ್. ಯಾವುದು ತೆಂಕುತಿಟ್ಟಿನ ಕೆಲವೊಂದು ನಾಟ್ಯಗಳು ಹಾಗೂ ಭರತನಾಟ್ಯಗಳು ಇದೆಲ್ಲ ನಮ್ಮ ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಬರುವ ಯಾವ ಪಾತ್ರಗಳಿಗೂ ಅದನ್ನು ತಗೊಳ್ಬಾರ್ದು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ತಗೊಂಡ್ರೆ ಅದು ಸಮರ್ಪಕವೂ ಅಲ್ಲ, ಸಮಂಜಸವೂ ಅಲ್ಲ. ಕರೆಕ್ಟ್, ಆಯಿತಾ. ಅಂದರೆ ತೆಂಕುತಿಟ್ಟಿನದ್ದು ಈ ಉದಾಹರಣೆಗೆ ಕೆಲವು ಅನಿವಾರ್ಯ ಆಗಿರ್ತದೆ. ಏನಾಗ್ತದೆ ಕೇಳಿದರೆ, ನಮ್ಮಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಕಾರ್ಯಕ್ರಮ ಬಡಗಿನಲ್ಲಿ ನಾವು ಮಾಡ್ತೇವೆ. ನಾವೇ ಉದಾಹರಣೆಗೆ ಅದರಲ್ಲಿ ಎಲ್ಲ ಪಾತ್ರಗಳನ್ನು ಮಾಡ್ಕೊಂಡು ಬರಬೇಕಾಗಿ ಈಗ ಮಧು ಕೈಟ್ ಅವರು ಶುಂಭ, ಅಲ್ಲಿ ಶುಂಭ ಬಣ್ಣದವರು ಮಾಡ್ತಾರೆ ತೆಂಕಿನಲ್ಲಿ, ಇಲ್ಲಿ ಎರಡನೇ ವೇಷದವರು ಮಾಡುವುದಂತ ಒಂದು ಇದು ತಂದಿದ್ದಾರೆ. ಆದರೆ ತೆಂಕುತಿಟ್ಟಿನ ಕೆಲವೊಂದು ವಿಚಾರಗಳನ್ನ ಅಲ್ಲಿ ನಾವು ದೇವಿ ಮಹಾತ್ಮ ನಾವೇ ಅದರಲ್ಲಿ ಭಾಗವಹಿಸಬೇಕಾಗ್ತದೆ. ಯಾಕಂದರೆ ನಿಮಗೆ ಪ್ರಶ್ನೆ ಕೇಳಿದ್ದೆ ನಾನು, ನೀವು ಅದನ್ನು ಭಾಗವಹಿಸಿದ್ದೆ ಸರಿ, ಇದಕ್ಕೆ ನೀವು ನಾಳೆ ಕೇಳಿದರೆ ನಿಮಗೂ ಉತ್ತರ ಕೊಡಬೇಕಲ್ಲ. ನಾನು ಮಧುಕೈಟವರು ಮಾಡ್ಕೊಂಡು ನಾವು ತೆಂಕುತಿಟ್ಟಿನ ಈ ಗಿರ್ಕಿ ಉಂಟಲ್ಲ, ಹಾರಬೇಕು, ನಮ್ಗೆ ಅನಿವಾರ್ಯ. ನಿಜವಾಗಿ ನಮ್ಗೆ ಅನಿಸ್ತದೆ ಇದು ಸರಿಯಲ್ಲ ನಾವು ಹಾರ್ತಾ ಇರೋದಂತ. ಅನಿಸಿದರೂ ಆ ವೇಷ ಮುಗಿಸಿ ಬರುವವರೆಗೆ ಅದನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ವೇಷಭೂಷಣಗಳನ್ನು ನಾವು ಸಾಧಾರಣ ತೆಂಕಿನ ಪಾರ್ಟಿನ ವೇಷ ಮಾಡ್ತೇವೆ, ಟೋಪನ್ ಹಾಕಿ ಮಧುಕೈಟವರಿಗೆ. ಅಲ್ಲಿ ಆ ಪದ್ಯಗಳನ್ನು ಹಾಗೆ ಹೇಳ್ತಾರೆ. ಬಡಗಿನದ್ದನ್ನೇ ಮಾಡುವುದಿಲ್ಲ. ಬಡಗಿನದ್ದನ್ನೇ ಮಾಡಿದರೂ ಅದು ಪರಿಪೂರ್ಣ ಆಗುವುದಿಲ್ಲ. ಅದೇ ಆಟ ಆಡಿಸುವವರಿಗೆ ಅದೇನೋ ಕಳಪೆಯಾಗಿ ಕಾಣಬಹುದು ಅಂತ ಅನ್ನಿಸ್ತಾ ಇದೆ ನನಗೆ. ಯಾವುದು ದೇವಿ ಮಹಾತ್ಮೆ ಆಟಕ್ಕೆ ಈ ಮೊದಲು ಹೇಳಿದ ಈ ಸಿಡಿಮದ್ದುಗಳೂ ಸ್ವಲ್ಪ ಬೇಕು, ಬ್ಯಾಂಡ್ ಬೇಕು, ವಿಶೇಷವಾದ ಲೈಟಿಂಗ್, ರಂಗಸ್ಥಳಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡ್ರು, ಹೊರಗಡೆ ಲೈಟಿಂಗ್ಗಳೆಲ್ಲ ಬೇಕು. ಇದೆಲ್ಲ ದೇವಿ ಮಹಾತ್ಮೆ ಅಂತ ಪ್ರಸಂಗಕ್ಕೆ ನಾವು ತೆಂಕುತಿಟ್ಟನ್ನು ಸ್ವಲ್ಪ ಆ ಕಾರ್ಯಕ್ರಮಗಳಿಗಾಗಿ
ಅಂದಿನ ಕಾರ್ಯಕ್ರಮಗಳಿಗಾಗಿ ಅದು ತಗೊಳ್ಬೇಕಾಗ್ತದೆ. ಬಡಗುತಿಟ್ಟಿನವರು ತಗೊಳ್ಳೋದೇ ಇದ್ರೆ ದೇವಿ ಮಹಾತ್ಮೆ ಆಗಿ ಕಾಣೋದಿಲ್ಲ. ಬಡಗಿನಲ್ಲಿ ಮಾಡಿಕೊಂಡಿದ್ದು ನಾವು ಯಾವುದೇ ಬಡಗಿನ ವೇಷಭೂಷಣಗಳಲ್ಲಿ ದೇವಿ ಮಹಾತ್ಮೆ ಮಾಡಿದವಾಗ ಅದು ಪರಿಪೂರ್ಣ ಆಗಲಿಲ್ಲ. ಚಾಮರಾಜೇಶ್ವರ ಟೆಂಟ್ ಮೇಳದಲ್ಲಿರುವಾಗ ಎಲ್ಲ ಅಥವಾ ಅಲ್ಲಿಯೂ ಸಹ ಉಪ್ಪೂರೆಲ್ಲ ಇದನ್ನು ಒಪ್ಪುವುದಿಲ್ಲ. ಇದೆ ಯಾವುದು ತೆಂಕುತಿಟ್ಟಿನ ಯಾವುದೇ ಒಂದು ಪದ್ಯಗಳನ್ನ ತಗೊಳ್ಳಿ ಆದರೆ ಅದು ಪೂರ್ಣ ಆಗುವುದಿಲ್ಲ. ಇದು ಫೈಲ್ ಆಗ್ತಿತ್ತು. ಅದರಿಂದ ಇದೇನೋ ಅಬ್ಬರಕ್ಕೆ ಬೇಕು ಗೊಬ್ಬರ ಅಂತ ಹೇಳ್ತಾರಲ್ಲ, ಹೀಗೆ ಹೀಗೆ ಹಾಗೆ ಅಂತೂ ಅಬ್ಬರಕ್ಕೆ ಬೇಕಾಗಿ ಗೊಬ್ಬರ, ಇದು ಗೊಬ್ಬರ ಅಂತ ಗೊತ್ತುಂಟು ಎಲ್ರಿಗೂ. ಹೌದು ಹೌದು, ಹಾಗಾಗ್ತದೆ ಸರ್. ಈ ಚೌಕಿಯಲ್ಲಿನ ವಾತಾವರಣದಲ್ಲಿ ಇವತ್ತಿನ ಒಂದು ಇದಕ್ಕೂ ಹಿಂದೆಗೂ ಇರುವಂಥ ಏನಾದರೂ ಗಮನಾರ್ಹವಾದಂತಹ ವ್ಯತ್ಯಾಸಗಳನ್ನೇನಾದರೂ ನೀವು ಕಂಡುಕೊಂಡಿದ್ದೀರಾ? ಹಿಂದಿಗಿಂತ ಇಂದು ವ್ಯವಸ್ಥೆಗಳೆಲ್ಲ ಅತ್ಯದ್ಭುತ. ಒಂದು ಚೌಕಿ ಮನೆಯಲ್ಲಿ, ರಂಗಸ್ಥಳದಲ್ಲಿ ಎಲ್ಲ ವ್ಯವಸ್ಥೆಗಳು ತುಂಬ ಬದಲಾವಣೆ ಆಗಿದೆ. ಹಿಂದೆ ನಾವು ಯಕ್ಷಗಾನಕ್ಕೆ ಸೇರುವ ಮೊದಲು ಆಟ ನೋಡಲಿಕ್ಕೆ ಹೋಗ್ತಾ ಇದ್ದಾವಾಗಿಂದ ಹೇಳುವುದಿದ್ರೆ ತುಂಬ ಅತ್ಯದ್ಭುತವಾಗಿ ಬದಲಾವಣೆ ಆಗಿದೆ. ಚೌಕಿ ಮನೆ ಮತ್ತು ಗಣಪತಿ ಪೀಠ, ಗಣಪತಿ ಪೂಜೆ ಅಥವಾ ಭಕ್ತಾದಿಗಳ ನಿಲ್ಲುವ ಅವಕಾಶ, ಅಥವಾ ಕಲಾವಿದರಿಗೆ ಮೊದಲು ಮಡ್ಲ ಮೇಲೆ ಕೂತ್ಕೊಳ್ಳಿ, ತೆಂಗಿನ, ಹೌದೌದು ಗೊತ್ತು, ನಾನು ನೋಡಿದ್ದೇನೆ. ಹೌದು. ಮತ್ತು ಪೇಟಿಗೆಯನ್ನೆಲ್ಲ ನಾವು ಮನೆಯಿಂದ ತಗೊಂಡು ಹೋಗಬೇಕಿತ್ತು. ನನ್ನ ಪೇಟಿಗೆ ನಮ್ಮ ವೇಷ ಹಾಕ್ಕೊಳ್ಳಿಕ್ಕೆ. ಈಗೆಲ್ಲ ಎಲ್ಲ ವ್ಯವಸ್ಥೆಗಳಲ್ಲೂ ಆಗಿದೆ. ಅಲ್ಲಿ ನಾವು ಬದಲಾವಣೆ ಅಂತ ಹೇಳಿದರೆ ಈ ಎಲ್ಲ ಕ್ಷೇತ್ರದಲ್ಲಿಯೂ ಹಾಗೆ ಇರ್ಬೋದು. ಮೊದಲು ಮನೆಯ ಯಜಮಾನನ ಮನೆಯ ಭಯ ಉಳಿದ ಸದಸ್ಯರಿಗೆ, ಮಕ್ಕಳಿಗೆಲ್ಲ ಇರ್ತಿತ್ತು. ಈಗ ಮನೆಗಳಲ್ಲಿಯೂ ಅದಿಲ್ಲ. ಯಾವ ಮನೆಗಳಲ್ಲಿಯೂ ಯಜಮಾನನ ಭಯ ಅನ್ನೋದಿಲ್ಲ. ಹೌದು. ಅಲ್ಲಿ ನಮ್ಮ ಚೌಕಿ ಮನೆಯಲ್ಲಿಯೂ ಹಾಗೆ ಆಗಿದೆ. ಒಬ್ಬರ ಹಿರಿಯವರ ಭಯ ಕಿರಿಯವರಿಗೆ ಇಲ್ಲ, ಬೇಕಾಬಿಟ್ಟು ವ್ಯವಹರಿಸ್ತಾರೆ. ಮೊದಲು ಉದಾಹರಣೆಗೆ ನಾನೇ ಸಣ್ಣವನಿರುವಾಗ ಒಬ್ಬ ಎರಡನೇ ವೇಷಧಾರಿ, ಪುರುಷ ವೇಷಧಾರಿ ಇದ್ದ ಪ್ಲೇಸಿಗೆ ನಾವು ಹೋಗೋದಿಲ್ಲ ಇತ್ತು. ನಾವು ಕೆಳಗಡೆ ಕೊಡಂಗಿ ಬಾಲಗೋಪಾಲ ವೇಷ ಮಾಡುವಾಗ ಅಥವಾ ಒಡ್ಡೋಲಗದ ಪೊಂಡು ವೇಷ ಮಾಡುವವರೆಗೂ ಅಲ್ಲಿ ಹೋಗುವುದಿಲ್ಲ ಇತ್ತು. ಆ ಭಯ ಇದ್ದಿತ್ತು ನಮಗೆ. ಅಥವಾ ಈ ಕಡೆಯಿಂದ ಹಿಮ್ಮೇಳದವ್ರ ಹತ್ರ, ಉಪ್ಪೂರ ಹತ್ರ ಹೋಗಬೇಕಾದ್ರೆ ಸ್ವಲ್ಪ ಈ ಹೆದರಿ ಹೋಗ್ತಿತ್ತು ನಾವು ಭಾಗವತರ ಹತ್ರ ಹೋಗ್ಲಿಕ್ಕೆ. ಮ್ಯಾನೇಜ್ಮೆಂಟ್ ಹತ್ರ ಬಟ್ಟೋಡಿ ತಗೊಂಡು ಹೋಗಲಿಕ್ಕೆ ಭಯ ಇದ್ದಿತ್ತು. ಈ ನನಗೆ ಇರುವವರಲ್ಲಿ ನಾನೇ ಧೈರ್ಯ, ನನಗಿಂತ ಉಳಿದವರಿಗೆ ಮತ್ತು ಭಯ ಇದ್ದಿತ್ತು ಅಲ್ಲ ಹೇಳೋದು. ಈಗ ಅದೆಲ್ಲ ಇಲ್ಲ. ಬದಲಾವಣೆ ಅಂತ ಹೇಳಿದರೆ ಬಹುಶಃ ಈ ಕಾಲದಕ್ಕೆ ತಕ್ಕಂತೆಯೋ ಏನೋ ಗೊತ್ತಿಲ್ಲ, ಆ ಬದಲಾವಣೆಗಳಿಲ್ಲ. ಹಿರಿಯತನದ ಗೌರವ ಇಲ್ಲ ಅವರಿಗಿಲ್ಲ ಅನ್ನೋದಕ್ಕಿಂತಲೂ ಬಹುಶಃ ಅದು ಏನು ಎನ್ನುವುದೇ ಅವ್ರಿಗೆ ಗೊತ್ತಿಲ್ವೇ. ಕರೆಕ್ಟ್. ಹಿರಿಯತನಕ್ಕೆ ಕೊಡುವ ಗೌರವ ಅಂತ ಹೇಳಿದರೆ ಏನು ಎನ್ನುವುದು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ನಾವು ಉದಾಹರಣೆಗೆ ಜಗನ್ನಾಥ ಶೆಟ್ಟರ ಚಿಟ್ಟಾಣಿಯವರು ಕೂತಲ್ಲಿ ಹೋಗುವುದಿಲ್ಲ ಇತ್ತು. ಅವ್ರ ಚಾಪೆ ಆಗಲೇ ಬಿಡಾರದಲ್ಲಿ ಮಲಗಿದಾಗ ಅವ್ರ ಹತ್ರ ಭಯ ಇದ್ದಿದ್ದು. ಒಂದು ವೇಳೆ ಸ್ನಾನ ಇಕ್ಕಟ್ಟಿನ ಬಿಡಾರ ಆದರೆ ಸ್ನಾನಕ್ಕಿನಕ್ಕೆ ಅವ್ರ ಹತ್ರ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಹೆದರಿ ಅವ್ರ ಚಾಪೆಯಿಂದ ದೂರದಿಂದ ಈ ಕಡೆಯಿಂದ ಹೋಗ್ತಿದ್ದೆ. ಈಗಿನ ಮಕ್ಕಳು ನಾವು ಚಾಪೆ ಹೇಗೆ ಮಲ್ಕೊಂಡ್ರೆ ಈ ತಲೆ ಅದರ ಮೆಟ್ಟುಗಂಡಿದ್ದು ಹಾಕಿ ದಾಟೋದು. ಆ ಒಂದು ಬದಲಾವಣೆ ಆಗಿದೆ ಈಗ ಅಷ್ಟೇ. ಅದು ಹುಡುಗರು ತಪ್ಪು ಅಂತ ಹೇಳುವಂಗಿಲ್ಲ, ಕಾಲದ ಹಾಗೆ. ಕರೆಕ್ಟ್ ಸರ್. ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನೀವು 50 ವರ್ಷದಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿ ಇವತ್ತಿಗೂ ಕೂಡ ಒಳ್ಳೆಯ ಒಬ್ಬ ವೇಷಧಾರಿ, ಒಳ್ಳೆಯ ಪಾತ್ರಧಾರಿ ಅನ್ನುವಂಥ ಖ್ಯಾತಿಯನ್ನು ಹಾಗೆ ಉಳಿಸಿಕೊಂಡು ಇಷ್ಟು ವರ್ಷವು ನಡೆದುಕೊಂಡು ಬರ್ತಾ ಇದ್ದೀರಿ. ಇಂದಿಗೆ ಆಗುವಾಗ ನಿಮಗೆ ಇದು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಏನು ಅನಿಸ್ತದೆ ಸರ್? ಅಂದರೆ ನಿಮಗೆ ಹೇಗೆ ಈ ಕ್ಷೇತ್ರಕ್ಕೆ ಬಂದು ಆ ಬಗ್ಗೆ ತೃಪ್ತಿ ಅಥವಾ ಏನು ನಿಮಗೆ ಏನು ಅನಿಸ್ತದೆ ಆ ಬಗ್ಗೆ? ಯಕ್ಷಗಾನಕ್ಕೆ ಬಂದದ್ರ ಬಗ್ಗೆ ಪೂರ್ಣ ತೃಪ್ತಿ ಇದೆ. ಏನು ತೊಂದರೆ ಇಲ್ಲ. ಆದರೆ ಮಧ್ಯಾವಧಿಯಲ್ಲಿ ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದೇವೆ ನಾವು. ಈ ಮೊದಲೇ ಕೆಲವೊಂದು ಕಥೆಗಳನ್ನ ಹೇಳಿದ್ನಲ್ಲ. ಕರೆಕ್ಟ್. ಮೇಳಗಳ ಅನಿವಾರ್ಯತೆ, ಒಂದು ಮೇಳಕ್ಕೆ ಸೇರಬೇಕಾದ್ರೆ ಕಷ್ಟ ಇರುವುದು, ಅಥವಾ ಟೋಟಲ್ ಆರ್ಥಿಕತೆ ಆಯಿತಾ. ಇವಾಗ ತುಂಬ ತೃಪ್ತಿ ಇದೆ. ಯಾಕಂದರೆ ಒಬ್ಬ ಸಾಮಾನ್ಯ ನಾನು ಮೊದಲೇ ಹೇಳಿದಾಗೆ ನಾನೊಬ್ಬ ಕೃಷಿ ವಲಯದಲ್ಲಿದ್ದಿದ್ರು, ಅಥವಾ ಹೋಟೆಲ್
ನೌಕರನಾಗಿ ಹೋಗಿ ಸೇರಿ ಮಾಲಕನೇ ಆಗಿ ಸೇರಿದ್ದಿದ್ರೂ ಸಹ ಈ ರಾಜ್ಯೋತ್ಸವದಂಥ ಪ್ರಶಸ್ತಿ, ಸಾರ್ವಜನಿಕ ಪ್ರಶಸ್ತಿ, ಒಂದು ಮುಂಬೈ, ಹೈದರಾಬಾದ್, ಬೆಂಗಳೂರುಗಳಲ್ಲಿ ಇದರ ಉತ್ತಮ ಮಟ್ಟದ ಸನ್ಮಾನಗಳು, ಮಂಗಳೂರಿನ ಬಂಟರಾಯಿ ಯಕ್ಷಕಲೋತ್ಸವ, ಇದೆಲ್ಲ ನನ್ನ ಮನೆ ಉಳಿದ ಸದಸ್ಯರಿಗಿಲ್ಲಲ್ಲ. ಅದು ಹಣದಲ್ಲಿ ಸ್ವಲ್ಪ ಅವರು ದೊಡ್ಡವರಾಗಿರ್ಬೋದು, ನನ್ನ ಮನೆಯೊಳಗೆ ಹೇಳೋದಿದ್ರೆ ನಾನು ಈ ವಿಭಾಗದಲ್ಲಿ ಯಕ್ಷಗಾನಕ್ಕೆ ಬಂದದ್ರಿಂದ ನಾನು ಸ್ವರ್ಗ ಸುಖ ಅಂತ ಹೇಳ್ಬೋದು. ಕರೆಕ್ಟ್. ಯಾಕಂದರೆ 60 ವರ್ಷ ಆಯ್ತು ಈಗ, ಇನ್ನೀಗ ಸತ್ರು ನಾವು ಯಕ್ಷಗಾನ ವಲಯದಲ್ಲಿ ಸ್ವರ್ಗವನ್ನು ಅನುಭವಿಸಿದ್ದೇವೆ ಅಂತ ಹೇಳ್ಬೋದು. ಅದರಿಂದ ತೃಪ್ತಿ. ನಿಮ್ಮ ಕುಟುಂಬ ವರ್ಗ ಅವರ ಒಂದು ಪ್ರೋತ್ಸಾಹ, ಅವರ ಇದು ಹೇಗುಂಟು ಸರ್? ಕುಟುಂಬ ವರ್ಗದವರ ಪೂರ್ಣ ಪ್ರೋತ್ಸಾಹ ಮೊದಲಿನಿಂದಲೂ ಇದೆ. ನಾನು ಯಕ್ಷಗಾನಕ್ಕೆ ಬಡತನದಲ್ಲಿ ಸೇರುವಾಗಲೂ ಸಹ ನಮ್ಮ ಅಣ್ಣಂದಿರು ಅಥವಾ ಒಡ ಹುಟ್ಟಿದವರು, ನಮ್ಮ ಅಜ್ಮಾವದಿಗಳು ಅಂತ ಹೇಳ್ತಾರಲ್ಲ, ಎಲ್ಲರದ್ದು ಪ್ರೋತ್ಸಾಹ ಇದ್ದಿದ್ದು. ಆದರೆ ಅವರಿಗೂ ಎಲ್ಲ ಈಗ ಈ ಕೆಲವರೆಲ್ಲ ತೀರಿ ಹೋದರೆ, ಈ ಉಳಿದವರಿಗೆಲ್ಲ ನಾನೊಂದು ಈ ಮಟ್ಟಕ್ಕೆ ಬಂದದ್ದರಿಂದ ನಮ್ಮ ಫ್ಯಾಮಿಲಿ, ಅಂದರೆ ನಮ್ಮ ಹೆಂಡತಿ ಮಕ್ಕಳು ಅಥವಾ ನಮ್ಮ ಒಡ ಹುಟ್ಟಿದವರು, ನಮ್ಮ ಬಂಧುಗಳು ಸಂತೋಷ ಪಡುವವ್ರ ಸಂಖ್ಯೆ ಜಾಸ್ತಿ. ಮತ್ತು ಈ ಕೆಲವು ಈ ದಯಾದ್ಯಮ ಸರ ಇದೆಲ್ಲ ಇರುವಂಥದ್ದು, ಎಲ್ಲ ಕಡೆ ಇರುವಂಥದ್ದು. ಸರಿ, ಖಂಡಿತ ತೃಪ್ತಿ, ನಮ್ಮವರಿಗೂ ತೃಪ್ತಿ ಅದರಿಂದ. ಸರ್, ಇಷ್ಟು ಹೊತ್ತು ಯಕ್ಷಗಾನ ಬಡಗುತಿಟ್ಟು, ಅದರಲ್ಲೂ ವಿಶೇಷವಾಗಿ ನಡುತಿಟ್ಟಿನ ಬಗ್ಗೆ ತಮ್ಮ ಅನುಭವ, ತಮ್ಮ ಅಭಿಪ್ರಾಯ ಎಲ್ಲವನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ, ನಿರ್ವಂಚನೆಯಿಂದ ನೇರವಾಗಿ ನಿಮ್ಮ ಮನೋಭಾವನೆಯನ್ನು ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಯಕ್ಷಗಾನದ ಪ್ರೋತ್ಸಾಹಕರಾಗಿ ನಮ್ಮಲ್ಲಿವರೆಗೆ ಬಂದು, ಒಬ್ಬ ನೀವು ದೊಡ್ಡ ಕಲಾವಿದ ಅಂತ ಹೇಳಿರ್ಬೋದು, ಆದರೆ ನಾನೊಬ್ಬ ಸಾಮಾನ್ಯ ಕಲಾವಿದನ ಮನೆಗೆ ಭೇಟಿ ಕೊಟ್ಟು ನನ್ನ ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕಾಗಿ ಮಳೆಗಾಲದಲ್ಲಿ ಬಹಳ ಕಷ್ಟದಲ್ಲಿ ಬಂದಂತಹ ತಮ್ಮೊಂದಿಗೆ ಬಂದಂಥ ಸದಸ್ಯ ಗೌತಮ್ ತಗ್ಗರ್ಸೆ ಇವರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಹ್ಯಾದ್ರಿಯ ತಪ್ಪಲು ಪ್ರದೇಶವಾದಂತ ಈ ಹಾರಾಡಿಯನ್ನೇ ನನ್ನ ಆಡಳಿತ ಕ್ಷೇತ್ರವನ್ನಾಗಿ ಮಾಡಿಕೊಂಡೆ. ಅನುಮತಿಯನ್ನು ಪಡೆದು ಉಪಹಾರದತ್ತ ಬಂದವಳು ನಾನು. ಮತ್ತೆ ಹೂವನ್ನ ಕೊಯ್ತ ಬಂದ ಸಾಕ್ತೇನೆ ನೋಡ. Smara Sharabati
ಎಂದು ಪರಿಶೀಲಿಸಿದಾಗ ಮಾನವ ಸ್ತ್ರೀ ಎನ್ನುವುದು ತಿಳಿಯಿತು. ಹಾಗೆ ಇವಳನ್ನು ಕಂಡಾಕ್ಷರವೇ ನನ್ನ ಚಿತ್ತ ಚಾಂಚಲ್ಯಗೊಂಡಿತು. ಮನ್ಮತ ಶರಹತಿಗೆ ಗಂಡಾಗಿದ್ದೇನೆ. ಮೈ ಸುಖದಿಂದ ಸರಿ ಹೋಗಿಸಬೇಕು. ಹೋಗಿ ಮಾತನಾಡುತ್ತೇನೆ. ನಿನ್ನ ಹೆಸರೇನು ಎನ್ನುವುದನ್ನು ತಿಳಿದಿಲ್ಲ. ಪರಮ ಸುಂದರಿ ನೀನು, ಆದ್ದರಿಂದ ಪರಮ ಸುಂದರಿ ಅಂತ ಕರೆದೆ. ನನ್ನ ಪರಿಚಯ ಆಶ್ಚರ್ಯವೇ ಸರಿ. ಕರೆಯಲ್ಲಿಯೇ ಗಣ್ಯ ವ್ಯಕ್ತಿ ಮಹಿಷಾಖ್ಯ ಎಂದ ನಾನು. ನನ್ನ ಆಸೆ ಅನಿಸಿಕೆಯನ್ನು ಮತ್ತೆ ಹೇಳ್ತೇನೆ. ಅದಕ್ಕೆ ಮೊದಲು ನೀನು ಯಾರು, ಹೆಸರೇನು, ಅಪ್ಪ ಅಮ್ಮ ಯಾರು, ಈ ಪರಿಸರದಲ್ಲಿ ಸುತ್ತಾಡ್ತಾ ಇದ್ದೀರೋ ಕಾರಣ ದೇವವರುಮಾನರತೆ ಜಲಜಾತಿ ದೇವವರುಮಾನರತೆ ಜಲಜಾತಿ ನಾಡು ಅರಬಿ ಜಲಜಾತಿ ನಾಡು
ಮೇಲೆ ಸ್ವಲ್ಪ ಮನಸ್ಸಾಯಿ ಕಣ್ಣ ನಮ್ಮ ಅಣ್ಣನ ಹುಳಿಯನ್ನು ಸೇರಬೇಕು ಅಂತ ಆಸೆಯಿಂದ ಆ ವಿಷಯವನ್ನು ಹೇಳುವುದಕ್ಕೆ ಓಡಾಡಿ ನಾವು ಬರ್ತೇವೆ.
ಜಯ ಸುಗ್ರೀವ ಇದು ಚಂಡಮುಂಡಾಸುರನು ತೊಂದಿರುವಂತಹ ಆಕೆಯಲ್ಲ ವ್ಯಕ್ತಿಯಾದ ನಾನು ಕಳುಹಿಸಿರುವಂತಹ ವ್ಯಕ್ತಿ ಎಂಬುದಾಗಿ ಹೇಳಿ ಶುಭಾಸುರನನ್ನು ಮದುವೆಯಾದ ವಹಿಸಿದ್ದಾನೆ ಎಂಬ ವಿಚಾರವನ್ನು ವಿವರಿಸಿ ಆಕೆಯ ಮನವೊಲಿಸಿ ಸಂಭ್ರಮದಿಂದ ಕರೆದಂತಹ ಸುಗ್ರೀವ ಇದು ಹಳೇ ರಥ ಇಂಥ ರಥ ಬೇಕು ಅಂದ್ರೆ ಈ ಕಾಲದಲ್ಲಿ ಸಿಕ್ಕುವುದಿಲ್ಲ ಮಾರಾಯರೆ. ಇಂಥ ರಥ ಮಾಡುವವರ ಕಡಿಮೆ ಎಲ್ಲ ಈ ರೀತಿ ರಥಗಳೀಗ. ಹೌದು ಮಾರಾಯರೆ. ಅದನ್ನ ಮಾಡುವವರು ಇಲ್ಲ ಅಂತಲ್ಲ, ಮಾಡುವವರು ಇದ್ದಾರೆ. ಆದ್ರೆ ಆ ಉದ್ಯೋಗ ಬಿಟ್ಕೊಂಡು ಈ ಉದ್ಯೋಗ ಮಾಡ್ತಾರೆ ಅವರು. ಹೌದು ಸ್ವಾಮಿ, ಅದು ನಮ್ಮ ಪುಣ್ಯಕ್ಕೆ ಒಂದು ಸಿಕ್ಕಿ ಬಿಡ್ತಾರಲ್ಲ, ಸಾಕು ಇದನ್ನ ಸರಿ ಮಾಡ್ಕೊಳ್ತೇನೆ. ಸಾಕು ನಿಮ್ಮ ಶೃಂಗಾರ ಸಾಕು, ಅವಸರದ ಶೃಂಗಾರ ಸಾಕು ಸಾಕು. ನಮ್ಮ ರಥ ಯಾಗುಂಟು ನೋಡಿ. ರಥ ಏನು ಇದು ಇತ್ತೀಚೆಗೆ ನಾನು ನೋಡ್ಲೇ ಇಲ್ವಲ್ಲ, ಇದೆಲ್ಲ ಸಿಕ್ಕುದಿಲ್ಲ ಈಗ. ಹೌದು, ನಮ್ಗೊಂದು ಸಿಕ್ಕಿ ಬಿಡ್ತೀವಿ ಇವತ್ತು. ಹೌದು, ಬಹಳ ಹಳೆ ಕಾಲದ ರಥ. ಅದು ಈಜಿ ಆಗಿದೆ. ಅದರಲ್ಲಿಯೂ ಗಾಳಿ ಮುರಿದ ಹಾಗುಂಟು, ಅಜಿಗಿಜಿ ಆಗಿದೆ. ಹೌದು, ನಮ್ಮಲ್ಲಿ ಗಟ್ಟಿ ಮುಟ್ಟಾದ ರಥ ಎಷ್ಟು ಉಂಟು, ಅದನ್ನು ತರಲಿಲ್ಲ. ಅಜಿಗಿಜಿ ರಥ ತಂದು ಯಾಕೆ? ನಿಮ್ಮ ಸಾರಥಿ ನಾನೇ ಆಗಿದ್ದೇನೆ. ಅಂಕು ಹೌದಲ್ಲ, ಅಂಕುಡೊಂಕಾದ ಸಾರಥಿಗೆ ಅಜಿಗಿಜಿ ರಥವೇ ಉತ್ತಮ ಅಂತ ಹೇಳ್ಕೊಂಡು ಬರೋದು ನಾನು. ಸ್ಪಂದನ. ಹೌದೌದು, ಆಯ್ತಲ್ಲ. ಹೌದು, ಕುದುರೆಗಳನ್ನು ನೀನು ಪ್ರಚೋದಿಸ್ತಾ ಇದ್ದಿ, ಆದ್ರೆ ಹೋಗುವ ಶಕ್ತಿ ಅವಕ್ಕೆ ಬೇಕಲ್ಲ. ಯಾಕಿಲ್ಲ? ಮೈಯಲ್ಲಿ ಮಾಂಸ ಇಲ್ಲ, ಬರೇ ಎಲುಬು ಚರ್ಮ ಮಾತ್ರ ಕಾಣ್ತಾ ಇದೆ. ಹೌದು, ದೇಹ ಅಯ್ಯೋ ಎಷ್ಟೊಂದು ಕ್ಷೀಣಿಸಿದೆ. ಬಹಳ ತೆಳ್ಳಗಿದ್ದಾವೆ. ಗಟ್ಟಿ ಮುಟ್ಟಾದಂತಹ ಕುದುರೆಯೇ ಇದಲ್ಲ. ಅಲ್ಲಪ್ಪ, ಗಟ್ಟಿ ಮುಟ್ಟಾದ ದಪ್ಪಗಿನ ಕುದುರೆಗಳು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಇವೆ. ಅಯ್ಯೋ, ನಮ್ಮಲ್ಲಿ ಎಷ್ಟೋ ದಪ್ಪದ ಕುದುರೆ ಇದ್ದಾವೆ. ಆದ್ರೂ ಆ ಕುದುರೆಯನ್ನು ತಾರದೆ ಈ ಕುದುರೆಯನ್ನು ತನ್ನದೇ ಯಾಕೆ? ಯಾಕೆ? ಈ ದಪ್ಪದ ಕುದುರೆ ಓಟದ ಕುದುರೆ ಅಲ್ಲ ಪ್ರಭು, ತೆಳ್ಳಗಿದ್ದ ಕುದುರೆ ಆಗಬೇಕು ಓಟಕ್ಕೆ. ಹೌದು, ಅದರಲ್ಲಿಯೂ ಈ ಕುದುರೆಗಳು ಜಾಸ್ತಿ ಕುದುರೆಗಳು. ಕುದುರೆಗಳೆಲ್ಲ ಕುದುರೆ ಜಾತಿ ಅಲ್ಲ, ಅಲ್ಲಿ ಇರುವುದಲ್ಲ ಕುದುರೆ ಜಾತಿ, ಇದು ಜಾತಿ ಕುದುರೆ. ಕುದುರೆ ಜಾತಿ ಜಾತಿ ಕುದುರೆ ಇದೆಂತದ್ದು? ಬೇರೆ 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 ಎಂತ ಅನುಭವ. ಜಾತಿ ಕುದುರೆ ಅಂದ್ರೆ ಕುದುರೆಗೆ ಹುಟ್ಟಿದ ಕುದುರೆ, ಮತ್ತೆ ಕುದುರೆ ಜಾತಿ ಅಂದ್ರೆ ಕತ್ತೆಗೆ ಹುಟ್ಟಿದ ಕುದುರೆ. ಕತ್ತೆಗೆಲ್ಲ ಕುದುರೆ ಹುಡ್ತವೆ. ಹೇಳಿದೆ ಪ್ರಭು. ಜಾತಿ ಕುದುರೆ ಅಂದ್ರೆ ಕುದುರೆಗೆ ಒಂದು ಲಕ್ಷಣ ಅಂತ ಉಂಟು. ಕುದುರೆಗೆ ಲಕ್ಷಣ ಉಂಟು, ಲಕ್ಷಣ ಅಂತ ಉಂಟು. ಅಂದ್ರೆ ಒಂದು ಕುದುರೆಗೆ ಅಷ್ಟ ಸುಳಿಗಳು ಬೇಕಾಗ್ತದೆ. ಅದು ಎಲ್ಲೆಲ್ಲಿ ಇರಬೇಕು, ಎಲ್ಲಿ ಒಂದು ಸ್ಥಾನ ಅಂತ ಉಂಟು. ತೋರಿಸು. ಕುದುರೆ ಹರೆಯಲ್ಲಿ ಒಂದು ಸುಳಿ, ಹೌದು. ಬಾಲದಲ್ಲಿ ಒಂದು ಸುಳಿ, 2 ಬೆನ್ನಿನ ಮೇಲೆ ಒಂದು ಸುಳಿ, 3 ಹೊಟ್ಟೆ ಅಡಿಯಲ್ಲಿ ಒಂದು ಸುಳಿ ನೋಡಿ. 4 ಹೌದಲ್ಲ? ಈ 4 ಸುಳಿ ಮಾತ್ರ. ಉಳಿದ 4 ಸುಳಿ 4 ಪಾದದಲ್ಲಿ. ಅದನ್ನೆಲ್ಲ ಗುರುತಿಸುವುದಕ್ಕೆ ಎಲ್ಲರಿಂದಲೂ ಆಗುವುದಿಲ್ಲ. ಅಶ್ವಲಕ್ಷಣ ಗೊತ್ತಿದ್ದವರೇ ಆಗ್ಬೇಕು. ಅಶ್ವರದೆಯ ವಿದ್ಯೆಯನ್ನ ಅಭ್ಯಾಸ ಮಾಡಿರಬೇಕು. ಹೌದು, ನೀನು ಅದನ್ನು ಕಲಿತಿದ್ದೀಯ. ಈ ಅಷ್ಟ ಸುಳಿ ಯಾವ ಕುದುರೆಗೆ ಇರ್ತಾರೋ ಅವು ಓಟದ ಕುದುರೆ ಅಂತ. ಹೌದು ಹೌದು. ಅಯ್ಯೋ, ಭರವಸೆ ಇಲ್ಲ. ಯಾಕಿಲ್ಲ? ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ 3 ಕಾಲಿನ ಕುದುರೆ ಓಡುತ್ತದ. ಏನಾಗಿದೆ ನೋಡು, ಆ ಕುದುರೆ ಒಂದು ಕಾಲನ್ನು ಎತ್ಕೊಂಡಿದೆ. ಹೌದಲ್ಲ? ಏನು ಕಲ್ಲು ಹೊಡೆದದ್ದು, ಮುಳ್ಳು ತಗಲಿದ್ದು, ಎಂತದ್ದು? ಲೋಹದಲ್ಲ ಸ್ವಾಮಿ, ಹುರುಪು. ಅದದ್ದು ಓಡ್ಲಿಕ್ಕೊಂದು ಹುರುಪಿನಿಂದ ನಿಂತ್ಕೊಂಡಿದ್ದು ಎಷ್ಟೊತ್ತಿ ಓಡಿಸ್ತಾರೆ ಅಂತ ಉತ್ಸಾಹದಲ್ಲಿದೆ. ಹೌದವರು ಓಡಿಸುವವ ನೀನಲ್ಲ. ಹೌದು. ಮತ್ತೆ ನಾವು ಮಾತಾಡ್ತಾ ಇದ್ರೆ ಆಗುವುದು. ಬೇಡ ಅಲ್ಲ, ರಥ ಎಲ್ಲ ಏರ್ಬಿಡಿ ರಥ. ಸರಿ. ಏರ್ಬಿಡಿ.
ಸ್ವಲ್ಪ ರಥವನ್ನು ನಿಲ್ಲಿಸು. ಯಾಕೆ? ನೀನು ರಥವನ್ನು ಹಾರಿಸುತ್ತಾ ಇದ್ದಂತೆ ಹಾ ನನ್ನ ಕರವಸ್ತ್ರ ಈಗ ತಾನೇ ಜಾರಿ ಹೋಯಿತು. ಹಾ ಅದನ್ನ ಮರಳಿ ಪಡೆದು ಮತ್ತೆ ಸಾಗೋಣ. ಹಾ. ರಥವನ್ನು ನಿಲ್ಲಿಸು. ದೊರಕದಿಲ್ಲದು ನಿನಗೆ, ದೊರಕದಿಲ್ಲದು ನಿನಗೆ 62 ಯೋಧನ ಹಿಂದೆ ಉಳಿದುದು ಮಲೆಯ ಮಾತೆ ಎನ್ನಲು ಧರ್ಮಸ್ಥಳದಾಸವನ್ನು ಬಿಟ್ಬಿಡಿ. ಯಾಕೆ ದೊರಕದು? ಅದು ನಿಮಗೆ ಸಿಕ್ಕೋದಿಲ್ಲ. ಕಾರಣ ಅದು ಬಿದ್ದ ಸ್ಥಳಕ್ಕೂ ನಾವು ಬಂದು ನಿಂದ ಸ್ಥಳಕ್ಕೂ ಮಧ್ಯದಲ್ಲಿ 62 ಯೋಧನ ಕಳೆದು ಹೋಗಿದೆ. ಅದನ್ನು ತರಲಿಕ್ಕೆ ಒಂದು ದಮೇಂದ್ರಿಯ ಪರಸ್ಪರನ್ನು ಮುಂದುವರಿದರೆ ಚೆನ್ನಾಗಿ ಹೇಳಿ ಹೋಗೋಣ. ಮರಳದಿರೋ ತಡೆ ನಿಮಿಷ, ನೀನ್ಯಾರರು ಜಗದರಸು ನಳನು ಮನೋರೋದಲ್ಲದೆ ಹರಿಹರಾಧ್ಯರಿಗೆ ಬರದು ಹರಿಹರಾಧ್ಯರಿಗೆ ಬರದು ಈ ವೇಗಗಳು ಎನ್ನಲಾಗ ಹೇಗೆ ಹೋಗುವುದು? ಏನು? ನಾನು ರಥದಿಂದ ತೆಗೆದಿದ್ದೇನೆ. ಹೌದಲ್ಲ? ಕಾರಣ ನನ್ನಲ್ಲಿ ಹಾ ಈಗಾಗಲೇ ಉದ್ಭವಿಸಿರುವಂತಹ ಸಮಸ್ಯೆಗೆ ಉತ್ತರವನ್ನು ನಿನ್ನಿಂದ ಪಡೆಯಬೇಕಾಗಿದೆ. ಆಹಾ ನೀನು ರಥವನ್ನು ಹಾರಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾ ನನ್ನ ಕರವಸ್ತ್ರ ಜಾರಿ ಹೋಯಿತು. ಹಾ ಅದನ್ನು ಮರಳಿ ಪಡೆದು ಮತ್ತೆ ಸಾಗೋಣ ಎಂದಾಕ್ಷಣ ಹಾ ದೊರಕದದು 62 ಯೋಜನ ಹಿಂದೆ ಸರಿಯಿತು. ಹೌದು. ಗಳಿಗೆಯ ಅಂತರದಲ್ಲಿ 62 ಯೋಜನ ರಥವನ್ನು ಹಾರಿಸುವಂತಹ ಶಕ್ತಿ ಹಾ ಭೂಮಂಡಲದಲ್ಲಿ ಯಾರಿಗಿದೆ? ಆಹಾ ಭೂಮಂಡಲದ ಕಥೆಯಂತಿರಲಿ ಹಾ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದಂತಹ ಹಾ ಹರಿಹರ ಬ್ರಹ್ಮಾದ್ಯರಿಗೂ ಕಷ್ಟ ಸಾಧ್ಯವೇ ಸರಿ. ಆಹಾ ಹಾಗಂತ ಹೀಗೆ ಹಾ ವಾಯು ವೇಗವನ್ನ ಹಿಂದೆ ಸರಿಸಿ ಹಾ ರಥವನ್ನ ಹಾರಿಸುವಂತಹ ಶಕ್ತಿಯನ್ನ ಹಾ ಭೂಮಂಡಲದಲ್ಲಿ ಯಾರೂ ಹೊಂದಿಲ್ಲವೇ? ಇಲ್ವೇ? ಇದ್ದಾನೆ ಒಬ್ಬನೇ ಒಬ್ಬ ವ್ಯಕ್ತಿ. ಯಾರವ? ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ವಾಯುದೇವ. ಆ ಆ ವಾಯುದೇವನ ಅನುಗ್ರಹಕ್ಕೆ ಪಾತ್ರನಾದಂತಹ ನಳ ಚಕ್ರವರ್ತಿ. ಹಾ ಅವನೊಬ್ಬನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆಹಾ ನೀನು ನಳನೇ? ನಾನು ವಂಚಿಸಬೇಡ, ಹೇಳು. ನಾನು ನಳನೆ, ನಾನು ನಳನೆ. ಕಿರಣಗೆ ಹೇಳವ ನಿರ್ದ ನೀ ಪರಿ, ಕಿರಣಗೆ ಹೇಳು ಅವನಿರ್ದ ಈ ಪರಿ. ಅರುಳುಗೊಂಬರೆ ರಾಯ, ಅರುಳುಗೊಂಬರೆ ರಾಯ, ನೈಷಧನಲ್ಲಿ ತಾನಲ್ಲಿ, ನೈಷಧನಲ್ಲಿ ತಾನಲ್ಲಿ, ಕಿರುನಗೆ ಹೇಳುವನೆಂದ. ನಿಮ್ಮ ಮಾತು ಕೇಳುವಾಗ ನನಗೆ ನಗು ಬರ್ತದೆ ಸ್ವಾಮಿ, ನಗು ಬರ್ತದೆ. ಯಾಕೆ ನಗು? ಯಾಕಂದ್ರೆ ಮಾತಾಡುತ್ತಾ ಮಾತಾಡುತ್ತಾ ನನ್ನನ್ನು ಯಾರಿಗೆ ಹೋಲಿಸಿದ್ರಿ? ನಳ ಚಕ್ರವರ್ತಿಗೆ ಹೋಲಿಸ್ತಾ ಇದ್ದೇನೆ. ನಾನು ನಳನೆ. ಹೋಲಿಸುವುದಲ್ಲ, ನೀನು ನಳನೇ. ಪ್ರಭು, ನನ್ನನ್ನು ನೋಡಿದ್ರೆ ಈಗ ನಳನಂತೆ ತೋರಿತೆ ನಿಮಗೆ. ನೋಡಿದರೆ ನಳನಂತೆ ಇಲ್ಲ, ಆ, ಮಾಡುವ ಕೃತಿಯಲ್ಲಿ ನಳನಂದು ಗುರುತಿಸಬಹುದು. ಎಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಯಾಕೆ ಸಾಧ್ಯ ಇಲ್ಲ? ನಳನ ಯಾರು, ನಾನು ಯಾರು, ಅವರ ಯೋಗ್ಯತೆ ಏನು, ನನ್ನ ಹಣೆ ಬರ ಏನು? ನಳ ಒಬ್ಬ ಆನೆ ಸದೃಶ, ನಾನೊಬ್ಬ ಆಡಿಗೆ ಸಮಾನ.
ಈ ಆಡನ್ನು ಕೊಂಡೋಗಿ ಆನೆ ಅಂದ್ರೆ ಜನ ಒಪ್ಪುದಿಲ್ಲ. ಆ ಆನೆಯನ್ನು ಆಡು ಮಾಡ್ಲಿಕ್ಕೂ ಆಗುವುದಿಲ್ಲ. ಆಡು ಆಡೆ, ಆನೆ ಆನೆ, ನಳ ನಳನೇ, ನಾನು ನಾನೇ. ಪ್ರಭು, ಹಾಗಾದ್ರೆ ಈ ಮಾತು ನಿಮ್ಮ ಬಾಯಿಂದ ಯಾಕೆ ಬಂತು? ಗೊತ್ತಾಯ್ತು. ಏನು ಗೊತ್ತಾಯ್ತು. ಏನು? ಮರಳು ಹುಚ್ಚು, ಮರಳು ಬೊಂಬರೆ ಈ ಬರೀ ಯಾಕೆ? ಎಲ್ಲವೂ ದ್ವಂದ್ವಾರ್ಥದ ಮಾತುಗಳು. ಆನೆಯನ್ನ ಆಡು ಮಾಡ್ಲಿಕ್ಕಾಗುವುದಿಲ್ಲ. ಇಲ್ಲ. ಅರ್ಥ ಆಗ್ತದೆ ನಿನ್ನ ಮಾತಿನ ಧ್ವನಿ. ಆ, ಹಾಗೆ ನನಗೆ ಮರಳು ಹೌದು. ಈಗ ಅಲ್ಲ, ಆ, ಯಾವತ್ತೋ ನನಗೆ ಮರಳು ಹಿಡಿದಿದೆ. ಆಹಾ. ಹಿಡಿಸಿದವನಿದ್ದರೆ ನೀನು. ಆ, ಯಾಕೆಂದ್ರೆ ನಿನ್ನನ್ನ ತಿಳಿದುಕೊಳ್ಳುವಲ್ಲಿ ನಾನು ವಿಫಲನಾದನಲ್ಲ. ಆ, ಆದ್ರೆ ಈಗ ನಾನು ಮರುಳನಾಗುವುದಿಲ್ಲ. ಆ. ವಿನಮ್ರತೆಯಿಂದ ವಿನಂತಿಸುತ್ತಾ ಇದ್ದೇನೆ. ಬಾಳದೈನ್ಯದಿಲ್ಲ ನಾನು ಕೇಳಿದರು ಒಲವ ನೀನು. ಬಾಳದೈನ್ಯದಿಲ್ಲ ನಾನು ಕೇಳಿದರು ಒಲವ ನೀನು. ಹೇಳದಿದ್ದ ಮೇಲೆ ನಿನ್ನ ಕಾಲಿನಿಡೆಯೋಳು. ಹೇಳದಿದ್ದ ಮೇಲೆ ನಿನ್ನ ಕಾಲಿನಿಡೆಯೋಳು. ಆತ್ಮೀಯ, ಮತ್ತೊಮ್ಮೆ ಭಾವುಕ ಎನ್ನುವುದಾಗಿ ಕರೆಯುವುದಕ್ಕೆ ನನ್ನ ಅಂತರಂಗ, ನನ್ನ ಆತ್ಮ ಒಪ್ಪುವುದಿಲ್ಲ. ಆದ್ದರಿಂದಲೇ ಆತ್ಮೀಯ ಎಂದು ಉದ್ಗರಿಸುತ್ತಾ ಇದ್ದೇನೆ. ಬಹಳ ದೈನ್ಯದಿಂದ, ವಿನಮ್ರತೆಯಿಂದ ನಿನ್ನೊಂದಿಗೆ ನಾನು ವಿನಂತಿಸಿಕೊಳ್ಳುತ್ತಾ ಇರುವುದು. ನಿನ್ನಲ್ಲಿರುವಂತಹ ಶಕ್ತಿಯನ್ನ ಕಂಡು ನೀನು ನಳನ ಎನ್ನುವುದಾಗಿ ನನ್ನ ಅಂತರಂಗ ಗುರುತಿಸಿದೆ. ಆದರೂ ನೀನು ನಳನೆನ್ನುವುದನ್ನು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ. ಯಾವ ರಹಸ್ಯವನ್ನ ಕಾಪಿಡುವುದಕ್ಕೂ ಈ ರೀತಿಯ ವೇಷವನ್ನು ನೀನು ಧರಿಸಿರಬಹುದು, ಅಥವಾ ಕಾರಣಾಂತರದಿಂದ ಆ ವಿಧಿ ನಿನ್ನ ಪಾಲಿಗೆ ಈ ರೂಪವನ್ನ ಕೊಟ್ಟಿರಬಹುದು. ಅದು ಇಲ್ಲಿ ಪ್ರಾಮುಖ್ಯವಲ್ಲ. ಸತ್ಯಾಂಶವನ್ನ ತಿಳಿಯಬೇಕಾಗಿದೆ. ಬೇರೆಯವರಿಗೆ ನೀನು ಹೇಳುವುದು ಬೇಡ. ಅಯೋಧ್ಯ ರಸನಾದಂತಹ ಋತುಪರ್ಣ ಬೇರೆಯವ ಅಲ್ಲವಲ್ಲ, ನಿನ್ನೊಂದಿಗೆ ತುಲ್ಯಾರಿ ಮಿತ್ರತ್ವವನ್ನ ಹೊಂದಿದವ. ಆದ್ದರಿಂದ ಹೇಳು, ನೀನು ನಳ. ನಾನು ನಳ ಅಲ್ಲ, ಬಾಹುಕ. ನನಗೆ ಮರಳು ಬಿಟ್ಟು ಹೋದ ಮೇಲೆ ಹೇಗೆ ಶಬ್ದವನ್ನ ವಿಂಗಡಿಸಬೇಕು ಎನ್ನುವುದು ಅರ್ಥ ಆಯ್ತು. ನೀನು ನಳ ಅಲ್ಲ, ಬಾಹುಕ. ನಾನು ಬಾಹುಕ ಅಲ್ಲ, ನಳ. ಅರ್ಥಪೂರ್ಣವಾಗಿದೆ ನಿನ್ನ ಮಾತು. ನೀನು ಬಾಹುಕ ಅಲ್ಲ, ನಳನ ಹೌದು. ಇಲ್ಲ ಸ್ವಾಮಿ, ನಾನು ಬಾಹುಕ, ನಾನು ಬಾಹುಕ, ನಾನು ಬಾಹುಕ. ಒಪ್ಪಿಕೊಳ್ಳುವುದಿಲ್ಲವೇ? ಇಲ್ಲ, ನಾನು ಬಾಹುಕ. ನನ್ನ ಕೊನೆಯ ನಿರ್ಧಾರ. ನನಗೆ ಇರಿದುಕೊಂಡು ಬೀರುಗಳು ಪ್ರಾಣವಂತ ಮೂಲನಾಮದಲ್ಲಿ ನನ್ನನ್ನೂ ವಂಚಿಸುತ್ತಾ ಇದ್ದೀಯ. ನೀನು ನಳನೆನ್ನುವುದನ್ನ ಒಪ್ಪಿಕೊಳ್ಳುವುದಿಲ್ಲ. ಈವರೆಗೆ ಬಾಹುಕ 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 ಎಂದು ಕರೆದಿರುವಂತಹ ಈ ನನ್ನ ಹೊಲಸು ನಾಲಿಗೆಯನ್ನ ಕತ್ತರಿಸಿಕೊಂಡು ನಿನ್ನ ಕಾಲ್ಬುಡದಲ್ಲಿ ನಾನು ಸಾಯ್ತೇನೆ. ಬುದ್ಧಿಯಾದ ಈಗ ಪರಿಚಿಸುತ್ತ ಇಂಥ ಬುದ್ಧಿಯಾದ ಈಗ ಅರಿತುಕೊಳ್ಳೆ ನಾಳೆ ನಡಲು ಪರಮದಾಸಿ. ಅರಿತುಕೊಳ್ಳೆ ನಾಳೆ ನಡಲು ಪರಮದಾಸಿ. ಆತ್ಮೀಯ ಋತುವರ್ಣ, ಆತ್ಮಹತ್ಯೆ ಮಾಡಿಕೊಡ್ತೇನ. ಯಾಕೆ ಬದುಕು? ಆತ್ಮಹತ್ಯೆ ಮಹಾಪಾಪ ಎನ್ನುವ ವಿಷಯ ನಿನಗೆ ಗೊತ್ತಿಲ್ವಾ? ಮಕ್ಕಳಾಟಿಕೆ ಮಾಡಬೇಡ. ನೀನು ಯೋಚಿಸಿದಂತೆ ನಾನೇ ದೌರ್ಭಾಗ್ಯ ನಳರಪ್ಪ. ನಾನೇ ಒಂದು ಮಾತು, ದುರಾದೊಳಿದಿರು ನಿಲ್ವಾರಿಲ್ಲ ತಿರಿಯೋ ಸುರಬಾಲಿಲ್ಲದ ಬಿಗಿಲು. ಮರನಗಾರ ಎಲ್ಲ ಹೋದ ಹೊರಿಗಳೇನಯ್ಯ. ಮರನಗಾರ ಎಲ್ಲ ಹೋದ ಪರಿಗಳೇನಯ್ಯ. ಚಕ್ರವರ್ತಿ, ಮಿತ್ರ,
ಕೊನೆಗೂ ನೀನು ನಳ ಎನ್ನುವುದನ್ನು ಒಪ್ಪಿಕೊಂಡೆ. ನಾನು ಧನ್ಯ, ನಾನು ಕೃತಾರ್ಥ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಆದರೂ ನನ್ನಲ್ಲಿರುವಂತಹ ಸಮಸ್ಯೆ ಮತ್ತೊಂದು. ಯಾವುದು? ನಳ ಚಕ್ರವರ್ತಿ ಅಸಾಮಾನ್ಯ ವ್ಯಕ್ತಿತ್ವವನ್ನ ಹೊಂದಿದವನು, ರೂಪದಲ್ಲಿ ಮನ್ಮಥನಂತೆ, ಪ್ರಜಾ ಜನಾಂಗಕ್ಕೆ ಆಡಳಿತೆಯನ್ನ ಕೊಡುವಲ್ಲಿ ಇಂದ್ರನಂತೆ, ಭೂಮಂಡಲದಲ್ಲಿ ಮೆರೆದಂತಹ ವ್ಯಕ್ತಿ. ಅಂತಹ ರೂಪಾನ್ವಿತನು, ಅಧಿಕಾರದ ಯೋಗ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿ ನಳ ಎನ್ನುವುದನ್ನ ಗುರುತಿಸಿ ಅಲ್ಲವೇ ದಮಯಂತಿ ನಾಲ್ವರು ದೇವತೆಗಳು ಸೇರಿರುವಂತಹ ಸಭೆಯಲ್ಲಿ ನಿನ್ನ ಕೊರಳಿಗೆ ಮಾಲೆಯನ್ನು ಹಾಕಿರುವುದು. ಮನ್ಮಥ ಸಮಾನವಾದಂತಹ ರೂಪ ಎಲ್ಲಿ ಹೋಯಿತು? ಆಡಳಿತೆಯ ವಿಫಲತೆಗೆ ಕಾರಣವೇನು? ಈ ಕುರೂಪ ಹೇಗೆ ಬಂತು ಬಿತ್ತೋ, ಹೇಗೆ ಬಂತು? ದುರುಳ ಜನೆಯು ಬಿಡಿದು ನಾನಾದರದಿ ಬಲಗ ಪಡಿಸಿ, ದುರುಳ ಜನೆಯು ಬಿಡಿದು ನಾನಾದರದಿ ಬಲಗ ಪಡಿಸಿ, ಮಗು ಮರುಳು ಮಾಡಿ ತೊರೆಸಿದರು ತರುಣಿ ಮಕ್ಕಳ, ಮಂಕು ಮರುಳು ಮಾಡಿ ತೊರೆಸಿದರು ತರುಣಿ ಮಕ್ಕಳ. ಚಕ್ರವರ್ತಿ, ನನ್ನದೊಂದು ದೊಡ್ಡ ವ್ಯಥೆಗತೆಪ್ಪ, ದೊಡ್ಡ ವ್ಯಥೆಗತೆ. ಏನು? ನನ್ನದೇ ಆದ ರಾಜ್ಯವನ್ನು ಕಳೆದುಕೊಂಡೆ, ಪ್ರಜೆಗಳಿಂದ ದೂರ ಆದೆ, ಇದ್ದ ರೂಪವು ಮಾಯವಾಯಿತು, ಹೆಂಡತಿ ಮಕ್ಕಳು ನನ್ನ ಜೊತೆಗೆ ಇಲ್ಲದಂತಾದ್ರು. ಇದಕ್ಕೆ ಕಾರಣ ಪಾಪಿ ಶನಿ. ಇವನಿಲ್ಲದ ಹೋದೇನು, ಇರಲಿ ಅವನಿಲ್ಲದ ಹೋದೇನು, ಮನವೇ ಶನಿವಿ ಮೋದಾಡೆಯನು, ಮನವೇ ಶನಿವಿ ಮೋದಾಡೆಯನು, ಇರಲಿ ಅವನಿಂದ ಆಪುದೇನು? ಶನಿ ನಿನ್ನನ್ನು ಪೀಡಿಸಿದ ಪರಿಣಾಮವಾಗಿ ಇಂತಹ ಹೀನಾಯ ಸ್ಥಿತಿ ನಿನ್ನ ಪಾಲಿಗೆ ಬಂತೆ. ಇನ್ನು ಯೋಚಿಸಬೇಕಾದದ್ದಿಲ್ಲ. ಶನಿ ವಿಮೋಚನೆಯ ಮಂತ್ರವನ್ನು ನಾನು ಬಲ್ಲವನಿದ್ದೇನೆ, ಅದನ್ನು ಉಪದೇಶಿಸುತ್ತೇನೆ. ಶನಿಯನ್ನ ಬಿಡುಗಡೆ ಮಾಡಿ. ಯಾವ ಮಂತ್ರ ಅದು? ಹೀಗಿದೆ. ಹೌದಾ? ಧನ್ಯನಾದೆ, ಧನ್ಯನಾದೆ. ನನಗೆ ಗೊತ್ತಿಲ್ಲದ ವಿದ್ಯೆ ಒಂದು ನಿನ್ನಿಂದ ನನಗೆ ದಾನವಾಯಿತು. ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಬೇಕಲ್ಲ. ನಾನು ತಿಳಿದ ವಿದ್ಯೆಯನ್ನು ನೀನು ತಿಳಿಲಿಲ್ವಲ್ಲ ಅಶ್ವರದಯ. ಅದು ನಾನು ಅನುಭವಿಸ್ತೇನೆ ನೋಡು. ಆಯ್ತಲ್ಲ? ಶನಿಯನ್ನ ಬಿಡುಗಡೆ ಮಾಡಿ. ಪಾಪಿ ಜನ, ಬರಲು. ಇದುವರೆಗೆ ನನ್ನನ್ನು ಕಾಡಿದವನು ನೀನು, ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಕರೆದೇ ಹೋಗ್ತೇನೆ. ನೀನು ಕೊಲ್ಲುವುದ್ಯಾತಕ್ಕಿಂದು, ನೀನು ಕೊಲ್ಲುವುದ್ಯಾತಕ್ಕಿಂದು, ಮೊದಲೇ ಎಲ್ಲ ಹೀಲಗಾಳು ರಗದು, ಮೊದಲೇ ಎಲ್ಲ ಹೀಲಗಾಳು ರಗದು, ತಾನೆ ಕೊಂದಿಹಾನಯ್ಯ ವಿಷದ ಜ್ವಾಲೆಗೆ ಈಗ, ತಾನೆ ಕೊಂದಿಹಾನಯ್ಯ ವಿಷದ ಜ್ವಾಲೆಗೆ ಈಗ, ಪ್ರಾಣಾರ್ಥಗಳಾಗಿ ಹೀನಾದು ಪಡೆದಿಯೇ, ಪ್ರಾಣಾರ್ಥಗಳಾಗಿ ಹೀನದ್ದು ಪಡೆದಿಯೇ. ಯಾಕಪ್ಪ ನೀನು ನನ್ನನ್ನು ಕೊಲ್ಲುವುದು? ಯಾಕೆ? ನಾನು ಆಡ್ತಿರುವಂತ ಮಾತನ್ನ ಕೇಳಬೇಕು ನೀನು. ಏನು? ನೀನು ಕೊಲ್ಲುವುದು ಯಾಕೆ? ನಾನು ಮೊದಲೇ ಆತ ಸತ್ತಿದ್ದೇನೆ. ಯಾಕೆ? ಆ ಒಂದು ಉದ್ದೇಶದಿಂದ ನನ್ನನ್ನು ನೀನು ಕೊಲ್ಲುವುದು ಬೇಡ, ನಾನೇ ಸತ್ತಿದ್ದೇನೆ ಪುಣ್ಯಾತ್ಮ. ಹೌದಾ? ಹಾಗಾದ್ರೆ ಇದೆಲ್ಲ ಯಾರ ಆಜ್ಞೆ ಅಂತ? ಇದ ಹರಿಹರ ಪಡೆಯೋ ಹರಿಹರ ಪಡೆಯೋ ಜಗದೊಳಗಿರುವ ಮಹಾತ್ಮರೊಂದು, ಜಗದೊಳಗಿರುವ ಮಹಾತ್ಮರೊಂದು ಬರುವುದು ಪೀಡಿಸೆ
ನಾನು ಸುಮ್ಮನೆ ಯಾರನ್ನು ಕಾಡುವುದಿಲ್ಲ. ಆದ್ರೆ ಕಾಡಿದ್ದು ಯಾರ ಆಜ್ಞೆ, ಯಾರ ಉದ್ದೇಶದಿಂದ, ಬಲವಂತ ಉದ್ದೇಶವೂ ಉಂಟು. ಏನದು? ಹರಿಹರದ ಆಜ್ಞೆಯೇ ಉಂಟು. ಶನಿ, ನೀನು ಕಾಡಲೇಬೇಕು, ಕಾಡತಕ್ಕದ್ದು ಎನ್ನುವ ಹಾಗೆ. ಹೌದಾ? ಅವನ ಆಜ್ಞೆಯ ಪ್ರಕಾರ ನಾನು ಕಾಡಿದ್ದೇನೆ. ಹಾಗಾದ್ರೆ ನನ್ನನ್ನು ಕಾಡುವುದಕ್ಕೆ ಪ್ರಾರಂಭ ಮಾಡಿದ್ದೆ ಅಂತ ಆದ್ರೆ ಅದು ಹೇಗೆ ಪ್ರಾರಂಭ, ಎಲ್ಲಿಂದ? ಎಷ್ಟೋ ವರ್ಷಗಳ ಕಾಲ ನಿನ್ನನ್ನು ಕಾದಿದ್ದೇನೆ. ನಿನ್ನನ್ನು ಕಾಡಬೇಕಿರುವಂತ ಕಾರಣಕ್ಕಾಗಿ ನಿನ್ನ ಅರಮನೆಯ ಮುಂಭಾಗದಲ್ಲಿ 12 ವರ್ಷಗಳ ಕಾಲ ತಾಳೆಯ ಮರದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಒಂದಲ್ಲ ಒಂದು ದಿನ ಹಿಂದೊಂದು ಸಮಯದಲ್ಲಿ ಅಡಬೇಟೆಯನ್ನು ಆಡಿ ಅರಮನೆಗೆ ಬರುವ ಹೊತ್ತಿನಲ್ಲಿ ಕೈಕಾಲು ಮುಖವನ್ನು ತೊಳೆದು ಬರುವ ಸಂದರ್ಭ ನಿನ್ನ ಕಾಲಿನ ಹಿಂಭಾಗಕ್ಕೆ ನೀರು ತಾಗಲಿಲ್ಲ. ಇದುವೇ ಸರಿಯಾದಂತ ಸಮಯ, ಇವರನ್ನು ಕಾಡ್ಲಿಕ್ಕೆ ಸುಲಭ ಮಾರ್ಗ ಎನ್ನುವಂತ ಕಾರಣಕ್ಕಾಗಿ ಆ ಹೊತ್ತಿನಲ್ಲಿ ನಿನ್ನನ್ನು ಕಾಡಿದ್ದೇನೆ. ಹೌದು ಪಾನನಂದನ, ಏನು ಕರ್ಮಫಲದಾತ ಪಟ್ಟವನ್ನ ಹರ ನಿನಗೆ ಅನುಗ್ರಹಿಸಿರು. ಸತ್ಯ. ಅಂತೆಯೇ ನಿನ್ನ ಕರ್ತವ್ಯವನ್ನ ನೀನು ನಿರ್ವಹಿಸುತ್ತಾ ಇದ್ದೀಯ. ನಿಜ. ಹಾಗೆಯೇ ನೀನೇ ಆಡಿರುವಂತಹ ಮಾತಿನಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ತಾಳೆಯ ವೃಕ್ಷದಲ್ಲಿ ಶನಿ ವಾಸಿಸ್ತಾನೆ. ಹಾಗೆಯೇ ಮನೆಯ ಒಳಗಡೆ ಹೋಗುವಾಗ ಕಾಲ್ಮುಖವನ್ನ ಸರಿಯಾಗಿ ತೊಳ್ಕೊಂಡು ಹೋಗದೇ ಇದ್ರಿ, ಕಾಲಿನ ಹಿಂಬಡಿಗೆ ನೀರು ತಾಗದೆ ಹೋದ್ರಿ, ಶನಿ ಹಿಡಿತಾನೆ ಎನ್ನುವುದಕ್ಕೆ ನೀನು ಸೂಚನೆಯನ್ನು ಕೊಟ್ಟ ಹಾಗಾಯ್ತು ಅಲ್ವೇ? ನನ್ನ ಪ್ರಶ್ನೆ ಏನು ಗೊತ್ತಾ? ಏನು? ನೀನು ಒಬ್ಬ ವ್ಯಕ್ತಿಯನ್ನ ಕಾಡುವುದು ಎಷ್ಟು ವರ್ಷ? ಉಂಟಪ್ಪ, ನಾನು ಒಬ್ಬ ವ್ಯಕ್ತಿಯನ್ನ ಕಾಡುವುದು ಬರೇ 30 ವರ್ಷ. ಬರೇ 30 ವರ್ಷ? ಹೌದು, ಅದು ಬರೇ 30 ವರ್ಷವ ಅಂದ್ರೆ ನನ್ನ ಪಾಲಿ 30 ವರ್ಷ ಕಾಡಬೇಕು ಅಂತ ತಪ್ಪಲ್ಲ. ಯಾಕೆಂದ್ರೆ ಈಗ ಸಾಗುತ್ತಾ ಇರುವಂತಹ ಯುಗ ಕೃತಯುಗ. ಕೃತಯುಗದಲ್ಲಿ 1000 ವರ್ಷ ವಯಸ್ಸು ಆಯುಷ್ಯ ಅಲ್ವಾ? ಹೀಗಿರುವಾಗ 30 ವರ್ಷ ಬರೇ 30 ವರ್ಷವೇ ಆಗುವುದು ಅಲ್ಪ ಪ್ರಮಾಣ ಅಲ್ವಾ? ಮುಂದೆ ಬರುವಂತಹ ಕಲಿಯುಗದಲ್ಲಿ ಒಬ್ಬ ಮಾನವನಿಗೆ 100 ವರ್ಷ ಆಯುಷ್ಯ ಅಲ್ವೇ? ಹೌದು. ಆ 100 ವರ್ಷ ಬದುಕುವ ವ್ಯಕ್ತಿಯಲ್ಲಿ ನೀನು 30 ವರ್ಷ ಕಾಡಿದ್ರೆ ಅವನ ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದರಲ್ಲಿಯೂ ನೀನು ಕಾಡುವುದು ಯಾವಾಗ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅನುಕೂಲ ನೋಡಿ ಕಾಡುವವ ನೀನು. ನಾನು ಕಾಡಬೇಕಾಗ್ತದೆ. ಒಬ್ಬ ಯುವಕನಿಗೆ 25 ವರ್ಷ ಆಗ್ತದೆ, ಅವನನ್ನು ಕಾಡ್ಲಿಕ್ಕೆ ಹೋಗ್ತೀನಿ, ಅವನು ಹಿಡ್ಕೊಡ್ತೀನಿ. ಅವನನ್ನು ಬಿಟ್ಟು ಹೋಗುವಾಗ ಅವನಿಗೆ ಎಷ್ಟು ವರ್ಷ ಆಗ್ತದೆ ಅಲ್ವಾ? ಹೆಚ್ಚಿಗೆ ಆಗ್ತದೆ, 55 ವರ್ಷ ಆಗ್ತದೆ. 55 ವರ್ಷದ ಮೇಲೆ ಏನು ದುಡಿಮೆ ಮಾಡಬಹುದು? ಆಗುವುದಿಲ್ಲ, ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಹೇಳ್ತಾ ಇರುವುದು, ಆ ವರ್ಷದ ಅವಧಿ ಉಂಟಲ್ಲ ಅದರ ಪ್ರಮಾಣ ಕಡಿಮೆ ಮಾಡಬೇಕು ಎನ್ನುವುದಾಗಿ. ಇದು ಋತುಬರಣ ನಿಬಂಧನೆ. ಹೇಳುವ ಅಧಿಕಾರ ನಮಗಿದೆ, ಗೊತ್ತಾಯ್ತಪ್ಪ. ಶನಿ ವಿಮೋಚನೆಯ ಮಂತ್ರವನ್ನ ಬಲ್ಲವ ನಾನು. ಗೊತ್ತಾಯ್ತು. ರಸ, ನಿನ್ನ ಮಾತನ್ನ ಯಾವತ್ತೂ ತೆಗೆದು ಹಾಕುವ ಹಾಗೆ ಇಲ್ಲ. 30 ವರ್ಷ ಕಾಡ್ತೇನೆ ಅನ್ನೋದು ಹೇಳಾಕಿನ ಆಗುವುದಿಲ್ಲ ಅಂತ ಹೇಳಿದೀಯ. ಹಾಗಾದ್ರೆ 15 ವರ್ಷ ಕಾಡ್ತೇನೆ. 15 ವರ್ಷ ಬಹಳ ಹೆಚ್ಚಾಗ್ತದೆ. ಅದು ಹೆಚ್ಚಾಗ್ತದೆ, ಅದು ಹೆಚ್ಚಾಗ್ತದೆ, ಅದು ಹೆಚ್ಚಾಗ್ತದೆ. ಅದರ ಅರ್ಧ 7 ವರ್ಷ. 7.5? ಹೌದು. 7.5 ಯಾಕೆ ಕಾಡಬೇಕು? ಮತ್ತೆ ಕಡಿಮೆ ಮಾಡು. ಇನ್ನೂ ಕಡಿಮೆಯ? ಹಾಗಾದ್ರೆ ಇನ್ನೊಂದು ಕೆಲಸ ಮಾಡೋಣ. 3.25 ವರ್ಷ ಕ್ರೋಧಲಾಗಿ, 3.25 ವರ್ಷ ಶಾಂತವಾಗಿ ಕಾಡ್ತೇನೆ. ಆದೀತಾ? 3.25 ವರ್ಷ ಕ್ರೂರಿಯಾಗಿ ಕಾಡಿದ್ರೆ 3.25 ವರ್ಷ ಶಾಂತ ಸ್ವಭಾವದವನಾಗಿ ವ್ಯಕ್ತಿಯೊಂದಿಗೆ ನೀನು ಐಕ್ಯನಾಗುವುದು. ಸರಿ. ಇದರ ತನ್ಮಧ್ಯದಲ್ಲಿ ನನ್ನದೇ ಆದಂತಹ ಒಂದು ನಿಬಂಧನೆಯನ್ನು ನೀನು ಪಾಲಿಸಬೇಕು. ಏನಪ್ಪ? ನಳಚಕ್ರವರ್ತಿಯಲ್ಲಿ ನೀನು ಹೇಳಿದಿ, ನೀನು ಕೊಲ್ಲುವುದು ಯಾಕಿನ್ನು? ಮೊದಲೇ ಕಾಳೋರಗ ನಿನ್ನನ್ನ ಕಡಿದ ಪರಿಣಾಮವಾಗಿ, ಅಂದರೆ ನಳಚಕ್ರವರ್ತಿಯನ್ನ ಕಚ್ಚಿದ ಪರಿಣಾಮವಾಗಿ ಅವನಲ್ಲಿ ಐಕ್ಯನಾಗಿರುವಂತಹ ನೀನು ಅರ್ಧ ಸತ್ಯತಿ. ಇದು ಕಾಳೋರಗದ ವಿಷದ ಪ್ರಭಾವ. ಅಂತಹ ಕಾಳೋರಗ ಅಂದ್ರೆ ಕಾರ್ಕೋಟಕನಾಗನನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾಗುತ್ತದೆ ಅಲ್ವಾ? ಒಂದು ಮಂತ್ರವನ್ನ ಆಲಿಸು. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಮಾನಶ್ಚ ರಾಜರ್ಷೆ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕನಾಗ ಸತ್ಯವಂತರಾದಂತಹ ನಳಚಕ್ರವರ್ತಿ, ಪತಿವ್ರತೆಯಾದಂತಹ ದಮಯಂತಿ, ರಾಜರ್ಷಿಯಾದಂತಹ ನಾನು, ನಮ್ಮ ನಾಲ್ವರನ್ನ ಯಾರು ಸ್ತುತಿಸುತ್ತಾರೋ ಅವರನ್ನು ನೀನು ಕಾಡಕೂಡದು. ಕಾಡುವ ಸಮಯದಲ್ಲಿಯೂ ಸಹ ನಮ್ಮನ್ನ ನೆನಪಿಸಿದ್ರೆ, ಸ್ತುತಿಸಿದ್ರೆ ಬಿಟ್ಟು ಹೋಗ್ಬೇಕು. ಇದು ಋತುವರ್ಣ ನಿಬಂಧನೆ. ತಾವಿನ್ನು ಹೊರಡಬಹುದು. ಇನ್ನು ಒಂದರೆ ದಿವಸ ಎನ್ನ ಮಾತಿನೋಡು ಮುಂದಿಪುದಂದದೊಳಿದ್ದು, ಮುಂದಿನಂದದೊಳಿದ್ದು ಕಡೆಗೆ ನೀ ಬೆರಳು
ತಡೆಯುವುದಕ್ಕೂ ಉದ್ದೇಶ ಉಂಟು. ಏನು? ಈಗಲೇ ನನ್ನನ್ನು ಬಿಟ್ಟು ಹೋಗುವುದು ಬೇಡ. ಇದುವರೆಗೆ ನೀನು ಕಾಡಿದವನು, ಇನ್ನೂ ಅರ್ಧ ದಿವಸ ನನ್ನನ್ನು ನೀನು ಕಾಡಬೇಕು. ಹೌದಾ? ನಿನ್ನಲ್ಲಿ ನಾನು ಐಕ್ಯ ಆಗಿರ್ಬೇಕು. ಹೌದಪ್ಪ. ನಿನ್ನ ಆಸೆ ನಾನು ಈಡೇರಿಸ್ತೇನೆ. ಆದೀತು. ಬರ್ತೇನೆ. ಈವರೆಗೆ ನಿನ್ನನ್ನು ಪೀಡಿಸಿದಂತಹ ಶನಿ ನಾನಿನ್ನು ಹೊರಡುತ್ತೇನೆ ಎಂದು ಕಾಗಾವಾಹನನಾಗುವುದಕ್ಕೆ ಸಿದ್ಧನಾದಾಗ ಅವನನ್ನ ತಡೆದು ನಿಲ್ಲಿಸಿ ಇನ್ನೂ ಅರ್ಧ ದಿವಸ ಉಳಿಬೇಕು ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು. ಇನ್ನೂ ಅವ ಬೇಕು ಅಂದ್ರೆ ಯಾಕಪ್ಪ? ಅಗತ್ಯ ಉಂಟು ಅವನಿಂದ. ಏನು ಅಂದ್ರೆ ನಾವು ಕೇಳಿದ್ದೇವಲ್ಲ ಸುದ್ದಿ, ದಮಯಂತಿಗ ಪುನಃಸ್ಪೋಯ್ವರ ಇದು ಬದ್ಧವಾಗಿ ಕಾಣೋದಿಲ್ಲ. ಸತ್ಯತೆ ತಿಳ್ಕೊಳ್ಬೇಕಿದ್ರೆ ಭಾವುಕನಾಗಿ ಹೋಗ್ಬೇಕು, ಬಿಟ್ರೆ ನಳರಾಗಿ ಹೋದ್ರೆ ಆಗ್ಲಿಕ್ಕಿಲ್ವಲ್ಲ. ಹೌದು. ಬುದ್ಧಿವಂತನಾದಂತಹ ನಿನ್ನ ಮುಂದೆ ನನ್ನ ಪ್ರಶ್ನೆಯೇ ಇಲ್ಲ. ನೀನಂದ ರೀತಿಯಲ್ಲಿ ಕುಂಡಿನಾಪುರದಲ್ಲಿ ನಾನಿರ್ತೇನೆ. ಹೌದಲ್ಲ? ಆಗ್ಬೋದು. ಇಷ್ಟಕ್ಕೆ ಮುಗಿಯೋದು. ಇಲ್ಲಿ ನೆನಪಿಸಬೇಕಾದಂತಹ ಸಂಗತಿ ಯಾವುದು? ನೀನು ಹೇಗೆ ಸಂಪತ್ತನ್ನ ಕಳೆದುಕೊಂಡೆ. ಶನಿಯ ಪ್ರಭಾವ ಹೌದು, ಇಷ್ಟು ಮಾತ್ರ ಅಲ್ಲ, ಪುಷ್ಕರನಷ್ಟು ಪಗಡೆಯಾಟದಲ್ಲಿ ನೀನು ಪಳಗಿದವ ಅಲ್ಲ. ಯಾಕಂದ್ರೆ ಅವ ಅಕ್ಷರದಯವನ್ನ ಬಲ್ಲವ, ನೀನು ಅಕ್ಷರದಯವನ್ನ ತಿಳಿದವನಲ್ಲ, ಅಶ್ವರದಯವನ್ನ ಮಾತ್ರ ತಿಳಿದವ. ಅಂತ ಅಕ್ಷರದಯ ವಿದ್ಯೆ ನನ್ನಲ್ಲಿ ಇದೆ, ನಿನಗೆ ನಾನು ಬೋಧಿಸುತ್ತಾ ಇದ್ದೇನೆ. ಆಗ್ಬಹುದು. ಇದರಿಂದ ಪುಷ್ಕರನಲ್ಲಿರುವಂತಹ ಸಂಪತ್ತನ್ನ ಮರಳಿ ದ್ಯೂತದಲ್ಲಿ ಪಡೆಯುವುದಕ್ಕೆ ಸಾಧ್ಯ. ಪುನಃ ಪಗಡೆ ಆಟಕ್ಕೆ ಅವನನ್ನು ಕರಿಬೇಕಿದ್ರೆ ಒತ್ತೆ ಇಡ್ಲಿಕ್ಕೆ ನಮ್ಮಲ್ಲಿ ಏನುಂಟಪ್ಪ? ಸಂಪತ್ತೇನು ಇಲ್ಲ ಅಂತಲ್ಲ? ಇಲ್ಲಲ್ಲ. ನನ್ನ ಅಯೋಧ್ಯ ನಗರವನ್ನೇ ಒತ್ತೆಯಾಗಿಡು. ನಮಗೆ ಅದು ಸರಿ. ಏನು ಅಡ್ಡಿಲ್ಲ. ಉಪಸ್ಥಿತರಿರುವ ಗಣ್ಯರು, ಆತ್ಮೀಯರು ಆದಂತಹ ಆನಂದ್ ಕುಂದಾರ್ರವರೇ, ಹಾಗೂ ನಮ್ಮ ಗುರು ಪುತ್ರರಾದಂತಹ ಶ್ರೀಯುತ ಪ್ರೊಫೆಸರ್ ಶ್ರೀಧರಪುರವರೇ, ಹಾಗೆಯೇ ಮತ್ತೊಬ್ಬರು ಗುರುಪುತ್ರರು, ಹಾಗೆಯೇ ಯಕ್ಷಗಾನ ಕಲಾಕೇಂದ್ರದ ಗುರುಗಳು, ಅಂದರೆ ಹಂಗಾರಗಟ್ಟೆ ಕಲಾಕೇಂದ್ರದ ಗುರುಗಳು ಶ್ರೀಯುತ ರಾಜಶೇಖರ್ ಹೆಬ್ಬಾರ್ರವರೇ, ಅವರ ಪರಿಚಯ ನನಗೆ ಇದೆ, ಆದರೆ ಪಕ್ಕ ಗೊತ್ತಾಗಲಿಲ್ಲ. ಶ್ರೀಯುತ ನೀಲಾವರ ಸುರೇಂದ್ರ ಅಡಿಗರ್ ಅವರೇ, ಹಾಗೆಯೇ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀಯುತ ಎಚ್ ಶ್ರೀಧರನ್ ದೇವರೇ, ಗುರುಪುತ್ರ ಸುಜೀಂದ್ರ ಹಂದೇವರೇ, ಸಭೆಯಲ್ಲಿ ನೆರೆದಿರುವಂತಹ ಗಣ್ಯಾತಿ ಗಣ್ಯರೇ, ನನ್ನ ಆತ್ಮೀಯರೇ, ಯಕ್ಷಗಾನ ಕಲಾಭಿಮಾನಿಗಳೇ, ಮಹಿಳೆಯರೇ, ನೀವೆಲ್ಲರೂ ಈ ದಿವಸ ಪಟೇಲರ ಮನೆಯ ಈ ಒಂದು ವೇದಿಕೆಯಲ್ಲಿ ನೆರೆದಿದ್ದೀರಿ ಅಂತಾದರೆ ಇದು ಶ್ರೀಯುತ ಶ್ರೀನಿವಾಸ್ ಉಡುಪರನ್ನ ಹಾಗೂ ಗುರುಗಳಾದಂತಹ ಶ್ರೀಯುತ ನಾರಾಯಣಪುರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಸುದಿನ. ಆ ಕಾರಣದಿಂದ ತಾವೆಲ್ಲರೂ ಬಂದು ಆಸೀನರಾಗಿದ್ದೀರಿ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಇಂತಹ ಒಂದು ಭವ್ಯವಾದಂತಹ ಸಭೆಯಲ್ಲಿ ನಾನು ಈಗಾಗಲೇ ನೋಡುತ್ತಾ ಇದ್ದಂತಹ ಭಾವಚಿತ್ರಗಳು, ನಾರಾಯಣಪ್ಪರು ಹಾಗೂ ಶ್ರೀನಿವಾಸ ಉಡುಪರು ಅವರು ನನ್ನನ್ನು ಹರಿಸುವುದಕ್ಕಾಗಿ ಇಲ್ಲಿ ಕುಳಿತಿದ್ದಾರೆ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಪಟೇಲರ ಮನೆಯಲ್ಲಿ ಕೆಲವು ವರ್ಷಗಳಿಂದ ಇಂತಹ ಒಂದು ಅದ್ದೂರಿಯವಾದಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ, ನಡೆಯುತ್ತಾ ಬಂದಿದೆ ಎಂಬ ವಿಚಾರವನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ. ಪರೋಕ್ಷವಾಗಿ ನಾನು ಕೇಳ್ತಾ ಇದ್ದೆ, ಮಾಧ್ಯಮಗಳಲ್ಲಿಯೂ ನೋಡ್ತಾ ಇದ್ದೆ.
ಆ ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಶ್ರೀನಿವಾಸ ಉಡುಪ ಪ್ರಶಸ್ತಿ, ನಾರಾಯಣಪುರ ಆಶೀರ್ವಾದ, ಅವರ ಬಳಗದವರ ಆಶೀರ್ವಾದ ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಎನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೆ. ಅದು ಈ ವರ್ಷದ ಈ ಒಂದು ಸುದಿನದಲ್ಲಿ ಸತ್ಯವಾಗ್ತಾ ಇದೆ. ಆ ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ಶ್ರೀಯುತ ಸುಜೇಂದ್ರ ದೇವರು ಕೆಲವು ವಿಚಾರಗಳನ್ನು ನೆನಪಿಸಿದ್ದಾರೆ. ಅವರು ಆವಾಗ ಸಣ್ಣ ಮಗು ಇರಬಹುದು, ನಾನು ಕೋಟದಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಆ ಕಡೆ ಈ ಕಡೆ ಓಡಾಡುವಾಗ ಮಕ್ಕಳ ಮೇಳದ ವಿಚಾರವಾಗಿ ಮಕ್ಕಳನ್ನು ನೋಡಿ, ಆ ಮಕ್ಕಳ ವೇಷಗಳನ್ನು ನೋಡಿ, ಅವರು ತರಬೇತಿ ಪಡೆಯುತ್ತಿರುವಂತಹ ಶಿಸ್ತನ್ನು ನೋಡಿ ಸಂತೋಷಪಟ್ಟ ದಿನಗಳು ಕಳೆದು ಸಾಮಾನ್ಯ 4 ದಶಕಗಳಿಗೆ ಕಳೆದು ಹೋಯಿತು. ಆದರೆ ಕೋಟದ ನೆನಪು, ಹಿರೇಮಹಾಲಿಂಗೇಶ್ವರ ದೇವಸ್ಥಾನದ ನೆನಪು, ಅಮೃತೇಶ್ವರಿ ದೇವಸ್ಥಾನದ ನೆನಪು, ಹಾಗೆ ಪಟೇಲರ ಮನೆಯ ನೆನಪು, ಕಾರ್ಕಳ ಶ್ರೀನಿವಾಸ ಉಡುಪುರ ನೆನಪು, ಮತ್ತು ಹೆಚ್ಚಾಗಿ ಪ್ರತಿದಿನವೂ ನಾನು ನೆನಪಿಸುತ್ತಾ ಇದ್ದಂತಹ ಶ್ರೀಯುತ ಪೂಜ್ಯರು ನಾರಾಯಣಪ್ಪ ಉಪ್ಪೂರರ ನೆನಪು ಇಂದು ಈ ಸುದಿನದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಮತ್ತು ನಾನು ಹೆಚ್ಚಾಗಿ ಹೇಳಬಯಸುವುದಿಲ್ಲ. ಇಲ್ಲಿ ಸೇರಿರುವಂತಹ ಹಿರಿಯವರು ಕಿರಿಯವರು ನನ್ನ ವಿಚಾರವಾಗಿ ನಾನು ಯಕ್ಷಗಾನದಲ್ಲಿ ಬೆಳೆದು ಬಂದಿರುವಂತಹ ಸಂಗತಿಯನ್ನು ತಿಳಿದವರಿದ್ದೀರಿ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸುತ್ತಾ ಇರುವಂತಹ ವಿಚಾರದಿಂದ ಅತೀವವಾದಂತಹ ಸಂತೋಷ ನನಗಾಗ್ತಾ ಇದೆ. ಮತ್ತು ಯಕ್ಷಗಾನದ ವಿಚಾರವಾಗಿ ಇಲ್ಲಿ ನಾನು ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ. ಯಾಕೆಂದರೆ ಯಕ್ಷಗಾನ ಬೆಳೆದು ಬಂದಿರುವುದು, ಯಕ್ಷಗಾನ ಹುಟ್ಟಿರುವುದು ಸಾಮಾನ್ಯ ಬ್ರಹ್ಮಾವರದಿಂದ ಕುಂದಾಪುರದವರೆಗೆ ನಮ್ಮ ನಡುತಿಟ್ಟಿನ ಯಕ್ಷಗಾನ ಬೆಳೆದು ಬಂದ ರೀತಿಯೇ ಒಂದು ವಿಶೇಷ. ಅದರಲ್ಲಿ ಸಂಪ್ರದಾಯಬದ್ಧವಾದಂತಹ ಭವ್ಯತೆಯನ್ನು ಕಾಪಾಡಿಕೊಂಡು ಬಂದಂತಹ ಸ್ಥಳ ಈ ಕೋಟ ಎನ್ನುವುದನ್ನು ಹೆಚ್ಚಾಗಿ ಎಲ್ಲರೂ ತಿಳಿದವರಿದ್ದಾರೆ. ಹಾಗೆಯೇ ನಾನು ಸಾಮಾನ್ಯವಾಗಿ ತಿಳಿದವರಿದ್ದೇನೆ. ತಿಳಿದವರಲ್ಲಿ ಒಬ್ಬ ನಾನು ಪಾಲುದಾರ. ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಂತಹ ಶ್ರೀಯುತ KP ಹೆಗಡೆಯವರನ್ನು ಕಂಡಾಗ ನನಗೆ ಮತ್ತಷ್ಟು ಸಂತೋಷ ಆಗ್ತಾ ಇದೆ. ಏಕೆಂದರೆ ಕೆಲವು ವರ್ಷ ನಾನು ಅವರ ಭಾಗವತಿಗೆ ವೇಷ ಮಾಡಿರುವ ಮಂದಾರ್ತಿ ಮೇಳದಲ್ಲಿ, ಹಾಗೆ ಶಿರ್ಷಿ ಮೇಳದಲ್ಲಿ ನಾರಾಯಣಪುರ ಪರಮಶಿಷ್ಯ ಅವರನ್ನು ನೆನಪಿಸುವಂತಹ ಒಬ್ಬ ಪ್ರತಿಷ್ಠಿತ ಪ್ರಧಾನ ಭಾಗವತ ನನ್ನ ಮಿತ್ರರಾದಂತಹ KP ಹೆಗಡೆಯವರು ಮುಂಭಾಗದಲ್ಲಿ ನಿಂತಿರುವುದನ್ನು ಕಂಡು ತುಂಬ ಸಂತೋಷ ಆಯಿತು. ಅವರ ಭಾಗವತಿಕೆಯಲ್ಲಿ ವೇಷ ಮಾಡುವಾಗ ಶ್ರೀಯುತ ನಾರಾಯಣಪುರ ನೆನಪಾಗ್ತಾ ಇತ್ತು. ಮತ್ತು ಒಂದು ವಿಚಾರವನ್ನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಒಂದು ವಿಚಾರವನ್ನು ನಾನು ಹೇಳ ಬಯಸ್ತಾ ಇದ್ದೇನೆ. ಈಗಾಗಲೇ ನಾನು ಈ ವೇದಿಕೆಗೆ ಬರುವ ಮೊದಲು ರಂಗಸ್ಥಳದಲ್ಲಿ ಭಾಷಣವನ್ನು ಮಾಡಿದವರು ಶ್ರೀಯುತ ರಾಜಶೇಖರ್ ಹೆಬ್ಬಾರ್ ಇರಬೇಕು. ಅವರು ಹೇಳಿದರು, ಶಿಸ್ತು ಹಿಂದಿನಂತೆ ಇಂದಿಲ್ಲ, ತುಂಬ ಬದಲಾವಣೆಯಾಗಿದೆ ಎನ್ನುವುದಾಗಿ. ಅದು 100ಕ್ಕೆ 100 ಒಪ್ಪತಕ್ಕಂತಹ ಒಂದು ವಿಚಾರ. ಯಾಕೆಂದರೆ ನಾನು ಅಮೃತೇಶ್ವರಿ ಮೇಳದಲ್ಲಿ ರಂಗಸ್ಥಳದಲ್ಲಿ ವೇಷ ಮಾಡುವಾಗ ಇದ್ದಂತಹ ಶಿಸ್ತು ಈಗ 100ರಲ್ಲಿ ಸಾಮಾನ್ಯ 20 ಅಂಶವೂ ಸಹ ಇಲ್ಲ ಅನ್ನಿಸ್ತಾ ಇದೆ. ಆವಾಗ ರಂಗಸ್ಥಳದಲ್ಲಿ ನನಗಂತಲ್ಲ, ನಾನು ಆವಾಗ ಹುಡುಗ, ಹಿರಿಯ ಕಲಾವಿದರಿಗೂ ಸಹ ಆ ಹಿನ್ನೆಲೆಯಿಂದ ಇರುವಂತಹ ಭಯ, ನಾರಾಯಣಪುರ ಸೂತ್ರಧಾರತನ, ಅದೆಲ್ಲ ಈ ಕಾಲದಲ್ಲಿ ನೆನಪಿಸುವಂಥದ್ದು. ಒಬ್ಬ ಮುಂಭಾಗದಲ್ಲಿ ಮಾತನಾಡುವಾಗ ಹಿಂದಿನಿಂದ ಸಣ್ಣಕ್ಕೆ ತಾಳವೋ ಮದ್ದಲೆಯೋ ಸ್ವಲ್ಪ ಸಪ್ಪಳ ಆಯಿತು ಅಂತಾದರೆ ಈ ಕಥಾಭಾಗ ಅಂದರೆ ಮಾತನ್ನು ಮುಂದುವರಿಸಬೇಕು ಎನ್ನುವಂಥ ಒಂದು ಸಣ್ಣ ಸೂಚನೆ. ಹಾಗಂತ ಇಡೀ ದಿವಸ ಹಿಮ್ಮೇಳದವರು ಅಂತಹ ಶಬ್ದವನ್ನು ಮಾಡುವುದಿಲ್ಲ ಇತ್ತು.
ಈಗ ರಂಗಸ್ಥಳ, ನಾನು ಆ ರಂಗಸ್ಥಳದಲ್ಲಿ ಬೆಳೆದು ಬಂದವ ಆದ ಕಾರಣದಿಂದ ನಮಗೀಗ ವೇಷ ಮಾಡಲಿಕ್ಕೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಾವು ರೂಢಿಸಿಕೊಂಡು ಬಂದಿದ್ದೇವೆ. ಯಾಕೆಂದರೆ ಈಗ ಇಡೀ ದಿವಸ ಮೊದಲೇ ಚಂಡೆ ಶ್ರುತಿ ಮಾಡುವುದು. ನಮಗೆ ಮೊದಲೇ ಚಂಡೆ ಶ್ರುತಿ ಮಾಡಿದಾಗ ಒಂದು ರೀತಿಯ ಭಯ. ಯಾಕಂದರೆ ನಾವು ನಾರಾಯಣಪುರ ರಂಗಸ್ಥಳದಲ್ಲಿ ಬೆಳೆದವರು. ಹಿಂದ್ಗಡೆ ಸಫಲ ಆಗ್ತಾ ಇದೆ, ನಾನೇನೋ ತಪ್ಪಿರಬಹುದು, ಮುಂದುವರಿಸುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೋ ಎನ್ನುವಂಥ ಭಯ ನಮ್ಮನ್ನು ಆವರಿಸುವುದರೊಂದಿಗೆ ಸ್ವಲ್ಪ ಆಡುವ ಮಾತಿನಲ್ಲಿ ತಡವರಿಸುವಂಥ ಒಂದು ವಿಷಯವೂ ಇದೆ. ಅದರ ಅರ್ಥ ಅಂದಿನ ರಂಗಸ್ಥಳ ಇಂದಲ್ಲ, ಹಾಗಂತ ಇಂದು ಕಡಿಮೆ ಅಲ್ಲ ಯಕ್ಷಗಾನ. ಆ ಕಾರಣದಿಂದ ನಾನು ಏನು ಈ ಇಂದಿನ ಯಕ್ಷಗಾನದ ಬಗ್ಗೆ ಬಹಳ ಕಡಿಮೆ ಅಂತ ನಾನು ಯಾವತ್ತೂ ಹೇಳುವುದಿಲ್ಲ. ಹಿಂದಿನ ಶಿಸ್ತು ಹಿಂದಿಲ್ಲ. ಅದನ್ನು ಬೆಳೆಸಿಕೊಂಡು ಬಂದಂತಹ ಕೆಲವು ಭಾಗವತರು ಶ್ರೀಯುತ ಕಾಳಿನಾಡ್ರು, ಸುಬ್ರಹ್ಮಣ್ಯ ದಾರೇಶ್ವರು, ಹಾಗೆಯೇ ನಮ್ಮ KP ಹೆಗಡೆಯವರು ನಾಡಪುರ ಶಿಷ್ಯರಾಗಿ ರಂಗಸ್ಥಳದ ಶಿಸ್ತನ್ನು ಕಾಪಾಡಿಕೊಂಡು ಬಂದಂತಹ ಕಲಾವಿದರು. ಪ್ರಬುದ್ಧ ಭಾಗವತರು ಇನ್ನಿತರಿದ್ದಾರೆ, ಯರಂಜಾಳ ಗೋಪಾಲ್ ಗಣಿಗ, ಸುಬ್ರಹ್ಮಣ್ಯ ಆಚಾರ್ಯ, ಹಾಗೆಯೇ ರಾಘವೇಂದ್ರಮಯ್ಯ ಇಂತಹ ಭಾಗವತರು. ಅವರೆಲ್ಲ ವಿಚಾರವಾಗಿ ನಾವು ಸಂತೋಷ ಪಡ್ತೇವೆ. ಆದರೆ ಇಂದಿನ ರಾಜಶೇಖರ್ ಹೆಬ್ಬಾರ್ ಹೇಳಿದಾಗೆ ಶಿಸ್ತು, ಕೂಟದ ಶೃಂಗಾರ, ವ್ಯವಸ್ಥೆ, ರಂಗದ ಶೃಂಗಾರ, ಆ ಪ್ರಸಂಗದ ಬಗ್ಗೆ ಅಧ್ಯಯನ, ಆ ಪ್ರಸಂಗಕ್ಕೆ ಒಂದು ನಿರ್ದೇಶನ, ಅದರ ಅಗತ್ಯತೆ ಇದೆ. ಮತ್ತು ಆ ವಿಚಾರವಾಗಿ ಹೆಚ್ಚಿಗೆ ವ್ಯಾಖ್ಯಾನಿಸುವುದಕ್ಕೆ ನಾನು ಅಷ್ಟೊಂದು ಪ್ರಬುದ್ಧನಲ್ಲ. ನಾನೊಬ್ಬ ಯಕ್ಷಗಾನ ಕಲಾವಿದ ಮಾತ್ರ. ಭಾಗವತರು ಹಾಗೂ ಮದ್ದಳೆಗಾರರು, ಚಂಡೆಯವರು ಅವರು ನಮ್ಮನ್ನು ಹೇಗೆ ಮುಂದುವರಿಸ್ತಾರೋ ಆ ರೀತಿಯಲ್ಲಿ ಮುಂದುವರಿಯುವಂಥ ಒಬ್ಬ ಕಲಾವಿದ. ಹಿಮ್ಮೇಳ ಸಮರ್ಥವಾಗಿದೆ ಅಂತಾದರೆ, ಇದರ ವೇಷಧಾರಿ ಸಮರ್ಥವಾಗಿದ್ದಾನೆ ಅಂತಾದರೆ, ಹಿಮ್ಮೇಳ ಎಲ್ಲವೂ ಶ್ರುತಿಯನ್ನು ಅವಲಂಬಿಸಿಕೊಂಡಿದ್ದರೆ ಆ ರಂಗಸ್ಥಳದಲ್ಲಿ ಒಂದು ವಾತಾವರಣ ಸೃಷ್ಟಿಯಾದರೆ ಯಾವುದೇ ಪಾತ್ರವನ್ನು ನಿರ್ವಹಿಸುವಾಗ ನಮಗೆ ಅತ್ಯಂತ ಉತ್ಸಾಹ ಮೂಡುತ್ತದೆ, ವಿಷಯಗಳು ಸಹ ಬರ್ತದೆ. ಇಲ್ಲದೆ ಹೋದರೆ ಏನೋ ಒಂದು ರೀತಿಯ ತೊಡಕು, ನಾವೆಣಿಸಿಕೊಂಡಂತೆ ಆಗುವುದಿಲ್ಲ, ನೋಡುವವರಿಗೂ ನಮ್ಮ ಪಾತ್ರ ಅಷ್ಟೊಂದು ರುಚಿಸಿರಲಿಕ್ಕಿಲ್ಲ ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಇದು ಯಕ್ಷಗಾನದಲ್ಲಿ ಇರುವಂತಹ ಒಂದು ವಿಶೇಷ. ಹಾಗೆಯೇ ನಾವು ಇಲ್ಲಿ ನಡುತಿಟ್ಟಿನ ಬಗ್ಗೆ ಒಂದು ನೆನಪಿಸಿಕೊಳ್ಳುವುದಿದ್ದರೆ, ನಡುತಿಟ್ಟಿನ ಸಂಪ್ರದಾಯವನ್ನು ಇವತ್ತಿಗೂ ಉಳಿಸಿಕೊಂಡು ಬಂದವರು ಈ ಮಕ್ಕಳ ಮೇಳ ಸಾಲಿಗ್ರಾಮ ಎನ್ನುವುದನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ನಮ್ಮ ರಾಜ್ಯ ಕಂಡಿದೆ, ವಿದೇಶ ಕಂಡಿದೆ. ಮಾಧ್ಯಮಗಳಲ್ಲಿಯೂ ಸಹ ಆ ಸಂಪ್ರದಾಯಬದ್ಧವಾದಂತಹ ಉಡುಪು ಅಂದರೆ ಉಡುಗೆ ತೊಡುಗೆ, ವೇಷಭೂಷಣಗಳು, ಅದರಲ್ಲಿ ಒಂದಿನಿತು ಕೊರತೆ ಎನ್ನುವುದಿಲ್ಲ. ಭುಜಕೀರ್ತಿ ಯಾವುದನ್ನು ಕಟ್ಟಬೇಕು, ಎದೆಕಟ್ಟು ಯಾವುದನ್ನು ಕಟ್ಟಬೇಕು, ವೀರಗಸೆ ಯಾವುದನ್ನು ಹಾಕಬೇಕು, ಯಾವ ವೇಷಕ್ಕೆ ಯಾವ ದಗಲೆಯನ್ನು ಹಾಕಬೇಕು, ಕೇದೆಯ ಮುಂದಲೇ ಮುಂಡಾಸು, ಹಾಗೆಯೇ ಕಿರೀಟ ಯಾವ ವೇಷಕ್ಕೆ ಹಾಕಬೇಕು, ಮುಂಡಾಸು ಕೇದಿಗೆ ಮುಂದಲೇ ಯಾವ ವೇಷಕ್ಕೆ ಯಾವ ಬಣ್ಣ ಎನ್ನುವುದನ್ನು ಬಡಗುತಿಟ್ಟಿನ ವೇಷವನ್ನು ತಿಳಿಯಬೇಕಾದರೆ ಪಟೇಲರ ಮನೆಗೆ ಬಂದು ಶ್ರೀಧರನ್ ದೇವರಿಂದ ಸಲಹೆಯನ್ನು ಪಡೆದರೆ ಎಲ್ಲರಿಗೂ ತಿಳಿಯುವುದಕ್ಕೆ ಸಾಧ್ಯ ಎನ್ನುವಂತಹ ಭರವಸೆ ನನಗಿದೆ. ಆ ವಿಚಾರದಲ್ಲಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ನನಗೀಗ 60ನೇ ವರ್ಷ, ನಾಡಿದ್ದು ಮಾರ್ಚ್ 10 ಅಂದಿಗೆ 60 ವರ್ಷ ತುಂಬುತ್ತದೆ. ಸಾಧ್ಯವಾದಷ್ಟು ದಿನ ನನ್ನಿಂದ ಸಾಧ್ಯವಾಗುವಷ್ಟು ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿ ಹಿಡಿದುಕೊಳ್ಳುವಂಥ ಒಂದು ಯೋಚನೆಯಲ್ಲಿ ನಾನಿದ್ದೇನೆ. ಇಂತಹ ಸಂದರ್ಭದಲ್ಲಿ ಇಂತಹ ಪಟೇಲರ ಮನೆಯ ಅಂಗಳದಲ್ಲಿ ನನ್ನನ್ನು ಸನ್ಮಾನಿಸುತ್ತಾ ಇದ್ದಂತಹ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸಿ, ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನ ಮಂಗಲಿಗೆ